ಡೆಪ್ಯುಟೇಷನ್ ಬೇರೆ ಕಡೆ ಕಳಿಸ್ಕೊಟ್ಟಿದ್ದವ್ರನ್ನ ಆದೇಶ ಮಾಡಿ ಮತ್ತೆ ಮಾಲೂರಿಗೆ ಕಳಿಸ್ಕೊಟ್ಟಿದ್ದೀವಿ ಅಂತ ಒಂದು ಉತ್ತರದಲ್ಲಿ ಕೊಟ್ಟಿದ್ದಾರೆ. ಧನ್ಯವಾದಗಳು ಹೇಳೋದ್ರ ಜೊತೆಗೆ ಅಧ್ಯಕ್ಷರೇ, ಮಂತ್ರಿಗಳ ಗಮನಕ್ಕೆ ತರ್ತಾನೆ, ಮಾಲೂರು ತಾಲೂಕು ಅಂದ್ರೆ ಬೆಂಗಳೂರು ಪಕ್ಕದಲ್ಲಿದ್ದೀವಿ ನಾವು. 19 ಕಸ್ಬಾ ವೃತ್ತಗಳಿದೆ, ಒಟ್ಟು 51 ಕಂದಾಯ ವೃತ್ತಗಳಿದೆ. ಅದರಲ್ಲಿ 4 ಆರ್ಐಗಳು ಈ 51 ವೃತ್ತಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಕಸ್ಬಾದಲ್ಲಿ 19 ವೃತ್ತಗಳಿಗೆ ಒಬ್ಬ ಆರ್ಐ ಇದ್ದಾರೆ. ಬೇರೆ ಕಡೆ ಇಬ್ಬರಿಬ್ಬರು ಇದ್ದಾರೆ ಕಸ್ಬಾಗೆ. ಮಾಲೂರು ತಾಲೂಕಿಗೆ ಒಂದು ಎಕ್ಸ್ಟ್ರಾ ಆರ್ಐ ಒಂದು ಮಾಡಿಕೊಡ್ಬೇಕಾಗ್ತದೆ. 19 ವೃತ್ತಗಳಲ್ಲಿ ಕೆಲಸ ಮಾಡೋದು ಭಾರಿ ಕಷ್ಟ ಆಗ್ತಾ ಇದೆ. ಅದರಿಂದ ಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೇನೆ ಅಧ್ಯಕ್ಷರೇ. ಅಧ್ಯಕ್ಷ, ಅದ್ರ ಜೊತೆಲಿ ಇನ್ನೊಂದು ಮಂತ್ರಿಗಳು ಸುಮಾರು ರೈತರ ಪರವಾಗಿ, ಗ್ರಾಮಾಂತರ ಪ್ರದೇಶದ ರೈತರ ಪರವಾಗಿ ಕಾರ್ಯಕ್ರಮ ಕೊಟ್ಟಿರೋದು ನಾನು ನೋಡಿದ್ದೀನಿ ಮಂತ್ರಿಗಳು. ಆದರೆ ಅದು 57ಗೆ ಅವಕಾಶ ಮಾಡಿಕೊಟ್ಟಿದ್ದಿರ್ಬೋದು, 94C ಮಾಡಿಕೊಟ್ಟಿದ್ದಿರ್ಬೋದು, 94CC ಮಾಡಿಕೊಟ್ಟಿದ್ದಿರ್ಬೋದು. ಸುಮಾರು ಅವಕಾಶಗಳು ಸದನದಲ್ಲಿ ಪ್ರಸ್ತಾಪ ಆಗಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಅವಾಗಲೇ ನಮ್ಮ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡ್ತಾ ಇದ್ರು ಪಿ ನಂಬರ್ ದುರಸ್ತಿ ಮಾಡೋದು. ಇದೊಂದು ಆಂದೋಲನ ಮಾಡಬೇಕು. ನಿಮ್ಮ ಹೆಸರಿರ್ಬೇಕಾದ್ರೆ ಏನು ಸುಮಾರು 50 ವರ್ಷ 60 ವರ್ಷ ಪೊಸಿಷನ್ ಇದೆ. ರೈತನಿಗೆ ಏನ್ ದಾಖಲೆ ಇದೆ ಅಂದ್ರೆ ಪಾಣಿ ಇದೆ ಅವನ ಹತ್ರ. 50 ವರ್ಷ 60 ವರ್ಷ ಅವನ ಪಾಣಿ ನೋಡೋದಷ್ಟೇ. ರೆಕಾರ್ಡ್ ರೂಮ್ ಅಲ್ಲಿ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಈಗ ಪಿ ನಂಬರ್ ದುರಸ್ತಿ ಮಾಡಬೇಕು ಅನ್ನೋದು ಈಗ ಗೊತ್ತಾಗಿದೆ 5-6 ವರ್ಷದಿಂದ. ಅದನ್ನ ನೋಡ್ತಾ ಇದ್ದಾರೆ. ಆದ್ರೆ ಆ ಪಿ ನಂಬರ್ ತೆಗೆಯೋದಕ್ಕೆ ದುರಸ್ತಿ ಮಾಡೋದಕ್ಕೆ ಒಂದು ಸ್ಪಾಟ್ ಮಾಜರ್, ನೀವು ಹೇಳಿದ ಪ್ರಕಾರ ಮಾಜರ್ ಮಾಡಿಕೊಂಡು ಅವನಿಗೆ ಪಾಣಿ ಎಷ್ಟು ವರ್ಷದಿಂದ ಇದ್ದಾನೆ ಆ ಪಾಣಿ ನೋಡ್ಕೊಂಡು ದುರಸ್ತಿ ಎಷ್ಟಿದ್ದಾನೆ ಅಷ್ಟು ದುರಸ್ತಿ ಮಾಡಿಕೊಟ್ರೆ, ನೀವು ಏನು ಇಷ್ಟು ಕಾರ್ಯಕ್ರಮ ಕೊಟ್ರೆ ನಿಮ್ಮ ಹೆಸರು ಉಳಿತದೆ. ಆ ಒಂದು ಕಾರ್ಯಕ್ರಮ ನೀವು ನಿಮ್ಮ ಕಾಲದಲ್ಲಿ ಮಾಡ್ಕೊಡ್ಬೇಕು ಅಂತೇಳಿ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ಬೇಡ್ರಿ. ನೀವು ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸರ್ಕಾರ ಬರ್ತದೆ, ಒಂದು ದೊಡ್ಡ ಆಂದೋಲನ ಆಗಿ ಅವರು ಅವಕಾಶ ತಗೊಂತಾರೆ. ಒಳ್ಳೆ ಅವಕಾಶ ತಗೊಂಡಿದ್ದೀವಿ ನೀವು ರವೀಂದ್ರ ಮಂತ್ರಿ ಆಗಿ. ಇದು ಒಂದು ನಿಮ್ಮ ಕಾಲದಲ್ಲಿ ಆಗಬೇಕು ಅಂತೇಳಿ ನಾನು ನಿಮ್ಮನ್ನ ವಿನಂತಿಸ್ಕೊಳ್ತಾ ಇದ್ದೀನಿ ಅಧ್ಯಕ್ಷ. ನಮಸ್ಕಾರ. ಕಂದಾಯ ಸಚಿವರು ನಂಜೇಗೌಡರು ಪ್ರಶ್ನೆ ಹಾಕಿದ ತಕ್ಷಣ 12 ಜನ ವಾಪಸ್ ತೆಗೆದಿದ್ದೀನಿ. 12 ಜನ ಬೇರೆ ಬೇರೆ ಕಡೆ ಡೆಪ್ಯುಟೇಷನ್ ಹೋಗಿದ್ರು. ಅಷ್ಟು ಜನನು ವಾಪಸ್ ತೆಗೆದು ಆರ್ಡರ್ ಮಾಡಿ ಆರ್ಡರೇ ಕೊಟ್ಬಿಟ್ಟಿದ್ರು. ಆಯ್ತಲ್ಲ, ಅಲ್ಲಿಗೆ ಪ್ರಶ್ನೆ ಮುಗಿತು. ಹೌದು. ಎರಡನೇದು ಇನ್ನೊಂದೇನೋ ಕೇಳಿ, ಅದಕ್ಕೆ ಸಂಬಂಧ ಇಲ್ಲ. ಅದು ಪಿ ನಂಬರ್ ಬಗ್ಗೆ ಹೇಳ್ತಾ ಇದ್ದಾರೆ. ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಧನ್ಯವಾದ ಹೇಳವ್ರೆ. ಎಷ್ಟು ಫಾಸ್ಟ್ ಆಗಿ ಆಕ್ಟ್ ಮಾಡಿದ್ದೀರಿ ಅಂತ ಹೇಳಿದ್ದೀನಿ. ಅದಕ್ಕೆ ಮಾನ್ಯ ಅಧ್ಯಕ್ಷರೇ, ಏನು ಕುಮಾರ್ ಬಂಗಾರಪ್ಪ ಪಿ ನಂಬರ್ ಮಾನ್ಯ ಅಧ್ಯಕ್ಷರೇ, 94C ಮತ್ತೆ CC ಮಾರ್ಚ್ 31ನೇ ತಾರೀಕು 22ಕ್ಕೆ ಮುಗಿದಿದೆ. ಒಂದು ಸ್ವಲ್ಪ ಅದನ್ನು ಎಕ್ಸ್ಟೆಂಡ್ ಮಾಡಿಕೊಟ್ರೆ ಬಹಳ ಪ್ರಸ್ತಾಪ ಮಾಡಿದ್ರು. ಇನ್ನು ಈ ಮಾರ್ಚ್ 30ರವರೆಗೂ ಒಂಚೂರು ಎಕ್ಸ್ಟೆಂಡ್ ಮಾಡಿಕೊಟ್ರೆ ಬಹಳ ರೈತರಿಗೆ ಹೆಲ್ಪ್ ಆಗುತ್ತೆ. ದಯಮಾಡಿ ಕಂದಾಯ ಮಂತ್ರಿಗಳು ಒಂದು ಸ್ವಲ್ಪ ಅದಕ್ಕೆ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ಕುಮಾರ್ ಬಂಗಾರಪ್ಪನವರು ಒಂದು ಬಹಳ ಆತ್ಮೀಯ ಸ್ನೇಹಿತರು. ಅವ್ರು ಹೇಳಿದ್ಕೆ ಇಲ್ಲ ಅನ್ನಲ್ಲ. ಅದ್ರ ಬಗ್ಗೆ ಇಮಿಡಿಯೇಟ್ ಆಗಿ ಏನೋ ನಾ ಮಾಡ್ತೀನಿ. ಏನಾನ ಒಂದು ಡಾಕ್ಟರ್ ಪರಮೇಶ್ವರ್ ಅಧ್ಯಕ್ಷರೇ ಇಲ್ಲ. ಈಗ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅಂಗಾರ ಅವರು ಉತ್ತರ. ಅಧ್ಯಕ್ಷರ, ಚಿಕ್ಕಗುರಿಜಿನ ಪ್ರಶ್ನೆ ಸಂಖ್ಯೆ 1430 ಮೀನುಗಾರಿಕೆ ಸಚಿವರಲ್ಲಿ ಕೇಳಿದ್ದೆ. ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಹೇಳಿ ಹಾಲಾಡಿ ಅವರು. ಅಧ್ಯಕ್ಷರ, ಈಗ ಏನಾಗಿದೆ ಅಂತ ಹೇಳಿದರೆ, ಮತ್ಸ್ಯಾಶ್ರಯ ಯೋಜನೆಯಲ್ಲಿ 3 ವರ್ಷಗಳಿಂದ ಬರಲಿಲ್ಲ. ಈಗ ಒಂದು 5,000 ಮನೆಗಳನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಆದರೆ ಒಂದು ಮನೆಯ ವೆಚ್ಚ 1,20,000 ರೂಪಾಯಿ. ಎಲ್ಲ ಶಾಸಕರಿಗೆ ಗೊತ್ತುಂಟು. ಖಾಲಿ ಫೌಂಡೇಶನ್ಗೆ ಸಹ ಸಾಕಾಗಲಿಕ್ಕಿಲ್ಲ. ಗೌರ್ಮೆಂಟು GSTಯನ್ನು 8 18 ಮಾಡಿದೆ. ಪೆಟ್ರೋಲ್ ರೇಟ್ ಹೆಚ್ಚು ಮಾಡಿದೆ. ಕಾರ್ಮಿಕರಿಗೆ ಸರಿಯಾದ ಸಂಬಳ ಕೊಡಬೇಕು. ಇದು ಊಟ ಅಂತೇಳಿ ಉಪ್ಪಿನಕಾಯಿ ಮತ್ತು ಚಟ್ನಿ ಎರಡು ಹಾಕಿದಾಗ ಆಗಿದೆ. ಆದ್ದರಿಂದ ಮುಂದಿನ ಬಜೆಟ್ ಏನು CC ಪಾಟೀಲ್, ನಮ್ಮ CC ಪಾಟೀಲ್ ಮನೆ ಸೋಫಾ ಸೆಟ್ಟಿಗೆ 4 ಲಕ್ಷ 5 ಲಕ್ಷ ಅಂತ ಹೇಳಿದ್ರಪ್ಪ. ಅಲ್ಲ ಸಚಿವರ ಮನೆ ಸೋಫಾ ಸೆಟ್ಟಿಗೆಲ್ಲ ಈಗ ನಿಮ್ದೇನು 3 ಲಕ್ಷ ಮಾಡ್ಬೇಕು ಮುಖ ನೋಡ್ತೀರಿ. ಹಾಲಾಡಿ ಅವರೇ, 3 ಲಕ್ಷ ಮಾಡ್ಬೇಕು ಅನ್ನೋದು ನಿಮ್ ಸಲಹೆನೋ ಏನು? ಯಾವುದು 3 ಲಕ್ಷ ರೂಪಾಯಿ ಮಾಡ್ಬೇಕಾ? 3 ಲಕ್ಷ ಕನಿಷ್ಠ ಹೇಳಿದ್ದು. ಅಂದ್ರೆ ಸರ್ಕಾರಕ್ಕೆ ಎಲ್ಲ ವೆಚ್ಚಗಳನ್ನು ಬಸ್ಲಿಕ್ಕೆ ಆಗುದಿಲ್ಲ. ಮುಂಚೆ ಕುಟುಂಬಗಳು ಜಂಟಿ ಕುಟುಂಬಗಳಿತ್ತು. ಇವತ್ತು ಮದುವೆ ಆದಮೇಲೆ ತಂದೆ ತಾಯಿ ನೋಡುವುದು ಇಲ್ಲ, ಹೊಸ ಮನೆ ಕಟ್ತಾನೆ. ನನಗೂ ನಾನು ಶಾಸಕನಾಗಿದ್ದಾಗ ಅಲ್ಲ ಹಿಂದೆ 20 ವರ್ಷದ ಕೆಳಗೆ ಒಂದು 500 ಮನೆ ಬಂತು. ಭಾರಿ ಖುಷಿ ಆಯಿತು. ನನ್ನ ಕ್ಷೇತ್ರದ ಮನೆ ಸಮಸ್ಯೆ ಪೂರ ಪರಿಹಾರ ಆಯ್ತು ಅಂತೇಳಿ. ಈಗ ನೋಡುವಾಗ ಮದುವೆ ಆಗಿ 3 ತಿಂಗಳಲ್ಲೇ ಮಗ ಮತ್ತೆ ಮಗಳು ಬೇರೆ ಮನೆ.
ಅಂದರೆ ಈ ಸಮಸ್ಯೆ ಇನ್ನೂ 20 ವರ್ಷ ಬೇಡಿಕೆಗಳು ಮುಗಿಯುವುದಿಲ್ಲ, ಜಂಟಿ ಕುಟುಂಬಗಳು ಇರುವುದಿಲ್ಲ. ಆದ್ರಿಂದ ಇವತ್ತಿನ ಖರ್ಚು ವೆಚ್ಚ ಪ್ರಕಾರ ಒಂದು ಮನೆ ಕಟ್ಟಬೇಕೇ ಒಂದು ಆಶಯ ಇದ್ದರೆ ತಮಗೆ ಬಡವರ ಕಷ್ಟಗಳೆಲ್ಲ ಅರ್ಥ ಆಗುದಿದ್ರೆ ಒಂದು ಕನಿಷ್ಠ 3 ಲಕ್ಷ ಆದ್ರೂ ಮಾಡಿದ್ರೆ ಮುಂದಿನ ಬಜೆಟ್ ಉಂಟಲ್ಲ. ಕೇಳೋಣ ಹೇಳ್ರಿ ಹಂಗಾರ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರ ಕಳಕಳಿ ನನಗೆ ಕೂಡ ಅರ್ಥ ಆಗಿದೆ. ಆದರೆ ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಅದರ ಹೆಚ್ಚುವರಿ ಮಾಡೋ ಬಗ್ಗೆ ಮತ್ತೆ ಎಲ್ಲ ವಿಷಯ ನೀವು ಮುಖ್ಯಮಂತ್ರಿಗಳು ಮಾತ್ರ ಗಮನಕ್ಕೆ ತಂದ್ರೆ ಆಗೋದಿಲ್ಲ, ಸೋಮಣ್ಣ ಅವ್ರು ಪೂರ್ಣ ಸಹಾಯ ತಗೋಬೇಕಾಗ್ತದೆ. ಯಾಕಂದ್ರೆ ನಾವು ಮತ್ಸ್ಯ ಮನೆ ಅಂದ ತಕ್ಷಣ ನಮ್ಮ ಉಳಿದೆಲ್ಲ ಮನೆಗಳು ಸೋಮಣ್ಣ ಅವರು ಏನ್ ಮಾಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ನೀವು ಸೋಮಣ್ಣ ಅವರು ಜೊತೆ ಸೇರಿ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ. ಮಾಡ್ತೇವೆ ಸರ್. ಹಾಗೆ ಮಾಡಿದ್ರೆ ಅಂದ್ರೆ ಅಲ್ಲಿಯೂ ಏನ್ ಮಾಡ್ಬೇಕು ಅನ್ನೋದು ಒಂದು ಸ್ಪಷ್ಟತೆ ಬರುತ್ತೆ. ಮಾನ್ಯ ವಸತಿ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿ ಅವರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಅಂದ್ರೆ ಅವಾಗ ಅದಕ್ಕೊಂದು ಇತ್ಯರ್ಥ ಆಗತ್ತೆ. ಇಲ್ಲ ಅಂದ್ರೆ ಆಮೇಲೆ ಇವ್ರದ್ದು ಏನೋ ಒಂದು ಪ್ರಪೋಸಲ್ ಕೇಳ್ತಾರೆ, ಏನ್ ಸೋಮಣ್ಣ ಅವರೇ ಹಾಗೆ ಆಗತ್ತಲ್ಲ. ಅದಕ್ಕೆ ಇದು ಬರ್ತದಲ್ಲ ಫೆಬ್ರವರಿ, ಅದೆಲ್ಲಾದ್ರೂ ಮುಂದಿನ ಇದಕ್ಕೆ ಹೆಚ್ಚು ಕರೆಕ್ಟ್ ಆಗಿದೆ. ಹಾಲಾಡಿ ಅವರೇ, ನೀವು ಈಗ ಹೇಳಿದ್ ಬಹಳ ಒಳ್ಳೇದಿದೆ. ಚುನಾವಣೆ ಪ್ರಚಾರಕ್ಕೂ ಅನುಕೂಲ ಆಗತ್ತೆ, ಮ್ಯಾನಿಫೆಸ್ಟೋಕ್ಕೆಲ್ಲ ಈಗಲೇ ಅದೊಂದು ನಿರ್ಧಾರ. ಪ್ರಚಾರದಲ್ಲಾದ್ರೂ ಹಾಕಲಿ 3 ಲಕ್ಷ ಕೊಡ್ತೇವೆ ಅದೊಂದು. ಸಾರಾ ಮಹೇಶ್. ಮಾನ್ಯ ಅಧ್ಯಕ್ಷರೇ, 1383ನೇ ಪ್ರಶ್ನೆಯನ್ನ ಮಾನ್ಯ ಕಂದಾಯ ಸಚಿವರನ್ನ ಕೇಳ್ತಾ ಇದ್ದೀನಿ. ಕಂದಾಯ ಸಚಿವರು ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಹಳ್ಳಿಗಳಿಂದ ಮಕ್ಕಳಿಗೆ ಮತ್ತೆ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಹೊಸ ತಾಲೂಕಿನ ಅವತ್ತು ಮನವಿ ಮಾಡಿ ಮಾನ್ಯ ಕುಮಾರಣ್ಣರು ಮಾಡಿಕೊಟ್ರು. ಆದರೆ ನಮ್ಮ ಕಂದಾಯ ಸಚಿವರು ಒಂದಷ್ಟು ಅನುದಾನ ಕೊಟ್ಟು ಅಲ್ಲಿ ಕಂದಾಯ ಭವನ ಮಾಡಿಕೊಟ್ರೆ ಇನ್ನೊಂದಷ್ಟು ಕಚೇರಿಗಳು ಆಗ್ತವೆ ಅಂತೇಳಿ ನಿಮ್ಮ ಮೂಲಕ ಅವ್ರನ್ನ ಮನವಿ ಮಾಡ್ತಾ ಇದ್ದೀವಿ. ಓಕೆ, ಸಚಿವರು ಅಂತಾರಲ್ಲ 20ನೇ ತಾರೀಕು ಕೊಟ್ಟಿರೋದು. ಸಚಿವರು ಯಾವಾಗ ಮಂಜೂರು ಮಾಡಿದ್ದು? 31/12/2020. ಹೌದು, 18ರಲ್ಲಿ ಕ್ಯಾಬಿನೆಟ್ ಡಿಸೈಡ್ ಆಗಿದ್ದು. ಅಲ್ಲ, 31/12/2020. ನೀವು ಅದು ಕೊಟ್ಟಿರೋದು ನೀವ್ ಯಾವಾಗ ಇದ್ದಿದ್ದು? ಉತ್ತರ ತಪ್ಪು. ನೀವ್ ಯಾವಾಗ ಇದ್ದಿದ್ದು? ಮಾನ್ಯ ಸಚಿವರೇ, ಇದು ಉತ್ತರ ಕೊಟ್ಟಿದ್ದು ತಪ್ಪು. ಅದ್ರ ನಂಗೆ 2018 ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿ ಅವತ್ತು ನೋಟಿಫಿಕೇಶನ್ ಆಗಿದ್ದು. ಆದ್ರೂ ಪರವಾಗಿಲ್ಲ, ನೀವು ಚರ್ಚೆ ಮಾಡ್ತಾ ಕುಮಾರಣ್ಣ ಹೆಸರು ಹೇಳಿಲ್ಲ ಅಂದ್ರೆ ಆಗದೇ ಇಲ್ಲ. ನಿಮ್ಗೆ ಇರೋದ ಇರೋದ್ ಹೇಳ್ಬೇಕಲ್ಲ ಸಚಿವರೇ. ದಯಮಾಡಿ ಕಂದಾಯ ಭವನ ಕೊಡ್ಬೇಕು. ನೆನಪಿದೆ ಅವರಿಗೆ. ಅದಕ್ಕೆ ಈಗ ಅಧ್ಯಕ್ಷರೇ, ಈಗಾಗಲೇ ಅಲ್ಲಿ ತಾಲೂಕ್ ಕಚೇರಿ ಬಿಟ್ರೆ ಬೇರೆ ಇಲ್ಲ ಅಂತ ಹೇಳಿದರೆ. ತಹಸೀಲ್ದಾರ್ ಕಚೇರಿ ಇದೆ, ಸಹಾಯಕ ಕಾರ್ಯಪಾಲಕರ ಅಭಿಯಂತರ ಇದೆ, ಇಂಜಿನಿಯರಿಂಗ್ ವಿಭಾಗ ಇದೆ, ಆರಕ್ಷಕ ಠಾಣೆ ಇದೆ, ಕಾರ್ಮಿಕ ಅಧಿಕಾರಿ ಕಚೇರಿ ಇದೆ, ಆರೋಗ್ಯ ಕೇಂದ್ರ ಇದೆ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಇಷ್ಟಿದೆ. ಉಳಿದಂಥ ಅಗ್ರಿಕಲ್ಚರು, ಹಾರ್ಟಿಕಲ್ಚರ್ ಈ ಥರದ್ದು ಏನಿದೆ ಆ ಇಲಾಖೆಗೂ ನಾನು ಹೇಳ್ತೀನಿ ಅಲ್ಲಿ ಓಪನ್. ಈಗಾಗಲೇ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಲೆಟರ್ ಬರೆದಿದ್ರಿ, ಹೊಸ ತಾಲೂಕುಗಳಲ್ಲಿ ನಿಮ್ಮ ಕಚೇರಿಯನ್ನು ಪ್ರಾರಂಭ ಮಾಡಿ ಅಂತ ಪತ್ರನೂ ಕೂಡ ಬರೆದಿದ್ರಿ. ಇನ್ನೊಂದ್ಸರಿ ಅವ್ರಿಗೆ ನಿರ್ದೇಶನ ಕೊಡ್ತೀನಿ. ಮತ್ತೆ ಆಡಳಿತ ಸೌಧ ಹೇಳಿದ್ದಾರೆ. ಈಗ ಯಾವುದು ಬಡ್ಜೆಟಲ್ಲಿ ಅನುದಾನ ನಮಗೆ ಕೊಟ್ಟಿಲ್ಲ, ಅದು ಆಡಳಿತ ಸೌಧಕ್ಕೆ ಹೊಸದಾಗಿ 30 ನಾನು ಕೇಳಿದ್ದೀನಿ. 30ಕ್ಕೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ. 30 ಆಡಳಿತ ಸೌಧ ಅಂತ ಸಂದರ್ಭದಲ್ಲಿ ನೀನು ಕನ್ಸಿಡರ್ ಮಾಡ್ತೀನಿ. ಈಗ ಸುಕುಮಾರ್ ಶೆಟ್ಟಿ ಪರವಾಗಿ ಸಂಜೀವ್ ಮಠಂದೂರ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1425 ಮೀನುಗಾರಿಕೆ ಮತ್ತು ಬಂದರು ಒಳನಾಡು ಸಾರಿಗೆ ಮಾನ್ಯ ಸಚಿವರೇ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ ಭಾಗದಲ್ಲಿ ಸುಮಾರು 8,000 ಜನ ನಮ್ಮ ನಾಡದೋಣಿಯಲ್ಲಿ ಮೀನುಗಾರಿಕೆ ಮಾಡುವಂತ ಬಡ ಮೀನುಗಾರರಿದ್ದಾರೆ. ಅವರಿಗೆ ವರ್ಷದ 10 ತಿಂಗಳು ಈ ಮೀನುಗಾರಿಕೆಗಾಗಿ ಒಬ್ಬನಿಗೆ ತಿಂಗಳಿಗೆ 300 ಲೀಟರ್ ಆಗಿ ಸೀಮೆ ಎಣ್ಣೆಯನ್ನು ಸಬ್ಸಿಡಿಯಲ್ಲಿ ಕೇಂದ್ರ ಸರ್ಕಾರ ಒದಗಿಸ್ತಾ ಇದೆ. ಆದರೆ ಇವತ್ತು 5 ತಿಂಗಳಾಯ್ತು ಮೀನುಗಾರಿಕೆ ಆರಂಭ ಆಗಿ. 1 ತಿಂಗಳ ಆ ಸಬ್ಸಿಡಿ ಸೀಮೆ ಎಣ್ಣೆಯನ್ನು ಮಾತ್ರ ಒದಗಿಸಿದ್ದಾರೆ, ಬಾಕಿ 4 ತಿಂಗಳದ್ದು ಒದಗಿಸಲಿಲ್ಲ. ಸಚಿವರು ಉತ್ತರ ಕೊಡಬೇಕಿದ್ರೆ ಕೇಂದ್ರದಿಂದ 18,618 ಕಿಲೋ ಲೀಟರ್ ಸೀಮೆ ಎಣ್ಣೆ ಬರಬೇಕಿತ್ತು, ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಲಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಬದಲಿ ರಾಜ್ಯ ಸರ್ಕಾರ ಯಾವುದೋ ಕೈಗಾರಿಕಾ ಸಬ್ಸಿಡಿಯಲ್ಲಿ ಸೀಮೆ ಎಣ್ಣೆ ಆದ್ರೂ ಕೊಟ್ಟು ಆ ಬಡ ಮೀನುಗಾರರನ್ನು ರಕ್ಷಣೆ ಮಾಡಬೇಕು. ಈಗ ಮೀನುಗಾರಿಕೆಗೆ ಪ್ರಸಕ್ತವಂತ ಕಾಲ, ಹೆಚ್ಚು
ಮೀನು ಲಭ್ಯವಾಗುವಂತ ಈ ಸಮಯದಲ್ಲಿ ಈ ಸೀಮೆಎಣ್ಣೆಯನ್ನು ಕೊಡದೇ ಇದ್ರೆ ಬಡ ಮೀನುಗಾರರು ಬಹುಶಃ ತಮ್ಮ ಆದಾಯದಿಂದ ವಂಚಿತರಾಗ್ತಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ತಕ್ಷಣ ಸೀಮೆ ಎಣ್ಣೆಯನ್ನು ಒದಗಿಸಿ. ಮಾನ್ಯ ಸಭಾಧ್ಯಕ್ಷರೇ, ನಮಗೆ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಸೀಮೆಎಣ್ಣೆ ಬಿಡುಗಡೆ ಆಗುವ ಸಮಯದಲ್ಲಿ ಸ್ವಲ್ಪ ತೊಂದರೆ ಆಗಿದೆ. ಆದರೆ ಕಳೆದ 1 ತಿಂಗಳ ಹಿಂದೆ ಸುಮಾರು 3,000 ಕಿಲೋಮೀಟರ್ ಬಿಡುಗಡೆ ಆಗಿದೆ. ಆ ಬಿಡುಗಡೆ ಆಗಿರ್ತಕ್ಕಂಥ ಸೀಮೆಯನ್ನು ನಾವು ಹಂತ ಹಂತವಾಗಿ ಅದನ್ನು ಮೀನುಗಾರರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಆದರೆ ಇನ್ನೂ ಕೂಡ ನಮಗೆ ಪ್ರತಿ ತಿಂಗಳು ಕೇಂದ್ರ ಸರ್ಕಾರದಿಂದ ಸೀಮೆಯನ್ನು ಬಿಡುಗಡೆ ಆಗದಿದ್ದ ಸಮಯದಲ್ಲಿ ಈ ಮೀನುಗಾರರಿಗೆ ನಿಜವಾಗಿ ತೊಂದರೆ ಆಗುವುದನ್ನು ನಾವು ಗಮನಿಸಿದ್ದೇವೆ. ಆದರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ಕೂಡ ಇಂತಹ ಒಂದು ಸೀಮೆಯನ್ನೇ ಬಿಡುಗಡೆ ಆಗುವ ಸಮಯದಲ್ಲಿ ಆ ಮೀನುಗಾರರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ಇಂಡಸ್ಟ್ರಿಯಲಿ ಸೀಮೆಎಣ್ಣೆ ಏನಿದೆ ಅದನ್ನು ಯಾವ ರೀತಿಯಲ್ಲಿ ಒದಗಿಸಿಕೊಡಬೇಕು ಆ ದಿಕ್ಕಿನಿಂದ ನಾವು ಈಗಾಗಲೇ ಪ್ರಸ್ತಾವನೆ ಕೂಡ ಸಂಬಂಧಪಟ್ಟ ಮುಖ್ಯಮಂತ್ರಿ ಕಳಿಸಿದ್ದೇವೆ. ಒಟ್ಟು ಮುಂದಿನ ದಿನದಲ್ಲಿ ಕೇಂದ್ರ ಸರ್ಕಾರದಿಂದ ಈ ರೀತಿಯ ಸೀಮೆಯನ್ನೇ ಬಿಡುಗಡೆ ಆಗುವ ಸಮಯದಲ್ಲಿ ನಿಧಾನಗತಿಯ ಸಮಯದಲ್ಲಿ ಏನ್ ತೊಂದರೆ ಅಂತ ಅಂಗಾರ ಅವರ ಕೇಂದ್ರದಲ್ಲಿ ಏನ್ ತೊಂದರೆ ಆಗಿದೆ ಸರ್ ಈಗ 3,000 ಕಿಲೋಮೀಟರ್ ಬಿಡುಗಡೆ ಆಗಿದೆ ಈಗ. ಆಯ್ತು. ಆದರೆ ಇನ್ನು ನಮಗೆ ಮುಂದಿನ ತಿಂಗಳು ಮೀನುಗಾರಿಕೆ ಕೊಡಬೇಕಾದ್ರೆ ಮತ್ತೆ ಬಿಡುಗಡೆ ಆಗಬೇಕಾಗಿದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದಾರೆ. ನಾನು ಕೂಡ ಸಂಬಂಧಪಟ್ಟಂತ ಕೇಂದ್ರ ಸಚಿವರಿಗೆ ಮಾತಾಡಿದ್ದೇವೆ, ರಾಜ್ಯ ಸಚಿವರಿಗೆ ಕೂಡ ಮಾತಾಡಿದ್ದೇವೆ. ತೊಂದರೆ ಏನಾದ್ರು ಇದೆಯಾ ಅಂತ ಸಮಯದಲ್ಲಿ ಬಿಡುಗಡೆ ಆಗುವ ಸಮಯದಲ್ಲಿ ತೊಂದರೆ ಆದ ಸಮಯದಲ್ಲಿ ನಾವು ಇಂಡಸ್ಟ್ರಿಯಲ್ ಕೆರೋಸಿನ್ ಸೀಮೆಎಣ್ಣೆ ಇದೆ ಅದನ್ನು ಕೂಡ ಒದಗಿಸಿಕೊಡುವ ದಿಕ್ಕಿನಲ್ಲೂ ಕೂಡ ನಾವು ಗಮನ ಕೊಡ್ತೇವೆ. ನಾವು ಒಂದ್ ನಿಮಿಷ ಕೊಡ್ತೇನೆ. ಸಂಜೀವ್, ಏನು 18,618 ಕಿಲೋ ಲೀಟರ್ ಸೀಮೆಎಣ್ಣೆ ಬಿಡುಗಡೆ ಆಗ್ಬೇಕು ಅಂತ ಹೇಳಿದ್ದಾರೆ 4 ತಿಂಗಳಿಗೆ. ಈಗ ಅಷ್ಟನ್ನು ಅವರಿಗೆ ತಕ್ಷಣಕ್ಕೆ ಬಿಡುಗಡೆ ಮಾಡ್ಲಿಕ್ಕೆ ಆಗದೇ ಇದ್ರೆ ತಕ್ಷಣಕ್ಕೆ ರಾಜ್ಯ ಸರ್ಕಾರ ಆದ್ರೆ ಏನಾದ್ರೂ ಅದಕ್ಕೆ ಒಂದು ಬದಲಿ ವ್ಯವಸ್ಥೆ ಮಾಡ್ಬೇಕಲ್ಲ. ಮಾಡಿದ್ರಲ್ರಿ ಸಂಜೀವ್ ಮಠದವ್ರು ಕೇಳಿಸ್ಕೊಂಡಿಲ್ಲೇನೋ. ಅವರು ಇಂಡಸ್ಟ್ರಿಗೆ ಏನ್ ಕೆರೋಸಿನ್ ಬರ್ತದೆ ಅದನ್ನ ಡೈವರ್ಟ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಮಾಡ್ಲಿಲ್ಲ ಮಾಡ್ತೇನೆ ಅಂತ ಹೇಳ್ತೀವಿ ಅಂತ ಮಾನ್ಯ ಸಭಾಧ್ಯಕ್ಷರೇ, ನಾವು ಇಂಡಸ್ಟ್ರಿಯಲ್ ಕೆರೋಸಿನ್ ಅನ್ನ ಈ ರೀತಿ ಬಿಡುಗಡೆ ಆಗುವ ಸಮಯದಲ್ಲಿ ನಿಧಾನ ಆಗುವಂತ ಪರಿಸ್ಥಿತಿ ಆಗೇ ಆಗ್ತದೆ. ಅದಕ್ಕೋಸ್ಕರ ನಾವು ಬದಲಿ ವ್ಯವಸ್ಥೆಯನ್ನ ಇಂಡಸ್ಟ್ರಿಯಲ್ ಸೀಮೆಯನ್ನ ಪರ್ಚೇಸ್ ಮಾಡಿಕೊಂಡು ಕೊಡಬೇಕನ್ನುವಂತ ಒಂದು ಪ್ರಸ್ತಾವನೆ ಮಾನ್ಯ ಮುಖ್ಯಮಂತ್ರಿಗಳ ಗಮನ ತಂದಿದ್ದೇವೆ. ಅದು ಮಾನ್ಯ ಮುಖ್ಯಮಂತ್ರಿ ಹೇಳಿದೆ ತಕ್ಷಣ ಸಿದ್ದರಾಮಯ್ಯ ಸೀಮೆ ಎಣ್ಣೆ ಕೊಡದೆ ಹೋದ್ರೆ ಆ ಮೀನುಗಾರ ಹೆಂಗ್ ಬದುಕೋದು? ಆಲ್ಟರ್ನೇಟಿವ್ ಮಾಡಿದೀವಿ ಈಗ ಕೊಟ್ಟಿಲ್ಲ, ಇಲ್ಲಿವರೆಗೆ ಕೊಟ್ಟರು, ಮುಂದೆ ಕೊಡ್ತೀವಿ ಅನ್ನೋದು ಬೇರೆ. ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ, ಕೇಂದ್ರ ಸರ್ಕಾರ ಜೊತೆ ಮಾತಾಡಿದ್ದೀವಿ. ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ಕೊಡ್ತದೋ ಇಲ್ಲೋ ಗೊತ್ತಿಲ್ಲ. 5,472 ಲೀಟರ್ ಸೀಮೆಎಣ್ಣೆ ಕೊಟ್ಟಿದ್ದಾರೆ. ಆದ್ರೆ ಕೊಡೋದಕ್ಕೆ ಇನ್ನೂ 18,618 ಲೀಟರ್ ಬಾಕಿ ಇದೆ. ಅಂದ್ರೆ ಈಗ ಬರುತ್ತೆ ಶಾರ್ಟೇಜು. ಅದಕ್ಕೆ ಇಂಡಸ್ಟ್ರಿಯಲ್ ಕೆರೋಸಿನ್ ಅನ್ನ ಡೈವರ್ಟ್ ಮಾಡಿಕೊಡ್ಲಿಕ್ಕೆ CME ಪ್ರಸ್ತಾವನೆ ಕೊಟ್ಟಿದ್ದಾರೆ. ಇದೆಲ್ಲ ನೀರಿನ ಮೇಲೆ ಗುಳ್ಳೆ ಇದ್ದಾಗೆ, ನೀರಿನಲ್ಲಿ ಗುಳ್ಳೆ ಇರ್ತದಲ್ಲ ಆ ಥರ ಆಗುತ್ತೆ. ಇಂಡಸ್ಟ್ರಿಯಲ್ಲಿ ಕೊಡ್ತಕ್ಕಂಥ ಕೆರೋಸಿನ್ ಅನ್ನ ಈ ಕಡೆ ಡೈವರ್ಟ್ ಮಾಡ್ತೀವಿ. ಕೇಂದ್ರ ಸರ್ಕಾರ ನಮಗೆ 18,000 ಲೀಟರ್ ಕೊಡಬೇಕು, ಅದು ಕೊಟ್ಟಿಲ್ಲ. ಪ್ರತಿ ತಿಂಗಳು 400 ಸೀಮೆಎಣ್ಣೆ ಲೀಟರ್ನ ಕೊಡಬೇಕು. ಸುಮಾರು 800 ಚಿಲ್ಲರೆ ನಾಡು ದೋಣಿಗಳಿದ್ದಾವೆ, 800 ಚಿಲ್ಲರೆ. ಅದ್ರ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಜನರು ಭಾಳಷ್ಟು ಜನ ಇದ್ದಾರೆ. ಅಂಗಾರ ಅವರೇ, ನೀವು ಹೋಗಿ ಕೂತ್ಕೊಂಡು ಕೇಂದ್ರ ಸರ್ಕಾರದಿಂದಾದ್ರೂ ತರಬೇಕು, ಅಥವಾ ಕರ್ನಾಟಕ ರಾಜ್ಯದಲ್ಲಿ ಬೇರೆ ವ್ಯವಸ್ಥೆ ಏನಾದ್ರು ಮಾಡಬೇಕು ಅಲ್ವಾ? ಏನೂ ಮಾಡಿದ್ರೆ 4 ತಿಂಗಳಿಂದ ಸೀಮೆಎಣ್ಣೆ ಕೊಟ್ಟಿಲ್ಲ ಅಂತಂದ್ರೆ ಹೆಂಗೆ ಸರ್ವೈವ್ ಆಗ್ತಾರೆ ಅವರು? ಮೀನು ಹಿಡಿದು ಹೆಂಗ್ ಮೀನು ಹಿಡಿತಾರೆ? ಅವ್ರ ಬದುಕೇ ಅದು. ಮೀನು ಹಿಡಿಬೇಕು, ಜೀವನ ಮಾಡಬೇಕು. ಸೀಮೆಎಣ್ಣೆನೆ ಕೊಡದಿದ್ರೆ ಮೀನು ಹೆಂಗಪ್ಪ ಹಿಡಿತಾರೆ? 4 ತಿಂಗಳಿಂದ ಏನಂಗಾರ ಅವರು ನೀವು ಸರ್ಕಾರ ನಿದ್ದೆ ಮಾಡ್ತಾ ಇದ್ದೀರಾ? 4 ತಿಂಗಳಿಂದ ಏನ್ ಮಾಡ್ತಾ ಇದ್ದೀರಿ? 4 ತಿಂಗಳಿಂದ ಸರಿ. ಈಗ ಅಲ್ಲ, ಕೂತ್ಕೊಳ್ಳಿ, 1 ನಿಮಿಷ ಕೂತ್ಕೊಳ್ಳಿ. 4 ಕೊಡಕ್ಕಾಗಿಲ್ಲ. ಕನಿಷ್ಠ ಪಕ್ಷ 300 ಲೀಟರ್ ಕೊಡ್ತಿದ್ರು ಒಂದು ತಿಂಗಳಿಗೆ.
ಅದನ್ನು ಕೊಟ್ಟಿಲ್ಲ. ಕೇಳೋಣ 400 ಲೀಟರ್ ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ಕೇಳೋಣ. ಈಗ 4 ತಿಂಗಳಿಂದ ಏನ್ ಮಾಡ್ಬೇಕು ಹೇಳಿ ನೋಡೋಣ. ಕೇಳೋಣ, ಅವ್ರ ಅಧ್ಯಕ್ಷರು ಸಚಿವರು ನಿಮ್ಮಲ್ಲೂ ಇದ್ದಾರೆ, ಮೀನುಗಾರರು ಅಯ್ಯೋ, ಇದ್ದಾರೆ. ನಿಮ್ ಭಾಗದಲ್ಲೂ ಇದ್ದಾರೆ. ಮೀನುಗಾರ ಏನ್ ಮಾಡ್ಬೇಕು ಹೇಳಿ? ಕರಾವಳಿ ಪ್ರದೇಶದಲ್ಲಿ ಕೇಳೋಣ ಅವ್ರು ಏನ್ ಮಾಡ್ತಿದ್ದಾರೆ. ನಾಡು ದೋಣಿ ನಡೆಸ್ತಕ್ಕಂಥವ್ರು ಏನ್ ಮಾಡ್ಬೇಕು ಹೇಳಿ? ಕೇಳೋಣ. ಅವ್ರ ಆತ್ಮಹತ್ಯೆ ಮಾಡ್ಕೋಬೇಕಾ? ಕೇಳೋಣ ಕೇಳೋಣ. ಬದುಕಕ್ಕಾಗುತ್ತಾ ಅವರು? ಇಲ್ಲ ಇಲ್ಲ ಹಾಗೆಲ್ಲ ಈ ತರದ ಉತ್ತರ ಸರ್ಕಾರದಿಂದ ನಿರೀಕ್ಷೆ ಮಾಡಕ್ಕಾಗಲ್ಲ. ಕೇಳೋಣ. 4 ತಿಂಗಳು ಬೇಕೇಂದ್ರೆ ಅವ್ರಿಗೆ ಸೀಮೆಣ್ಣೆ ಕೊಡಿಸ್ಲಿಕ್ಕೆ 4 ತಿಂಗಳು ಬೇಕಾ? 4 ತಿಂಗಳಿಂದ ಕೊಡಕ್ಕಾಗಿಲ್ಲ. ಕೇಂದ್ರ ಸರ್ಕಾರದವರು 18,000 ಲೀಟರ್ ಕೊಡಬೇಕು, ಅದರಿಂದ ನಾವು ಬಂದಿಲ್ಲ, ಅದರಿಂದ ನಾವೇನು ಮಾಡಕ್ಕಾಗಲ್ಲ ಅಂತ ಇರೋದು ಸರ್ಕಾರ. ಇಲ್ಲ ಇಲ್ಲ ನೀವು ಏನಾದ್ರು ವ್ಯವಸ್ಥೆ ಮಾಡ್ಬೇಕು ಪರ್ಯಾಯವಾಗಿ. ಏನ್ ಹಂಗಾರ ಅವರು ಕೂಡಲೇ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಬೇಕು. ಇಲ್ಲ ಮಾನ್ಯ ಸಭಾಧ್ಯಕ್ಷರೇ, ಈಗ ಮಾಜಿ ಮುಖ್ಯಮಂತ್ರಿಗಳು ಕೂಡ ಈ ವಿಷಯವನ್ನು ತಂದಿದ್ದಾರೆ. ಮೀನುಗಾರರ ಪರಿಸ್ಥಿತಿ ನನಗೆ ಕೂಡ ಅರ್ಥ ಆಗಿದೆ ಸರ್. ಅಲ್ಲಲ್ಲ ಸರ್, 10 ತಿಂಗಳಿಗೆ ಅಲ್ಲಲ್ಲ ಸರಿ ಸರಿ, ಈಗ 30,000 ಲೀಟರ್ ನೀರು ಸೀಮೆಣ್ಣೆ ಕೊಡಬೇಕು. 10 ತಿಂಗಳಿಂದ ಕೊಟ್ಟಿಲ್ಲ ಇವರು. ಸರಿ, ಈಗ ಯಾಕೆ ನೀವು ಈ ಸರ್ಕಾರ ನಡೆಸಕ್ಕಾಗದಿರ ಬಿಟ್ಬಿಡ್ರಿ. ಅಲ್ಲಲ್ಲ ಸರ್, ಅಲ್ಲಲ್ಲ ನೋಡಿ ಸರ್, ಸರ್ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಆ ಪ್ರಶ್ನೆಯನ್ನ ಮತ್ತು ಅವರು ಕೂಡ ಕೇಳಿದ್ದಾರೆ. ನಾನು ಇಷ್ಟೇ ಹೇಳುವ ಸರ್ ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ 3,000 ಕಿಲೋ ಲೀಟರ್ ಬಿಡುಗಡೆ ಆಗಿದೆ. ಬಿಡುಗಡೆ ಆಗಿರ್ತಕ್ಕಂಥ ಸೀಮೆಯನ್ನು ನಾವು ಹಂತ ಹಂತವಾಗಿ ತಲುಪಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಇನ್ನು ಏನು ನಾವು ಕೊಡಬೇಕು ಮೀನುಗಾರರಿಗೆ, ಅದರ ಬಗ್ಗೆ ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ಮಾನ್ಯ ಕೇಂದ್ರ ಸಚಿವರನ್ನು ಕೂಡ ನಾವು ಭೇಟಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದಾರೆ. ಅದನ್ನು ತಕ್ಷಣ ತರಿಸುವಂಥ ಕೆಲಸವನ್ನು ಮಾಡಿಕೊಂಡು ಮೀನುಗಾರರಿಗೆ ಏನು ಸೀಮೆಯಿದೆ ಆ ಸಮಸ್ಯೆಯನ್ನು ಪರಿಹರಿಸುವ ಗಮನ. ತಕ್ಷಣ ಅಂದ್ರೆ ಏನ್ರಿ? 10-8 ಅಂತ ಹೇಳಿದ್ರೆ ಸಿಗ್ತಾ ಇಲ್ಲ. ತಕ್ಷಣ ಅಂದ್ರೆ ಏನು? ಒಮ್ಮೆ ಹೇಳಿದ್ರಿ ಮುಖ್ಯಮಂತ್ರಿಗಳಿಗೆ ಏನು ಇಂಡಸ್ಟ್ರಿ ಏನು ಇದು ಕೊಡ್ಬೇಕಂತ ಪ್ರಸ್ತಾವನೆ ಕಳಿಸಿ ಅಂತ ಹೇಳಿದ್ರಿ. ಅರೆ ಮುಖ್ಯಮಂತ್ರಿಗೆ ಏನು ನಿಮ್ ದಿನ ಸಿಗ್ತಾರೆ ಮುಂಜಾನೆ ಸಹಿತ ಪ್ರಸ್ತಾವನೆ ಕಳಿಸೋದು ಯಾವಾಗ ಕಳಿಸಿದ್ರಿ? ಯಾಕೆ ನಿಂತಿದ್ದು ಮುಖ್ಯಮಂತ್ರಿ? ಮೀನುಗಾರರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡ್ಬೇಕಲ್ಲ. ಕೆಲವು ನಾನು ಏನ್ ಮಾಡ್ತಾರೆ ಹೇಳ್ರಿ. ಇಲ್ಲ ನಾನು ಮಾನ್ಯ ಸಭಾಧ್ಯಕ್ಷರೇ, ಈಗ ನಾವು ಬಿಡುಗಡೆ ಆಗಬೇಕಾದ ಸೀಮೆಯನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಮತ್ತೆ ಒತ್ತಾಯ ಮಾಡಿಕೊಂಡು ಬಿಡುಗಡೆ ಮಾಡೋದು ಕೆಲಸವನ್ನು ಮಾಡ್ತೇವೆ. ಅದರ ಜೊತೆಗೆ ನಾವು ಇಂಡಸ್ಟ್ರಿಯಲ್ ಸೀಮೆಯನ್ನು ಇದೆ ಅದನ್ನು ಕೂಡ ಈ ರೀತಿ ತೊಂದರೆ ಆಗುವ ಸಮಯದಲ್ಲಿ ಅವನು ಒದಗಿಸಿಕೊಡ್ಬೇಕು ಅಂತೇಳಿ ನಾವು ಪ್ರಸ್ತಾವನೆ ಮುಖ್ಯಮಂತ್ರಿ ಗಮನ ಕೊಡ್ತೇನೆ. ಸಭಾಧ್ಯಕ್ಷ ಒಂದು ನಾನು ಕ್ಲಾರಿಫೈ ಮಾಡ್ಲಿಕ್ಕೆ ಹೇಳ್ತೇನೆ, ನಾವು ಕನ್ಫ್ಯೂಸ್ ಆಗೋದು ಬೇಡ. ಕೇಂದ್ರ ಸರ್ಕಾರ ಮೀನುಗಾರರಿಗೆ ಸೀಮೆನ ಕೊಡುವಂತ ಕಾನೂನೇ ಇಲ್ಲ, ಕೊಡುವುದೇ ಇಲ್ಲ. ಕೇಂದ್ರ ಸರ್ಕಾರ ಸೀಮೆನ ಕೊಡುದು ಯಾರಿಗೆ ಅಂದರೆ ಡೊಮೆಸ್ಟಿಕ್ ಅರ್ಥ ಮಾಡಿಕೊಂಡು ನಾವು ಸುಮ್ಮನೆ ಒಂದು ಹೇಳಿಕೊಂಡು ಆಗುದಿಲ್ಲ. ಡೊಮೆಸ್ಟಿಕ್ ಯೂಸ್ಗೆ ಮಾತ್ರ ಕೊಡುವಂಥದ್ದು. ಆಗ ಮುಂಚೆನಿತ್ತು ಹೇಗೆ ನಮ್ಗೆ ಕೊಡ್ತಾ ಇದ್ರು ಅದನ್ನು ನಾವು ಸ್ವಲ್ಪ ಸಬ್ಸಿಡಿ ಆಗಿ ಇವತ್ತು ನಮ್ಮ ಮೀನುಗಾರರಿಗೆ ಕೊಡ್ತಾ ಇದ್ದೇವೆ, ಸಬ್ಸಿಡಿ ಡೊಮೆಸ್ಟಿಕ್ಗೆ. ಈಗ ಎಲ್ಲ ಕಡೆ ಕಂಪ್ಯೂಟರ್ ಬಂದಿದೆ, ಈಗ ನಮ್ಮ ಪ್ರತಿಯೊಂದು ಮನೆ ಗ್ಯಾಸ್ ಬಂದಿದೆ. ಎಷ್ಟು ಮನೆಯಲ್ಲಿ ಗ್ಯಾಸ್ ಇದೆ ಅಂತ ಸೆಂಟ್ರಲ್ನವ್ರಿಗೆ ಗೊತ್ತಿದೆ. ಅದಕ್ಕೆ ನಮ್ಮ ಕೊಡುವಂಥ ಸೀಮೆನೆಲ್ಲ ಕಡಿತಗೊಳಿಸಿ ಸ್ಪಷ್ಟವಾದ ಒಂದು ನಿರ್ದೇಶವನ್ನು ಇವತ್ತು ಕೊಟ್ಟಿದ್ದಾರೆ. ಇದು ಬೇರೆ ಯಾರಿಗೂ ಕೂಡ ಕೊಡಬಾರ್ದು ಅಂತೇಳಿ. ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನೀವು ಸ್ಟೇಟಿಂದ ಅದಕ್ಕೆ ಎಷ್ಟು ದುಡ್ಡು ಸಬ್ಸಿಡಿ ದುಡ್ಡು ಎಷ್ಟು ಬೇಕು ಅದನ್ನು ಬಿಡುಗಡೆ ಮಾಡಿ ಅದು ಕೊಡಿ. 50 ಕೋಟಿ ಏನು ಆಗ್ತದೆ ವರ್ಷಕ್ಕೆ. ಅದನ್ನು ದುಡ್ಡು ಬಿಡುಗಡೆ ಮಾಡಿ ಮೀನುಗಾರರಿಗೆ ನೀವು ಸೀಮೆಯನ್ನು ಕೊಡಿ. ನೀವು ಕೇಂದ್ರದಿಂದ ಬರುವುದೇ ಇಲ್ಲ. ನೀವು ಯಾವ ಪ್ರಾಬ್ಲಮ್ ಅಂತ ನೀವು ನೋಡದೆ, ನಾನು ಹೇಳ್ದು ಕೇಳಿ ದಯವಿಟ್ಟು, ನೀವು ಪ್ರಾಬ್ಲಮ್ ಏನಂತ ನೋಡದೆ ಬರೇ ಕೇಂದ್ರ ಅಂತ ಹೇಳಿದ್ರೆ ಇದು ಆಗುದಿಲ್ಲ. ಯಾಕೆಂದ್ರೆ ಸುಮ್ಮನೆ ಡಬಲ್ ಇಂಜಿನ್ ಅಂತ ಇದೇ ಆಗುದಿಲ್ಲ. ನಾನು ಇಲ್ದು ಕೇಳಿ, ನಿಮ್ಗೆ ಇದನ್ನು ಇಚ್ಛೆ ನೋಡಿ ಸಭಾಧ್ಯಕ್ಷರೇ, ಇವರು ಬರೀ ಮೀನುಗಾರನ ರಾಜಕೀಯವಾಗಿ ಲಾಭ ತೆಗೆದು ಹೊರತು ಮೀನುಗಾರ ಬದುಕು ಕಟ್ಟಿಸಲಿಕ್ಕೆ ಯಾವ ಒಂದು ಯೋಜನೆ ಕೂಡ ಆಗಲಿಲ್ಲ. ಅದು ಬೇರೆ. ನೀವು ಮೊದಲು ಹೇಳಿದ ಪಾಯಿಂಟ್ ಇವರಿಗೆ ಆಸಕ್ತಿ ಇದ್ರೆ ಮಾನ್ಯ ಸಭಾಧ್ಯಕ್ಷರೇ, ಕಾದರ್ ಅವರು ಹೇಳುವುದು ಡಬಲ್ ಇಂಜಿನ್ ಪ್ರಶ್ನೆ ಬೇಡ. ಈಗ ನಾವು ಹೇಳಿರುವಂಥದ್ದೇನು, ಈಗ ಕೇಂದ್ರ ಸರ್ಕಾರದಿಂದ ನಮಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ನಮಗೆ ಸೀಮೆಯನ್ನು ಬಿಡುಗಡೆ ಆಗ್ತಿತ್ತು. ಈಗ ಡಿಲೇ ಆಗಿದೆ. ಅದರ ಬಗ್ಗೆ ಈಗ 3,000 ಕಿಲೋ ಲೀಟರ್ ಬಿಡುಗಡೆ ಆಗಿದೆ. ಅದನ್ನು ನಾವು ಹಂತ ಹಂತವಾಗಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದರ ಮಧ್ಯನೂ ಕೂಡ ಮೀನುಗಾರರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಇಂಡಸ್ಟ್ರಿ ಸೀಮೆಯನ್ನು ನಾವು ಪರ್ಚೇಸ್ ಮಾಡಿಕೊಂಡು ನಾವು ಕೊಡಬೇಕನ್ನುವಂಥ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದಿವೆ. ಫೈಲ್ ಮುಖ್ಯಮಂತ್ರಿಯಲ್ಲಿದೆ. ಅದನ್ನು ತಕ್ಷಣ ಮಾಡಿಸುವಂತ ಕೆಲಸವನ್ನು ನಿಮಗೆ ಹರ್ಷವರ್ಧನ್ ಪ್ರಶ್ನೋತ್ತರದಲ್ಲಿ ಸಿದ್ದರಾಮಯ್ಯನವರಿಗೆ ಆಯ್ತ್ರಿ. ಪ್ರಶ್ನೋತ್ತರದಲ್ಲಿ ಇನ್ನೆಷ್ಟು ನಾನು ಬಯಸೋದು ಅದೆಲ್ಲ ಆಯ್ತ್ರಿ. ಈಗ ಇವ್ರು ಹೇಳ್ತಾರೆ ಕೇಂದ್ರ ಸರ್ಕಾರ ಕೊಡೋದೇ ಇಲ್ಲ ಅಂತ. ಆಯ್ತು, ಈಗ ಕೊಡ್ಬೇಕಲ್ಲ. ಈಗ ಅವರು ಮುಖ್ಯಮಂತ್ರಿಗಳ ಜೊತೆ ರಾಜ್ಯ ಸರ್ಕಾರ
ಚೀಫ್ ಮಿನಿಸ್ಟರ್ ಜೊತೆ ಪ್ರಸ್ತಾಪ ಮಾಡ್ತೀನಿ, ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ ಏನ್ ಅರ್ಥ ಇಲ್ಲ. ಈಗ ಪ್ರಶ್ನೋತ್ತರ ಇದು ಪ್ರಶ್ನೋತ್ತರದಲ್ಲಿ ಈಸ್ಟ್ ಫಿಶರೀಸ್ ಮಿನಿಸ್ಟರ್ ಈ ಪ್ರಶ್ನೆ ಹೌದು ಈಗ ಒಂದ್ ನಿಮಿಷ ನೀವೆಲ್ಲ ಹೇಳಿದ್ದೀರಾ ಸಿದ್ದರಾಮಯ್ಯನವರು ಬಿಡುಗಡೆ ಮಾಡಿದ್ದೀರಾ, ಯಾವ ಮಾಡಿದ್ರಿ ಹೇಳಿ. ಓ ಸಿದ್ದರಾಮಯ್ಯನವರು ಒಂದ್ ನಿಮಿಷ ಇಲ್ಲ ಯುಟಿಕಾದ್ರು ಕುತ್ಕೊಳ್ರಿ ಒಂದ್ ನಿಮಿಷ. ನೀವೆಲ್ಲ ಹೇಳಿದಿರಿ. ಈಗ ನೀವು 4 ಸಲ ಅಂಗಾರ ಅವರು ಯಾವ ಉತ್ತರ ಕೊಟ್ಟಿದ್ದಾರೆ ಅಂತ ಇಡೀ ಸದನ ಗಮನಿಸಿದೆ. ಒಂದೇ ಉತ್ತರ ಅವ್ರು ಕೊಟ್ಟಿರೋದು. ಉಳಿದು ಬಿಡುಗಡೆಗೆ ಮಾಡೋದಕ್ಕೆ ಕೇಂದ್ರ ಸರ್ಕಾರದಲ್ಲಿ ನಮ್ಮೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮತ್ತು ಇಂಡಸ್ಟ್ರಿಯಲ್ ಕೆರೋಸಿನ್ ಏನದೆ ಅದನ್ನು ಡೈವರ್ಟ್ ಮಾಡಿಕೊಡ್ಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಕೊಟ್ಟಿದ್ದೀವಿ. ಇದು ಬಿಟ್ಟರೆ ಅವ್ರು ಇನ್ನೇನು ಹೇಳಲಿಲ್ಲ. ಅವ್ರ ಹತ್ರ ಮಾಹಿತಿ ಇರುವಂತದ್ದನ್ನು ಇದಿದೆ. ನಾವು ಅದನ್ನ ಬೇರೆ ಯಾವ್ದಾದ್ರು ರೀತಿಯಲ್ಲಿ ಚರ್ಚೆಗೆ ತೆಗೆದುಕೊಳ್ಳೋಣ, ಆವಾಗ ಉತ್ತರಗಳನ್ನ ನಾವು ಪಡೆಯೋಣ. ನಾವು ಇಲ್ಲ ಅಂದ್ರೆ ಇದು ಪ್ರಶ್ನೋತ್ತರ ನಾನು ಎಷ್ಟೊತ್ತು ನಡೆಸಬೇಕು? ಈಗಲೇ ಇಷ್ಟೊತ್ತಾಯ್ತು. ಹರ್ಷವರ್ಧನ್ ಈಗ ಕರೆದಿದ್ದೇನೆ ಅಧ್ಯಕ್ಷರೇ. ಪ್ರಶ್ನೋತ್ತರ ಹರ್ಷವರ್ಧನ್ ಕರೆದಿದ್ದೇನೆ. ಎಷ್ಟು ದಿನದಲ್ಲಿ ಮೀನುಗಾರರಿಗೆ ಸೀಮೆಎಣ್ಣೆ ಕೊಡ್ತೀರಿ ಅದು ಹೇಳ್ಬಿಡ್ರಿ. ಎಷ್ಟು ದಿನದಲ್ಲಿ? ಒಂದು ವಾರದಲ್ಲ, 15 ದಿನದಲ್ಲ? ಅವರು ಅತಿ ಶೀಘ್ರದಲ್ಲಿ ಕೊಡ್ತಾರೆ. ಹೇಳಿ ಅದನ್ನ. ಅತಿ ಶೀಘ್ರದಲ್ಲಿ ಕೊಡ್ರಿ. ಶೀಘ್ರ ಅಂತಂದ್ರೆ ಆಗಲ್ಲ, ಒಂದು ವಾರ, ಭಾಷೆಗಳೆಲ್ಲ ಪ್ರಯೋಜನ ಆಗಲ್ಲ. ಕಷ್ಟದಲ್ಲಿದ್ದಾರೆ ಸಭಾಧ್ಯಕ್ಷರೇ. ಸರ್ಕಾರ ಏನಿರುತ್ತೆ ನೀವು ನಾವು ಎಲ್ಲ ನೋಡಿಲ್ಲ ಇಷ್ಟು ವರ್ಷ. ಓಕೆ, ಈಗ ಹರ್ಷವರ್ಧನ್ ಮಾನ್ಯ ಸಭಾಧ್ಯಕ್ಷರೇ, 1269 ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಕೆಲಸ. ಸಿ ಪಾಟೀಲ್ರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ ಒದಗಿಸಿದ್ದಾರೆ. ಬಹಳ ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಂದು ನಮ್ಮ ಮೈಸೂರಿಂದ ಮಂಡ್ಕಳ್ಳಿ ಏರ್ಪೋರ್ಟಿಂದ ಮತ್ತು ಗುಂಡ್ಲುಪೇಟೆ ನಂಜನಗೂಡಿಗೆಲ್ಲ ಹೋಗುತ್ತೆ ಆ ಮಾರ್ಗದಲ್ಲಿ. ಆ ಟೋಲ್ ಏನು ಸಂಗ್ರಹಣೆ ಆಗ್ತಿದೆ ಆ ಕಡೆ ಏರ್ಪೋರ್ಟಿಂದ ಮುಂದೆ ಹೋಗ್ತಾ ಭಾಳಷ್ಟು ಗುಂಡಿಗಳು ಬಿದ್ದುಬಿಟ್ಟಿದೆ ಮನೆ ಸಭಾಧ್ಯಕ್ಷರೇ. ಆ ಕಡೆ ಯಾವುದೇ ಥರ ಮೇಂಟೆನೆನ್ಸ್ ಆಗ್ತಾ ಇಲ್ಲ. ಅಲ್ಲಿ ಈ ಹೈವೇ ಅಥಾರಿಟಿಗಳಿಗೆಲ್ಲ ಕೇಳಿದ್ರೆ ಭಾಳ ಉಡಾಫೈಯಾಗಿ ಅವ್ರು ಉತ್ತರ ಕೊಡ್ತಾರೆ. ಅಲ್ಲಿ ಯಾವುದೋ ಒಂದು ಮೀಟಿಂಗ್ ಕರೆದ್ರೆ ನಾವಲ್ಲಿ ಆ ದಿನವೇ ಅವ್ರು ಡೆಲ್ಲಿಗೆ ಹೋಗ್ಬಿಟ್ಟಿರ್ತಾರೆ. ಅಲ್ಲಿ ಯಾವುದೇ ಥರ ಮೇಂಟೆನೆನ್ಸ್ ಇಲ್ಲ, ಆ ಕಡೆ ಸ್ಟ್ರೀಟ್ ಲೈಟ್ಸ್ಗಳಿಲ್ಲ, ಮತ್ತೊಂದಿಲ್ಲ. ಅಲ್ಲಿ ಮೊನ್ನೆ ಒಂದು 2 ತಿಂಗಳಷ್ಟೇ ನಮ್ಮ ಹಿಂದೆ ನಮ್ಮೊಬ್ಬರು ಪಿ ಡಿ ಅವರು, ಉಳ್ಳಳ್ಳಿ ಪಿ ಡಿ ಅವರು ನಂಜನಗೂಡಲ್ಲಿ ಪಾಪ ಅಲ್ಲಿ ಆಕ್ಸಿಡೆಂಟ್ ಆಗಿ 1 ವಾರ ಅವರು ಆಸ್ಪತ್ರೆಯಲ್ಲಿ ದಾಖಲಾಗಬೇಕಾಗಿತ್ತು. ಇದು ಸರಿಯಾದ ರೀತಿಯಲ್ಲಿ ಅವರು ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಅದು ಓಕೆ, ಕೇಳೋಣ ಮಂತ್ರಿಗಳು ಏನು ಉತ್ತರ ಕೊಡ್ತಾರೆ ಕೇಳೋಣ. ಏನು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರಿಗೆ ಗುಂಡಿಗಳನ್ನು ಮುಚ್ಚಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಅವರು ಸ್ಪೆಸಿಫಿಕ್ ಆಗಿ ಯಾವುದಾದ್ರೂ ರಸ್ತೆ ಹಾಳಾಗಿದ್ರ ಬಗ್ಗೆ ನಾನು ಪ್ರಸ್ತಾವನೆ ಅಂತಂದರೆ ಆ ಗುಂಡಿಗಳನ್ನು ಮುಚ್ಚಿಸ್ಲಿಕ್ಕೆ ಖಂಡಿತವಾಗಿಯೂ ಕ್ರಮವನ್ನು ತೆಗೆದುಕೊಳ್ಳಿ. ನಂಜನಗೂಡಿಗೆ ಹೋಗೋಕ್ಕಿಂತ ಮುಂಚೆ ವರ್ಣಲ್ಲಿ ತಾಂಡ್ಯ ಅದು ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ. ಭಾಳಷ್ಟು ಹೆವಿ ವೆಹಿಕಲ್ ಮೂವ್ಮೆಂಟ್ಸ್ಗಳಿದೆ ಅಲ್ಲಿಂದ. ಈ ರಸ್ತೆಗಳು ಇವ್ರ ಥರ ಯಾವ ಥರ ಗುಂಡಿ ಮುಚ್ತಾರೆ ಅಂತಂದರೆ ಇದೊಂದು 1 ತಿಂಗಳು 2 ತಿಂಗಳು ಬಾಳ್ಕೆನೂ ಬರೋದಿಲ್ಲ. ಅಲ್ಲಿ ಇಂಜಿನಿಯರ್ಸ್ ಸ್ಪಾಟ್ ಕರೆದ್ರೂ ಅವ್ರು ಬರೀ ಯಾರು ಜೂನಿಯರ್ ಇಂಜಿನಿಯರ್ಸ್ ಬರ್ತಾರೆ. ಆ ಕಡೆ ಒಂದು ಗುಣಮಟ್ಟವಾಗಿ ಕೆಲಸ ನಡೀತಾ ಇಲ್ಲ. ಅದ್ರ ಜೊತೆಗೆ ನಮ್ಮ ನಂಜನಗೂಡಿಗೆ ಮತ್ತು ನಮ್ಮ ಚಾಮರಾಜನಗರಕ್ಕೆ ಹೋಗೋ ಮಾರ್ಗದಲ್ಲಿ ಈ ಶ್ರೀಕಂಠೇಶ್ವರ ದೇವಸ್ಥಾನ ಎದುರುಗಡೆ ಲ್ಯಾಂಡ್ ಅಕ್ವೈರ್ ಮಾಡದೆ ಸುಮಾರು 4-5 ವರ್ಷದಿಂದ ಹಂಗೆ ಬಿದ್ದುಬಿಟ್ಟಿದೆ. ಅದು ಈ 4 ಲೇನು ರಸ್ತೆಯಾಗಿ ಕರೆಕ್ಟಾಗಿ ಆ ಟರ್ನಿಂಗ್ ಹತ್ರ ಬರ್ಬೇಕಾದ್ರೆ ಅಲ್ಲೂ ಕೂಡ ಆಕ್ಸಿಡೆಂಟ್ಗಳು ಆಗ್ತಾ ಇದೆ. ಆ ಕಡೆ ಈ ಅಕ್ವೈರ್ ಮಾಡೋದು ಯಾವಾಗ ಅಂತ ನನಗೆ ಗೊತ್ತಾಗಿಲ್ಲ. ಸಿ ಪಾಟೀಲ್ರು. ಸನ್ಮಾನ್ಯ ಸಭಾಧ್ಯಕ್ಷರೇ, ನಂಜನಗೂಡು ಚಾಮರಾಜನಗರ ರಸ್ತೆ 14.38 ಕಿಲೋಮೀಟರ್ದೊಳಗೆ 13 ಕಿಲೋಮೀಟರ್ ರಸ್ತೆ ಕಾಮಗಾರಿ ಮುಗಿದಿದೆ. ಇನ್ನು 1.4 ಕಿಲೋಮೀಟರ್ ರಸ್ತೆ ಕಾಮಗಾರಿ ಮುಗಿದಿದೆ. ಭೂ ಸ್ವಾಧೀನ ಸಮಸ್ಯೆ ಇತ್ತು, ಭೂ ಸ್ವಾಧೀನ ಸಮಸ್ಯೆಯನ್ನು ಪರಿಹರಿಸಲಾಗಿದೆ. ಆಲ್ಮೋಸ್ಟ್ ಆಲ್ ಅದು 69 ಕೋಟಿ ಇದ್ದಿದ್ದು 93 ಕೋಟಿಗೆ ಏರಿಸಲಾಗಿದೆ. ಈ ಲ್ಯಾಂಡ್ ಅಕ್ವಿಸಿಷನ್ನು ಪ್ಲಸ್ ಇದು 2017ರಿಂದ ಪ್ರಾರಂಭ ಆಗಿ ಕಾಮಗಾರಿ ಇದ್ದಿದ್ದರಿಂದ 24 ಕೋಟಿ ರೂಪಾಯಿಗಳ ಹೆಚ್ಚುವರಿ ಅನುದಾನಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಫಾಲೋ ಅಪ್ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗನೆ 1.4 ಕಿಲೋಮೀಟರ್ ಏನು ಬಾಕಿ ಉಳಿದಿದೆ ಆ ಕಾಮಗಾರಿಯನ್ನು ಮುಗಿಸ್ಕೊಡ್ತಾ ಇದ್ದೇವೆ. KG ಬೋಪಯ್ಯ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1253 ಮಾನ್ಯ ವಸತಿ ಮತ್ತು ಸೋಮಣ್ಣ ಅವರು. ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಬಹುಶಃ ಈ ಉತ್ತರವನ್ನು ನೋಡಿದ್ರೆ ನಮ್ಮ ಜಿಲ್ಲೆದು ಹೇಳೋದು 2852 ಮನೆಗಳು ಬೇರೆ ಬೇರೆ ಯೋಜನೆಯಲ್ಲಿ ಕೊಟ್ಟಿದ್ದಾರೆ. ಪೂರ್ಣಗೊಂಡ ಮನೆಗಳು ಎಷ್ಟು ಅಂದರೆ 81, ಬಾಕಿ ಎಷ್ಟು ಅಂದರೆ 1008, ಪ್ರಾರಂಭವಾಗೋ ಮನೆಗಳು
1743, ತಡೆ ಹಿಡಿಯಲಾಗಿದ್ದು 20 ಅಂತ ಕೊಟ್ಟಿದ್ದಾರೆ. ಆದರೆ ತಡೆ ಹಿಡಿದಿದ್ದು ಈ ಅಧಿಕಾರಿಗಳು ಸಚಿವರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ನಾನು ಇಡೀ ಜಿಲ್ಲೆದು ಹೇಳೋದಿಲ್ಲ, ವಿರಾಜಪೇಟೆ ತಾಲೂಕು 1ರಲ್ಲಿ ನಾನು ಮೊನ್ನೆ ಮಾಹಿತಿ ತಗೊಂಡೆ. 218 ಮನೆಗಳನ್ನು ತಡೆ ಹಿಡಿದಿದ್ದಾರೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ. ಕಾರಣ ಈ ತಡೆ ಹಿಡಿದಿದ್ದಕ್ಕೆ ತಾತ್ಕಾಲಿಕವಾಗಿ ಹಿಡಿದು ಡೂಪ್ಲಿಕೇಟ್ ಅಂತ ಹೇಳಿದ್ದಾರೆ. ಈ ಡೂಪ್ಲಿಕೇಟು ಇನ್ನೊಂದು ಅವರಿಗೇನು ಅರ್ಥ ಆಗುತ್ತೆ, ಆ ತಡೆ ಹಿಡೋದಕ್ಕಿಂತ ಸರಿ ಮಾಡಲಿಕ್ಕೆ ಹೇಳಬೇಕು. ಅವರಿಗೆ ಇದು ಮಾಡಿ ಈ ಥರ ತಡೆ ಹಿಡಿದಿದ್ದು ಆಗುತ್ತೆ. ಇದಕ್ಕೆ ಎಲ್ಲ ಮುಖ್ಯ ಕಾರಣ ಏನಂದರೆ ಹಣ ಬಿಡುಗಡೆ ಮಾಡಿದ್ದು ಕೊಟ್ಟಿದ್ದಾರೆ, ಹಣ ಬಿಡುಗಡೆನೇ ಆಗ್ತಾ ಇಲ್ಲ. ಮತ್ತು ಇನ್ನೊಂದು ಭಾಳ ಸಮಸ್ಯೆ, 1,25,000 ಕೊಡ್ತಾ ಇದ್ದಾರೆ. ಇಲ್ಲಿ ಈ ಅತಿವೃಷ್ಟಿಯಿಂದ ಆದ ಇದಕ್ಕೆ 5 ಲಕ್ಷ. ಎಲ್ಲರೂ ಏನು ಹೇಳ್ತಾರೆ, ನಮಗೆ ಈ ಯೋಜನೆಗಳಲ್ಲಿ ಮನೆ ಬೇಡ, ನಮ್ದು ಎಲ್ಲ ಮನೆಗಳು ಹೋಗಿದೆ, ನಮಗೆ ಅದರಲ್ಲೇ ಕೊಡಿ ಅಂತ ಹೇಳಿ ಬರ್ಕೊಟ್ಟವರು ಇದ್ದಾರೆ. ಇದನ್ನು ಒಂದು ಸ್ವಲ್ಪ ಅಮೌಂಟು ಜಾಸ್ತಿ ಮಾಡಬೇಕು, ಇಲ್ಲದೇ ಇದ್ದರೆ ಇದು ಯಾವುದೂ ಪೂರ್ಣ ಆಗೋದಿಲ್ಲ. ಇದಕ್ಕೆ ಸೋಮಣ್ಣ ಅವರು. ಮಾನ್ಯ ಅಧ್ಯಕ್ಷೆ, ಸನ್ಮಾನ್ಯ ಹಿರಿಯರಾದ ಬೋಪಯ್ಯನವರು ಹೇಳಿದಾಗೆ ತಡೆ ಹಿಡಿಯಲಾದದ್ದು 21 ನಾವೇನು ಹೇಳಿದ್ವಿ. ಸನ್ಮಾನ್ಯ ಅಧ್ಯಕ್ಷೆ, ಮೊದಲಿಗೆ ಸರಿಯಾದ ಒಂದು ಮಾಹಿತಿ ಇಲ್ಲದೆ ಇದಾಗಿದ್ದನ್ನು ನಾವೇನು ಮಾಡಿದ್ವಿ, ಅಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಅಧಿಕಾರವನ್ನು ಕೊಟ್ಟಿದ್ದೀವಿ. ಇವಾಗ ನಮ್ಮ ಹತ್ರ ಅವ್ರು ಬರಬೇಕಾಗಿಲ್ಲ, ರಾಜೀವ್ ಗಾಂಧಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಬೇಕಾಗಿಲ್ಲ. 2013ರಿಂದ ಇಲ್ಲಿವರೆಗೂ ತಡೆ ಹಿಡಿದಾದಂಥ 2 ಲಕ್ಷಕ್ಕೂ ಮೇಲ್ಪಟ್ಟು ಮನೆಗಳಿದ್ವಿ. ಅದರೊಳಗೆ 200 ಚಿಲ್ಲರೆ ಮನೆಗಳಂತ ಹೇಳಿದ್ದಾರೆ. ನಾನು ಅವ್ರಿಗೆ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ, ನಿಮ್ದು 200 ಮನೆಗಳು ಏನೇನಿದೆ ಕಳಿಸ್ಕೊಟ್ರೆ ತಕ್ಷಣವೇ ಜಿಲ್ಲಾಧಿಕಾರಿಗಳಿಗೆ ಇಲ್ಲ ಜಿಲ್ಲಾ ಪಂಚಾಯತ್ ಸಿ ಅವ್ರಿಗೆ ಹೇಳಿ ಅಷ್ಟನ್ನು ಕೂಡ ಜೀನಿಯನ್ ಆಗಿದ್ದರೆ ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಅಂಥದ್ದಿದ್ದರೆ ಅದು ಮಾಡ್ತಕ್ಕಂಥ ಕೆಲಸವನ್ನು ತಕ್ಷಣವೇ ನಾವು ಮಾಡ್ತೀವಿ. ಒಟ್ಟು ರಾಜ್ಯದಲ್ಲಿ ಸನ್ಮಾನ್ಯ ಅಧ್ಯಕ್ಷೆ, ನಾವು ಇಲ್ಲಿವರೆಗೂ 2019-20 ಇಲ್ಲಿವರೆಗೂ 3,85,771 ಮನೆಗಳಿಗೆ ಕಾರ್ಯಾದೇಶ ನೀಡಿದ್ದೀವಿ. ಒಟ್ಟು 5,01,000 ಮನೆಗಳನ್ನು ಇಲ್ಲಿವರೆಗೂ ಹಿಂದೆ ನಡೀತಾ ಇದ್ದದ್ದನ್ನು ಸೇರಿ ನಾವು 8,233 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಒಂದು ತಮ್ಮ ಮೂಲಕ ನಾನು ಸನ್ಮಾನ್ಯ ಸದಸ್ಯರಲ್ಲಿ ವಿನಂತಿ ಮಾಡೋದು, ನಿಮ್ಮಲ್ಲಿ ತಡೆ ಹಿಡಿರ್ತಕ್ಕಂಥದ್ದು ಯಾವುದಿದೆ ತಕ್ಷಣವೇ ಇವತ್ತೇ ಕೊಟ್ಟರೆ ನಾನು ಸಾಯಂಕಾಲದೊಳಗಡೆ ಅದು ಕಾರ್ಯಾದೇಶವನ್ನು ಮಾಡ್ತಕ್ಕಂಥ ದುಡ್ಡನ್ನು ಬಿಡುಗಡೆ ಮಾಡ್ತೀನಿ. ಬೋಪಯ್ಯವರು ಒಂದೇ ನಿಮಿಷ. ಸುಮಣ್ಣ ಅವರು ಏನಾಗಿದೆ ಅಂದರೆ 2015ರಲ್ಲೋ 16ರಲ್ಲೋ 18ರಲ್ಲೋ ಯಾವಾಗಲೂ ಮನೆ ಮಂಜೂರಾಗಿದೆ ನಮ್ಮ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ನಲ್ಲಿ. ಅವನು ಆವಾಗ ಕಟ್ಕೊಳ್ಳೇ ಇಲ್ಲ. ಈಗ ಫಲಾನುಭವಿಗಳ ಆಯ್ಕೆ ಮಾಡಿ ನಾವು ಕಳಿಸಿದ್ರೆ ಅವನ ಹೆಸರು ಡುಪ್ಲಿಕೇಟ್ ಆಗಿದೆ ಅಂತ ಅಂದ್ರೆ ಆಗ ಮಂಜೂರಾಗಿದೆ ಅಂತ ಅಲ್ಲಿ ಓಕೆ ಆಗೋದಿಲ್ಲ. ಈ ನಾಟ್ ಓಕೆ ಇದೆಯಲ್ಲ, ಅದು ನೀವು ಹೇಳ್ದಂಗೆ 2 ಲಕ್ಷ ಇದೆ, ನಮ್ಮ ಎಲ್ಲ ಕ್ಷೇತ್ರಗಳಲ್ಲೂ ಇದೆ. ಅದು ನೀವು ಅವ್ರಿಗೆ DCCO ಅವರಿಗೆ ಪವರ್ ಕೊಟ್ಟಿದ್ದೀರಿ ಅಂತ ಹೇಳಿದ್ರಿ. ಅದು ಇಷ್ಟೇ ಇಶ್ಯೂ ಇರೋದು ಇಷ್ಟೇ. ಆಗ ಮಂಜೂರಿ ಮಾಡಿದ್ರು, ಮನೆ ಕಟ್ಕೊಳ್ಳಿಲ್ಲ, ಈಗ ಹೊಸದಾಗಿ ಮಂಜೂರಿ ಕೊಟ್ಟಿದ್ದಾರೆ, ಈಗ ಕಟ್ಕೊಳ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದನ್ನೊಂದು ಕ್ಲಿಯರ್ ಮಾಡಿಸಿದ್ರೆ ಆಯ್ತು. ನೀವು ಸಭಾಧ್ಯಕ್ಷೆ, ಇದೆಲ್ಲವೂ ಕೂಡ ಕೂಲಂಕುಷವಾಗಿ ಆದಮೇಲೆ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಕೂಡ ನಾವು ಸಂಬಂಧಪಟ್ಟಂಥವ್ರಿಗೆ EOಗಳಿಗೆ, PDOಗಳಿಗೆ, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ, DCಗಳಿಗೆ ಹೇಳಿದ್ದೀವಿ. ಇಷ್ಟೆಲ್ಲ ಆಗಿದ್ರು ಸನ್ಮಾನ್ಯ ಸಭಾಧ್ಯಕ್ಷೆ, ಇನ್ನೂ ಕೂಡ 71-72 ಸಾವಿರ ಮನೆಗಳು ಬ್ಲಾಕ್ ಆಗಿದೆ ಅಂತಲೇ ಬರ್ತಾ ಇದೆ. ನಾನು ಮತ್ತೆ ತಾವು ಏನು ತಮ್ಮ ಸೂಚನೆ ಇದೆ ಅದನ್ನು ಕೂಡ ನಾವು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೀವಿ. ಇನ್ನೊಂದು ಸನ್ಮಾನ್ಯ ಬೋಪಯ್ಯನವರು ಹೇಳಿದ್ದು 1,20,000 ಮನೆ ಸಾಲಕ್ಕಾಗೋದಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು 2-3 ಸಾರಿ ಸಂಬಂಧಪಟ್ಟಂಥ ಕೇಂದ್ರದ ಸಚಿವರಲ್ಲೂ ಕೂಡ ಚರ್ಚೆ ಮಾಡಿದ್ವಿ. ನಾವು ಒಂದಷ್ಟು ಅಮೌಂಟ್ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನಮ್ಗೆ ಅವ್ರು ಏನು ಕೊಡ್ತಾ ಇದ್ದಾರೆ ಅದು ಇಡೀ ದೇಶಕ್ಕೆ ಕೊಡೋದ್ರಿಂದ ನಾವು ಅದನ್ನು ಹೆಚ್ಚಿಗೆ ಮಾಡೋಕ್ಕಾಗೋದಿಲ್ಲ. ರಾಜ್ಯ ಸರ್ಕಾರಗಳು ಎಷ್ಟು ಬೇಕಾದರೂ ಮಾಡ್ಕೊಳ್ಳೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಗೆ ಗೊತ್ತಿರೋವಾಗ 4-5 ತಿಂಗಳ ಹಿಂದೆ 5 ಲಕ್ಷ ಮನೆಗಳನ್ನು 6,600 ಕೋಟಿಗೂ ಮೇಲ್ಪಟ್ಟ ಹಣವನ್ನು ನಾವೇ ಕರ್ನಾಟಕ ಸರ್ಕಾರನೇ ಭರಿಸಿ ಈಗಾಗಲೇ ನಾವು ಕೊಟ್ಟಿದ್ದೀವಿ. ಅದರೊಳಗೆ 3 ಲಕ್ಷ ಚಿಲ್ಲರೆ ಮನೆಗಳು ಈಗಾಗಲೇ ಸೆಲೆಕ್ಷನ್ ಆಗಿದೆ, ಇನ್ನೂ 2 ಲಕ್ಷ ಚಿಲ್ಲರೆ ಮನೆಗಳು ಬರಬೇಕಾಗಿದೆ. ಈ ಎಲ್ಲವನ್ನೂ ನೋಡಿದಾಗ ನಾನು ಕೂಡ ಏನು ಬೋಪಯ್ಯನವ್ರು ಹೇಳ್ತಾ ಇದ್ದಾರೆ, ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಡಿಪೆಂಡ್ ಆದರೆ 1,20,000 ರೂಪಾಯಿನಲ್ಲಿ
ಮನೆ ಕಟ್ಟೋಕ್ಕಲ್ಲ, ಒಂದು ಫೌಂಡೇಶನ್ ಹಾಕಕ್ಕೂ ಆಗೋದಿಲ್ಲ ಸನ್ಮಾನ್ಯ ಅಧ್ಯಕ್ಷೆ. ಹಿಂದೆ ಅದಿದ್ದು 40,000, ಅದಾದ್ಮೇಲೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಅದನ್ನು 1,20,000 ಆಯಿತು. ಇವತ್ತು ಆ 1,20,000 ಮಾಡಿ 2013 ಇಲ್ಲಿವರೆಗೂ ಕೂಡ ಮತ್ತೆ ನಾವು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ನಾನು ಹಳ್ಳಿಗಾಡಿನ ಗ್ರಾಮೀಣ ಭಾಗಕ್ಕೆ, ನಗರ ಪ್ರದೇಶಗಳಲ್ಲೂ ಸನ್ಮಾನ್ಯ ಅಧ್ಯಕ್ಷೆ 1,50,000 ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತದೆ. ನಾವು 1,20,000 ಜನರಲ್ನವ್ರು ಕೊಡ್ತೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ 2 ಲಕ್ಷ ರೂಪಾಯಿ ಕೊಡ್ತೀವಿ. ಅದು ಕೂಡ 3.5 ಲಕ್ಷಕ್ಕೆ ನಿಂತೋಯ್ತದೆ. ಆದ್ದರಿಂದ ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಈಗಾಗಲೇ ವಿನಂತಿ ಮಾಡಿದ್ದೀನಿ, ನಾವು 5 ಲಕ್ಷ ಮನೆ ಕಟ್ಟೋದು ಬದಲಿಗೆ 3 ಲಕ್ಷ ಕಟ್ಟೋಣ, 2 ಲಕ್ಷ ಕಡಿಮೆ ಮಾಡೋಣ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಗ್ರಾಮೀಣ ಭಾಗದಲ್ಲಿ 1,20,000 ಮಿತಿ ಏನಿದೆ ಅದನ್ನು ತೆರವುಗೊಳಿಸಿ ಅದನ್ನು 3 ಲಕ್ಷ ಮಾಡಬೇಕಾಯ್ತದೆ. ನಗರ ಪ್ರದೇಶಗಳಿಗೆ ಅದನ್ನು 5 ಲಕ್ಷ ಮಾಡಬೇಕಾಯ್ತದೆ. ಇವತ್ತು ಕಂದಾಯ ಇಲಾಖೆಯವರು ನಾವು ಸನ್ಮಾನ್ಯ ಅಧ್ಯಕ್ಷೆ ಮನೆ ಬಿದ್ದರೆ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ. 99,000 ಏನು ನಾರಂಭಿಸಿತ್ತು ಅದನ್ನು ತೆಗೆದಾಕಿ ಯಡಿಯೂರಪ್ಪರ ಕಾಲದಲ್ಲಿ ಆದದ್ದನ್ನು ಇವತ್ತು ನಮ್ಮ ಸರ್ಕಾರ ನಡೀತಾ ಇದೆ. ಕೆಲವರು ಏನು ಮಾಡ್ತಾ ಇದ್ದಾರೆ, ಬೇಡ ಬಿಡಿ ಸ್ವಾಮಿ 1,20,000 ನಾವೇನು ಮಾಡೋಕ್ಕಾಗೋದಿಲ್ಲ, ಕಟ್ಟೋದ್ರಿಂದ ನಮಗೆ ಅರ್ಧಂಬರ್ಧ ಆಯ್ತದೆ, ಇನ್ನು 10 ವರ್ಷ ಆದರೂ ಬಗೆಹರಿಸೋಕ್ಕಾಗೋದಿಲ್ಲ. ಈ ಒಂದು ಭಾವನೆ ಜನರಲ್ಲೂ ಇದೆ. ಬಡವರಿಗೆ ಯಾರು ನಿಜವಾದ ಜೀನಿಯನ್ ಯಾರಿದ್ದಾರೆ ಅಂಥವ್ರು ಮನೆ ಕಟ್ಟೋದು ಕಷ್ಟವಾಗಿದೆ. ಆದರೆ ಭೂಪಯ್ಯನವ್ರು ನಾನು ಕೂಡ ಅದನ್ನ ಮಾಡ್ತೀನಿ. ನಮ್ಮ ರಕ್ಷಣೆಗೆ ಬೇಕಾಯ್ತದೆ. ಭೂಪಯ್ಯ ಈಗ ಏನು ಬ್ಲಾಕ್ ಆಗಿದ್ದ ಮನೆಗಳು ಹೇಳಿದ್ದೀರ, ಕಳಿಸಿಕೊಡಿ ಅಂತ ಹೇಳಿದ್ದಾರೆ. ನಾನು ಭಾಳ ಸಲ ಕಳಿಸು ಕೊಟ್ಟಿದ್ದೀನಿ, ಅದನ್ನು ಮಾಡಲಿ ಆಗಿಲ್ಲ. ಅಧಿಕಾರಿಗಳು ಅವ್ರಿಗೂ ನೇರವಾಗಿ ಕಳಿಸ್ಕೊಟ್ಟಿದ್ದಂಥದ್ದು ಇದೆ. ಆದರೆ ಈ ಹಣ ಬಿಡುಗಡೆ ಸರಿಯಾಗಿ ಮಾಡದೆ ಹೋದರೆ ಫೌಂಡೇಶನು ಹಾಕೋಕ್ಕಾಗಲ್ಲ. ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಕೊಟ್ಟ ರಿಪೋರ್ಟ್ ನೋಡ್ಬಿಟ್ರೆ ಹಾಗಾಗಿ ವ್ಯತ್ಯಾಸಗಳು ತೊಂದರೆ ಇಲ್ಲ. ಏನಾದರೂ ಈ ಏನು ಇವತ್ತು ಹಣ ಬಿಡುಗಡೆಗೆ ಅವ್ರು ಏನು ಫೀಡ್ ಮಾಡ್ತಾರೆ ಅದರಲ್ಲಿ ವ್ಯತ್ಯಾಸಗಳಾದ್ರೆ ಸರಿ. ಕೃಷ್ಣಾರೆಡ್ಡಿ ಅವರು ಇಲ್ಲ. ಈಗ MP ಕುಮಾರಸ್ವಾಮಿ ಕೇಳ್ರಿ. ಬರಲಿಲ್ಲ ಅಧ್ಯಕ್ಷರೇ, ನಿಮಿಷ ಕೇಳ್ತೀನಿ ತಡ್ರಿ. 1255ನೇ ಪ್ರಶ್ನೆಯನ್ನು ಮಾನ್ಯ ಕಂದಾಯ ಸಚಿವರು. ಓಕೆ, ಅಶೋಕ್ ಅವರು ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ಉತ್ತರವೂ ಸರಿ ಇದೆ. ಆದರೆ ಆ ಪರಿಹಾರನ ಬೆಳೆ ಪರಿಹಾರನ ಬಹಳ ಜರೂರಾಗಿ ಒಳ್ಳೆ ಪರಿಹಾರನ ಕಳೆದ 3 ವರ್ಷಗಳಿಂದ ನಮ್ಮ ಸಚಿವರು ಕೊಡ್ತಾ ಬಂದಿದ್ದಾರೆ. ಆದರೆ ಈ ವರ್ಷ ಕಾಫಿ ಕಟಾವಿಗೆ ಬಂದ ಸಂದರ್ಭದಲ್ಲಿ ಅದು ಪೂರ್ತಿ ಮತ್ತೆ ಕಾಫಿ ಎಲ್ಲ ಉದುರು ಹೋಗ್ಬಿಡ್ತು. ಅದಕ್ಕೆ ನಾವು ಸರ್ಕಾರದ ಒಂದು ಗಮನಕ್ಕೆ ಇದನ್ನು ತರಬೇಕಾದ ಉದ್ದೇಶ ತಂದಿದ್ದೀನಿ. ಹಿಂದೆ ಸಾಕಷ್ಟು ಪರಿಹಾರನ ಈಗಾಗಲೇ ಸುಮಾರು 50 ಕೋಟಿ ಪರಿಹಾರನ ಈ ವರ್ಷದಲ್ಲೇ ಕೊಟ್ಟಿದ್ದಾರೆ. ಕಳೆದ ವರ್ಷದ 50 ಕೋಟಿ ಪರಿಹಾರ ಕಾಫಿ ಬೆಳೆಗಾರರಿಗೆ ಕೊಟ್ಟಿದ್ದಾರೆ. ಅದು ಮತ್ತೆ ಈ ಅಕಾಲಿಕ ಮಳೆಯಿಂದ ಆಗಾಗ್ಗೆ ಪದೇ ಅತಿವೃಷ್ಟಿಗೆ ಒಳಗಾಗ್ತಿದೆ. ಇದರಿಂದ ರೈತರಿಗೆ ಬೆಳೆಗಾರರು ಬದುಕದ ಪರಿಸ್ಥಿತಿ ಇಲ್ಲ. ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯಬೇಕಂತ ಯೋಚನೆ ಮಾಡಿದ್ದೀನಿ. ಓಕೆ, ಅಶೋಕ್ ಅವರು. ಸಭಾಪತಿಗಳೇ, ಮಾನ್ಯ ಕುಮಾರಸ್ವಾಮಿ ಅವರು ಕೇಳಿರುವಂಥ ಪ್ರಶ್ನೆ ಮೂಡಿಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಫಿ ಬೆಳೆ ಹಾನಿ ಆಗಿರೋದ್ರ ಬಗ್ಗೆ ಕೇಳಿದ್ದಾರೆ. 13,276 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ ಒಟ್ಟು. ಇದುವರೆಗೂ 14,033 ರೈತರ ಬ್ಯಾಂಕ್ ಖಾತೆಗೆ 46,44,61,000 ರೂಪಾಯಿ ಜಮಾ ಆಗಿದೆ. ಅವ್ರು ಒಂದೇ ಒಂದು ತಾಲೂಕು ಇದಕ್ಕೆ 46 ಕೋಟಿ ಹೆಚ್ಚು ಹಣವನ್ನು ಅವ್ರಿಗೆ ಕೊಟ್ಟಿದ್ದೀರಿ. ಇದೊಂದೇ ಅಂತಲ್ಲ, ಇಡೀ ರಾಜ್ಯದಲ್ಲೂ ಕೂಡ ಕಳೆದ 4 ವರ್ಷದಲ್ಲಿ ಒಟ್ಟಾರೆ 57 ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. 51,54,000 ರೈತರ ಬ್ಯಾಂಕ್ ಖಾತೆಗಳಿಗೆ 6,590.7 ಕೋಟಿ ಸಬ್ಸಿಡಿ ಹಣವನ್ನು ನಾವು ಕೊಟ್ಟಿದ್ದೀರಿ. ಕೇಂದ್ರ ಸರ್ಕಾರದ NDRF ಅನುದಾನಕ್ಕೆ ಕಾಯ್ದೆ ರಾಜ್ಯ ಸರ್ಕಾರನೇ ನಾವು ಕೊಡ್ತಾ ಇದ್ದೀರಿ. ಈಗ ಏನು ಮಾನ್ಯ ಕುಮಾರಸ್ವಾಮಿಯವರು ಕೇಳಿದ್ದಾರೆ ಕಾಫಿ ಬೆಳೆ ಹಾನಿ ಬಗ್ಗೆ, ಈಗಾಗಲೇ ಪರಿಹಾರ ಕೊಟ್ಟಿದ್ದೀರಿ. ಇನ್ನಷ್ಟು ಯಾವುದಾದ್ರೂ ಇದ್ದರೆ ನನ್ನ ಮಾಹಿತಿ ಕೊಟ್ಟರೆ ಅದಕ್ಕೂ ನಾವು ಪರಿಹಾರ ಕೊಡುವಂಥದ್ದಕ್ಕೆ ಕ್ರಮ ತೆಗೆದುಕೊಳ್ತೀವಿ. ಓಕೆ, ಸಚಿವರು ಒಳ್ಳೆಯ ಪರಿಹಾರ ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳು. ಓಕೆ, ಎಲ್ ನಾಗೇಂದ್ರ ಇಲ್ಲ. ಈಗ MP ಅಪ್ಪಚ್ಚು ರಂಜನ್ ಇಲ್ಲ. ಡಾಕ್ಟರ್ G ಪರಮೇಶ್ವರ್ ಇಲ್ಲ. ಕೃಷ್ಣಾರೆಡ್ಡಿ M ಚಿಂತಾಮಣಿ ಇಲ್ಲ. ಪ್ರಶ್ನೋತ್ತರ ಮುಕ್ತಾಯವಾಯಿತು. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳನ್ನು ಮಂಡಿಸೋದು.
ಮಾನ್ಯ ಅಧ್ಯಕ್ಷರೇ, ದಿನಾಂಕ 26/12/22 6ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 142 ಪ್ರಶ್ನೆಗಳ ಉತ್ತರವನ್ನು ಮಂಡಿಸುತ್ತಿದ್ದೇನೆ. ಓಕೆ, ಶೂನ್ಯ ವೇಳೆ ತಗೊಳ್ತೀನಿ ಈಗ ಒಂದೇ ಸೆಕೆಂಡು. ಸಭೆಯ ಮುಂದಿಡಲಾದ ಕಾಗದ ಪತ್ರಗಳು ವೇಳೆ ನಮ್ದು ಇದೆಯಲ್ಲ, ಎಲ್ಲೋಯ್ತ್ರಿ? ಇದು ಧನ ವಿನಿಯೋಗ ಲೆಕ್ಕಗಳು ಮತ್ತು ಹಣಕಾಸಿನ ಲೆಕ್ಕಗಳು ಸಂಪುಟ 1 ಮತ್ತು 2. ಭಾರತ ಸಂವಿಧಾನದ 151(2) ಅನುಚ್ಛೇದದ ಮೇರೆಗೆ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿತೋಷಕರು ನೀಡಿರುವ 21-22ನೇ ಸಾಲಿನ ಧನ ವಿನಿಯೋಗ ಲೆಕ್ಕಗಳು ಮತ್ತು ಹಣಕಾಸಿನ ಲೆಕ್ಕಗಳನ್ನು ಸಂಪುಟ 1 ಮತ್ತು 2 ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಸಭೆ ಮುಂದೆ ಮಂಡಿಸುತ್ತಿದ್ದೆ. ಓಕೆ, ವಿತ್ತೀಯ ಕಲಾಪದ ಮಂಡಿಸೋದು ಪೂರಕ ಅಂದಾಜು ಮಂಡಿಸ್ತಾರೆ ಅಷ್ಟೇ. 22-23ನೇ ಸಾಲಿನ ಪೂರಕ ಅಂದಾಜುಗಳ 2ನೇ ಕಂತಿನ ಬೇಡಿಕೆಯನ್ನು ಸಭೆ ಮುಂದೆ ಮಂಡಿಸುತ್ತಿದ್ದೇನೆ. ಓಕೆ, ಈಗ ಶಿವಲಿಂಗ ಇನ್ನೊಂದಿದೆ ನೋಡ್ರಿ. 22-23ನೇ ಸಾಲಿನ ಹಣಕಾಸು ವಾರ್ಷಿಕ ಪರಿಶೀಲನಾ ವರದಿಯನ್ನು ಮಂಡಿಸುತ್ತಿದ್ದೇನೆ. ಓಕೆ, ಮಂಡಿಸಲಾಯಿತು. ಈಗ ಶೂನ್ಯ ವೇಳೆ MK ಶಿವಲಿಂಗೇಗೌಡರು. ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ 234 ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಆಯ್ದು ಹೋಗುತ್ತೆ. ಅದು ಬಾಣವಾರದಿಂದ ಉಳಿಯಾರು, ನಮ್ಮ ಮಾಧುಸ್ವಾಮಿಯವರ ಕ್ಷೇತ್ರ ಸಂಪರ್ಕಿಸ್ತಕ್ಕಂಥ ರಸ್ತೆ. ಆ ಬಾಣವಾರದಿಂದ ಉಳಿಯಾರವರೆಗೆ 3 ಕಡೆ ಬಾಣವಾರ ಕೆರೆ ಏರಿ ಮೇಲೆ, ಮತ್ತು ಶನಗೆರೆ ಕೆರೆ ಏರಿ ಮೇಲೆ, ಮತ್ತು ಗರುಡಂಗಿರಿ ಫಾರೆಸ್ಟ್ ಏರಿಯಾದಲ್ಲಿ, ಫಾರೆಸ್ಟ್ ಏರಿಯಾ ಅಂತ ಹೇಳ್ತಾರೆ, ಅದು ಅಲ್ಲ. ಅದನ್ನು ಕಿತ್ತುಬಿಟ್ಟು 1 ಲೇಯರ್ ಜಲ್ಲಿನೂ ಹಾಕಿಬಿಟ್ಟು ಕೈ ಬಿಟ್ಬಿಟ್ಟಿದ್ದಾರೆ. ಕೈ ಬಿಟ್ಟು ಎಷ್ಟು ಸಾವು ನೋವುಗಳಾಗಿದೆ ಪೊಲೀಸ್ನಿಂದ ರಿಪೋರ್ಟ್ ತರಿಸ್ಕೊಳ್ಳಿ. ನಾವು ಹೇಳೋದು ಬೇಡ ಬಾಯಲ್ಲಿ. ಎಷ್ಟು ಜನ ಆಕ್ಸಿಡೆಂಟ್ ಆಗಿದೆ ತರಿಸ್ಕೊಳ್ಳಿ, ಎಷ್ಟು ಅಲ್ಲಿ ಕೇಸ್ ಆಗಿದ್ದಾವೆ ತರಿಸ್ಕೊಳ್ಳಿ. ಅಲ್ಲಿ ಒಂದು ಆಶ್ರಮ ಇದೆ, ವೇದಿಕೆ ಇದೆ. ಆ ವೇದಿಕೆಗೆ ಎಂತೆಂಥ ಬೆಂಗಳೂರಿನಿಂದ IAS ಆಫೀಸರ್ಸು ಪ್ರತಿಯೊಬ್ಬರು ಅಲ್ಲಿ ಬರ್ತಾರೆ. ನನಗೆ ಬಂದು ಫೋನ್ ಮಾಡ್ತಾರೆ, ಏನಪ್ಪ ನಿಮ್ಮ ಕ್ಷೇತ್ರದಲ್ಲಿ ಇದು ಇಷ್ಟೊಂದು ರಸ್ತೆನ ನೀನು ಸ್ವಚ್ಛ ಮಾಡೋಕ್ಕಾಗೋದಿಲ್ವಾ, ಯಾತಕ್ಕೆ ಹಿಂಗೆ ಮಾಡ್ಕೊಂಡಿದ್ದೀರಿ, ಏನಿದ್ರ ಕತೆ ಅಂತ ಕೇಳಿದರೆ ಅಲ್ಲಿ ಭೂಸ್ವಾಧೀನ ಮಾಡಿಲ್ಲ ಪ್ರಕ್ರಿಯೆ ಅಂತ. 2013ರಲ್ಲಿ ಮಂಜೂರಾತಿ ಆಗಿರ್ತಕ್ಕಂಥ ರಸ್ತೆ 10 ವರ್ಷಗಳ ಕಾಲ ಇನ್ನೂ ಅದು ಇದು ಲ್ಯಾಂಡ್ ಅಕ್ವಿಷನ್ಗೆ ಪ್ರಾವಿಷನ್ ಮಾಡ್ಕೊಂಡಿಲ್ಲ, ಲ್ಯಾಂಡ್ ಅಕ್ವಿಷನ್ ಇದು ಮಾಡಿಲ್ಲ ಅಂತ 16 ಪ್ರತಿಭಟನೆ ನಡೆದಿದೆ. ಆ ಬಾಣಾವಾರದ ಹೋಬಳಿ ಎಲ್ಲ ಜನ, ಅಲ್ಲಿ ಎಷ್ಟು ಜನಸಂದಣಿ ಇದೆ ಆ ರಸ್ತೆನಲ್ಲಿ. ಕೋಲಾರದಿಂದ ಬರಬೇಕಾದರೂ ಧರ್ಮಸ್ಥಳದ ಮಾರ್ಗವಾಗಿ ಹೋಗ್ಬೇಕಾದ್ರೆ ಎಲ್ಲ ಪೂರ್ಣ ಬರ್ತಾರೆ. ಪೂರ್ಣ ಪ್ರಮಾಣದಲ್ಲಿ ಇರ್ತಕ್ಕಂಥ ಈ ರಸ್ತೆಯನ್ನು ಯಾತಕ್ಕೋಸ್ಕರ ಹಿಂಗೆ ಮಾಡಿದಿರಿ, ಎಷ್ಟು ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಸೆಕ್ರೆಟರಿ ಎಲ್ಲರೂ ಕರೆಸಿ ಸಂಧಾನ ಮಾಡಿದ್ದಾಯಿತು. ಒಂದು ಲ್ಯಾಂಡ್ ಅಕ್ವಿಷನ್ಗೆ ಹಣ ಕೊಟ್ಟು ಅದನ್ನು ಆ ರಸ್ತೆನ ಮಾಡಿಕೊಡೋಕ್ಕಾಗ್ದಲೇ ಎಷ್ಟನ್ನ ಅನುಭವಿಸೋದು ಕಷ್ಟನ, ಎಷ್ಟು ಸಾರಿ ಹೇಳೋದು. ಓಕೆ, ಹೇಳಿದ್ರು ಅದು ಪ್ರಯೋಜನ ಆಗ್ತಾ ಇಲ್ಲ. ನನಗೆ ಅಧ್ಯಕ್ಷರು ಆ ರಸ್ತೆನಲ್ಲಿ ಪ್ರವಾಸ ಮಾಡಿದ್ರು ಅಂತೇಳಿ ನನಗೆ ಗೊತ್ತಾಯಿತು, ಅಧ್ಯಕ್ಷರು ಬಂದಿದ್ರು ಅಂತಲೂ ಗೊತ್ತಾಯಿತು. ಅಧ್ಯಕ್ಷರ ಬಹುಶಃ ಈ ರಸ್ತೆಯ ವ್ಯವಸ್ಥೆ ಬಗ್ಗೆ ತಮಗೂ ಅರಿವಿದೆ ಅಂತೇಳಿ ನಾನು ಭಾವಿಸಿದ್ದೀನಿ ಗಮನಕ್ಕೆ. ಆದ್ರಿಂದ ಇದು ಏನು ಮಾಡಬಾರ್ದು ಘನಕಾರ್ಯವ. ಯಾಕೋಸ್ಕರ MLA ಯಾವ್ದಾರ ಒಂದು ಸಾವು ನೋವು ಆತದಂಗೆ ಎಲ್ಲೇ ಅವ್ನು MLA ಹುಡುಕಿರ್ಲ ಅಂತಾರೆ ಇದರಲ್ಲಿ. ಸಚಿವರು ಹೇಳಿ, ಇದಕ್ಕೆ ನಿರ್ದಿಷ್ಟವಾದಂತ ಚೀಫ್ ಇಂಜಿನಿಯರ್ನ ಕರ್ಕೊಬಂದೆ, ಎಲ್ಲಾರನ್ನು ಕರ್ಕೊಬಂದು ರಾಜ್ಯ ಸಂಧಾನ ಮಾಡಿದ್ರು ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಹೇಳಿ ನಾವು ಹೆಂಗಲ್ಲಿ ಗೌರವ ಮಾನ ಮರ್ಯಾದೆ ಇಟ್ಕೊಂಡಿರೋದು. ಓಕೆ, CC ಪಾಟೀಲ್ರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಸ್ನೇಹಿತರಾದಂಥ ಶಾಸಕರಾದ ಶಿವಲಿಂಗೇಗೌಡರ ಗಮನ ಸೆಳೆಯುವ ಸೂಚನೆಗೆ ಸುದೀರ್ಘವಾದಂಥ ಶೂನ್ಯ ವೇಳೆ ಉತ್ತರವನ್ನು ಕೊಟ್ಟಿದೆ. ಶೂನ್ಯ ವೇಳೆ 40 ಹುಳಿಯಾರು ಟು ಬಾಣಾವಾರ 48.3 ಕಿಲೋಮೀಟರ್ ಉದ್ದ ಇದೆ. ASIP ಅನ್ನುವಂಥ ಹೈದರಾಬಾದ್ ಕಾಂಟ್ರಾಕ್ಟರ್ಗೆ 2011ರಲ್ಲಿ ಗುತ್ತಿಗೆ ಕೊಟ್ಟಿತ್ತು. 2013 ಒಳಗೆ ಮುಗಿಸ್ಬೇಕಿತ್ತು. 2016 ಮಟ್ಟ ಅವನು ಸುಮಾರು 15 ಕಿಲೋಮೀಟ್ರ್ ಕೆಲಸ ಮಾಡಿದ್ದ. ಒಂದು ಹಾಫ್ ಡನ್ ಅಂತ ನಾವು ಹೇಳ್ತೇವೆ, ಅಷ್ಟು ಮಾಡಿದ್ದ. 7 ಮೀಟ್ರ್ ಅಗಲ ಇತ್ತು ಬದಲೇಕ್ ಮಾಡಿದಾಗ. ಅದ್ರ ಮುಂದೆ 2016 ಅವನು ಸ್ಲೋ ಪ್ರೋಗ್ರೆಸ್ ಇದ್ದಿದ್ದಕ್ಕೆ ಅವನು ಗುತ್ತಿಗೆಯನ್ನು ರದ್ದು ಮಾಡಿ 2017 7 ಮೀಟ್ರ್ ಇದ್ದಿದ್ದನ್ನು ಮತ್ತು 10 ಮೀಟ್ರಿಗೆ ಅಗಲ ಮಾಡುವಂಥ ಪ್ರಪೋಸಲ್ ಮಾಡಿ SRC ಬೆಂಗಳೂರು ಕಂಪ್ನಿಗೆ ಗುತ್ತಿಗೆ ಕೊಟ್ಟಿತ್ತು 115 ಕೋಟಿಗೆ. ಸನ್ಮಾನ್ಯ ಸಭಾಧ್ಯಕ್ಷರೇ, 2020ಕ್ಕೆ ಕೆಲಸ ಮುಗಿಬೇಕಿತ್ತು. ಇದುವರೆಗೂ 90% ಆಫ್ ದ ವರ್ಕ್
48.3 ಕಿಲೋಮೀಟರ್ಸ್ದೊಳಗೆ ಸುಮಾರು 90% ಕೆಲಸ ಮುಗಿದಿದೆ. 4 ಕಿಲೋಮೀಟರ್ನಲ್ಲಿ ಮಾತ್ರ ಬಾಕಿ ಇದೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಆ 4 ಕಿಲೋಮೀಟರ್ದೊಳಗೆ 6 ಕಿಲೋಮೀಟರ್ 6 ಹಳ್ಳಿಗಳು ಬರ್ತಾವೆ. ಭೂ ಸ್ವಾಧೀನ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಭೂ ಸ್ವಾಧೀನ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. 3D ನೋಟಿಫಿಕೇಶನ್ ಆಗಿದೆ. ನೆಕ್ಸ್ಟ್ 3G ಅವಾರ್ಡ್ ಆದಮೇಲೆ 3G ಅವಾರ್ಡ್ ಆಗಲಿಕ್ಕೆ 1.5 ತಿಂಗಳಿಂದ 2 ತಿಂಗಳು ಬೇಕಾಕೈತಿ. ಕೆಲಸ ಮಾಡಲಿಕ್ಕೆ 1.5 ತಿಂಗಳು ಬೇಕಾಕೈತಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಶಿವಲಿಂಗೇಗೌಡರು ಹೇಳಿದ್ದು ನಾನು ಒಪ್ಕೊತೇನೆ. ಒಂದು 4 ಕಿಲೋಮೀಟರ್ ರಸ್ತೆ ಕೆಟ್ಟಿದೆ. ಓವರಾಲ್ ಟೋಟಲ್ ಇನ್ನು 5 ತಿಂಗಳೊಳಗೆ ಆ 4 ಕಿಲೋಮೀಟರ್ ರಸ್ತೆಯನ್ನು ಸಂಪೂರ್ಣವಾಗಿ ಮಾಡಿಕೊಡ್ತಾರೆ. ಒಂದು ನಿಮಿಷ ಶಿವಲಿಂಗೇಗೌಡರು, ಸಿ ಪಾಟೀಲ್ರು ಆ ರೋಡ್ನಲ್ಲಿ ಆ ಕೆರೆ ಏರಿ ಮೇಲೆ ಏನು ಅವರು ಮೊದಲಿಂದೆಲ್ಲ ಸ್ಕ್ಯಾರಿಫೈ ಮಾಡಿ ಜಲ್ಲಿ ಹಾಕಿ ಬಿಟ್ಟಿದ್ದರಿಂದ ಸಿಕ್ಕಾಪಟ್ಟೆ ಅಲ್ಲಿ ತೊಂದರೆ ಆಗ್ತಾ ಇದೆ. ಅಲ್ಲೇನಿದೆ, ಒಂದು ಗದ್ದುಗೆನೂ ಇದೆ, ಎಲ್ಲರೂ ಬಹಳ ಪವಿತ್ರ ಸ್ಥಳ, ಎಲ್ಲರೂ ಅಲ್ಲಿ ಹೋಗ್ತಾರೆ ಭಕ್ತಾದಿಗಳು. ಇಂಥ ಒಂದು ಸ್ಥಳದ ಹೋಗೋವರಿಗೆ ಈ ಕೆರೆ ಏರಿ ಮೇಲಿಂದ ಇದೆಯಲ್ಲ, ಅವ್ರು ಮೇಂಟೆನೆನ್ಸ್ ಆರು ಮಾಡ್ಬೇಕಲ್ಲ. ಮೋಟರೇಬಲ್ ಆಗುವಂತ ಮೋಟರೇಬಲ್ ಇಲ್ಲ ಅದು. ನೀವು ಆಯ್ತು ನಿಮ್ದೆಲ್ಲ ಪ್ರೊಸೆಸ್ ಆಗೋ ತನಕ ಇನ್ನು 3, 1.5, 4 ತಿಂಗಳು ಬೇಕು. ಅಷ್ಟ್ರ ತನಕ ಮೋಟರೇಬಲ್ ಆದ್ರೂ ಮಾಡ್ಬೇಕಲ್ಲ. ಮೋಟರೇಬಲ್ ಆಗುವಂತ ವ್ಯವಸ್ಥೆ ಮಾಡಿಕೊಡ್ತೇವೆ ಸರ್. ಅಲ್ಲಿ ಆಕ್ಸಿಡೆಂಟ್ ಆಗಿ ಇದುವರೆಗೆ ಎಷ್ಟು ಜನ ಸತ್ರು ಅಂತ ಶಿವಲಿಂಗೇಗೌಡ್ರಿಗೆ ಕೇಳ್ರಿ. ನಾನು ಇಲ್ಲಿ ನೋಡ್ರಿ ನಿಮ್ಮ ಎಲ್ಲಾ ಅಧಿಕಾರಿಗಳಿಗೂ ಮಾತಾಡಿದೆ. DC, ನಿಮ್ಮ CO ಇಂದ ಹಿಡ್ಕೊಂಡು ನಿಮ್ಮ PWD, ನ್ಯಾಷನಲ್ ಹೈವೇ ಅವ್ರ ತನಕ ಇದ 1 ವರ್ಷದ ಹಿಂದೆ ನಾನು ಮಾತಾಡಿದ್ದು. ಏನೂ ಆಗುವಲ್ದು ಪ್ರೋಗ್ರೆಸ್. ಇಷ್ಟ ಅಸಹಾಯಕ ಆಗ್ಬಾರ್ದು. ನ್ಯಾಷನಲ್ ಹೈವೇ ಅವರು ಕರೆದು ಹೇಳ್ಬೇಕು ಮೇಂಟೆನೆನ್ಸ್ ಮಾಡ್ರಿ ಅಂತ. ಅವ್ರು ರೋಡ್ ಮೋಟರೇಬಲ್ ಇಲ್ಲದೆ ಹೋದಂಗೆ ಮಾಡಿಟ್ರೆ. ನಾನು ಶಿವಲಿಂಗೇಗೌಡರಿಗೂ ಫೋನ್ ಮಾಡಿದೆ. ಮಾಧುಸ್ವಾಮಿ ಅವರಿಗೆ ಏನಾಗಿದೆ ಅಂದ್ರೆ ಅವ್ರ ಮುಂದಿನ ರಸ್ತೆ ಅವ್ರು ಮಾಡಿಸ್ಕೊಬಿಟ್ಟಿದ್ದಾರೆ ಅವ್ರ ಕ್ಷೇತ್ರದ್ದು. ಇದು ಹಿಂದೆ ಶಿವಲಿಂಗೇಗೌಡರ ಕ್ಷೇತ್ರದ್ದು ಇದು. ಹಂಗಾಗಿ ಇದು ಏನ್ ಮಾಡ್ತೀರಿ ನೋಡಿ ನೀವು ಸಿ ಪಾಟೀಲ್ರು. ಇದನ್ನ ಸ್ವಲ್ಪ ಗಂಭೀರವಾಗಿ ತಗೊಂಡು ಏನಾದ್ರು ಒಂದು ಪರಿಹಾರ ಖಂಡಿತವಾಗಿಯೂ ವಿಷಯವನ್ನೇ ಗಂಭೀರವಾಗಿ ತೆಗೆದುಕೊಳ್ತೇನೆ. ಮೋಟರೇಬಲ್ ಆಗಲಿಕ್ಕೆ ತೀವ್ರವಾದಂಥ ಕ್ರಮ ತಗೊತೇನೆ. ಪಾಪ ಮಾಧುಸ್ವಾಮಿ ಮಾಡಿದ್ದು ಇಲಾಖೆ ಹೇಳ್ತೀವಿ ಸರ್. ಅವ್ರೇನೋಪ್ಪ ನನಗೇನೋ ಕೆಲಸ ಮಾಡಿಕೊಟ್ಟಿರ್ತಾರ, ನಾವು ಒಂದೆರಡು ಕೆಲಸ ಅವ್ರಿಗೆ ಮಾಡಿರ್ತೀವಿ. ಇಲ್ಲ ಮಾಡಿಕೊಟ್ಟಿ ನಾವು ಅದಕ್ಕೇನು ಬೇಜಾರು ಮಾಡ್ಕೊಳಕಲ್ಲ. ಈಗ ನಾನು ಕೇಳ್ತಾ ಇರೋದು 5 ತಿಂಗಳು ಯಾತಕ್ ಬೇಕು? ಆ SRC ಕಂಪ್ನಿಗೆ 15 ದಿವಸ ಸಾಕು. ಅವ್ರು ಬರ್ಲಿ, ನಾನು ಜಾಗ ಬಿಡಿಸ್ಕೊಡ್ತೀನಿ. ಏನ್ ಜಾಗ ಬಿಟ್ಕೊಡಕ್ಕಲ್ಲಿ ಜನ ಒಪ್ಕೊಂಡಾರೆ. ಆ SRC ಕಂಪ್ನಿ ನಾಲಿ ಕ್ಯಾಂಪ್ ಹಾಕ್ಸ್ರಿ. ಅವನು ಎಲ್ಲಾನು ಬಾಚ್ಕೊಂಡು ಹೊಟ್ಟೇನೆ ಚಂದ್ರಬಣ್ಣದ ಬೈಪಾಸ್ ರಸ್ತೆ ಮಾಡಕ್ಕೆ, NHI ಮಾಡಕ್ಕೆ. ನೀವು ದಯವಿಟ್ಟು ಹಿಂಗ ಅನ್ಬೇಡಿ. ನೀವು 5 ತಿಂಗಳು ಇದು ಟೈಮ್ ತಗೊಂಡ್ರೆ ನನಗೇನಿಲ್ಲ, ನಿಮ್ಮ ಕ್ಯಾಂಡಿಡೇಟ್ಗೆ ಹೊಡ್ತಾ ಬೀಳುತ್ತೆ ನೋಡ್ರಿ. ನಾನು ಈಗಲೇ ಹೇಳಿದೀನಿ, ಎಲೆಕ್ಷನ್ಗೆ ಬರೋದಿದು. 3 ಕಿಲೋಮೀಟರ್ 4 ಕಿಲೋಮೀಟರ್ ರಸ್ತೆ ಮಾಡ್ಸಕ್ಕೆ ಯೋಗ್ಯತೆ ಅಂತ ಹೇಳ್ಬೇಕಾಗುತ್ತೆ. ನಾವು ಸಾರಿ ಪಕ್ಷದ ಬಗ್ಗೆ ಹೇಳ್ತೀನಿ. ನಮ್ಮ ಪಕ್ಷದ ಅಭ್ಯರ್ಥಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿ. ರಾಮಸ್ವಾಮಿ ಓಕೆ, ರಾಮಸ್ವಾಮಿ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ ತರಿಸ್ಕೊಡ್ತೀವಿ ಅಂತ ಹೇಳಿ ಅರಣ್ಯ ಇಲಾಖೆಯಲ್ಲಿ ಸುಮಾರು 997 ಜನರು ಅರಣ್ಯ ಪ್ರೇರಕರಾಗಿ ಸುಮಾರು 37 ವರ್ಷಗಳಿಂದ ಅತ್ಯಂತ ಕಡಿಮೆ ವೇತನ ಅಂದರೆ 250 ರೂಪಾಯಿಗಳಿಂದ ಪ್ರಾರಂಭ ಮಾಡಿದೆ ಅವ್ರ ವೇತನ. ಅಷ್ಟು ಕಡಿಮೆ ವೇತನದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅದು ಇವತ್ತಿನವರೆಗೂ ಕೂಡ ಸಕ್ರಮ ಆಗಿಲ್ಲ. 36 ವರ್ಷ 37 ವರ್ಷ ಅವರ ಸೇವೆಯಲ್ಲಿ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಈ ನೌಕರರು ನಿವೃತ್ತಿಗೊಂಡ್ರೆ ಆ ಹುದ್ದೆಗಳು ಸಹ ಕೊನೆಗೊಳ್ಳುವುದಾಗಿ ಮತ್ತು ಹೊಸದಾಗಿ ಅರಣ್ಯ ಪ್ರೇರಕರನ್ನು ನೇಮಕ ಮಾಡುವಂತಿಲ್ಲ ಅಂಥೇಳಿ ಇಲಾಖೆಯವರೇ 1993ರಲ್ಲಿ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಈ ನೌಕರರ ಸೇವೆಯನ್ನು ಕಾಯಂಗೊಳಿಸಬೇಕು ಅಂಥೇಳಿ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸರ್ಕಾರಕ್ಕೂ ಕೂಡ ಪತ್ರ ಬರೆದಿದ್ದಾರೆ. ಟ್ರಿಬ್ಯುನಲ್ಲು ಮತ್ತು ಹೈಕೋರ್ಟು, ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಆ ಹುದ್ದೆಗಳನ್ನು ಸಕ್ರಮಗೊಳಿಸಿ ಕನಿಷ್ಠ D ಗ್ರೂಪ್ ನೌಕರರಾಗಿ ಪರಿಗಣಿಸಿ ಅಂತೇಳಿ ಅವರು ಕೂಡ ಸಂಘದವರು ವಿನಂತಿ ಮಾಡ್ಕೊಂಡಿದ್ದಾರೆ. ನಾವು ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೀವಿ. ಇಲ್ಲೇ ಬಂದು ಅವರು ಈಗಲೂ ಕೂಡ ಧರಣಿಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಟು ಪಾಸ್ ಅಪ್ರೋಪ್ರಿಯೇಟ್ ಆರ್ಡರ್ಸ್ ಸ್ಟ್ರಿಕ್ಟ್ಲಿ ಇನ್ ಅಕಾರ್ಡಿಂಗ್ ಲಾ ವಿತ್ ಎ ಪೀರಿಯಡ್ ಆಫ್ 3 months ಅಂತ ಹೇಳಿದ್ರು ಕೂಡ 2019 ಆದೇಶ ಮಾಡಿದ್ರು ಕೂಡ ಇನ್ನೂ ಕ್ರಮ ಕೈಗೊಂಡಿಲ್ಲ. ಈ ಬಡ
ಪಾಪದ ನೌಕರರ ಮೇಲೆ ಸರ್ಕಾರಕ್ಕೆ ಕನಿಕರ ಇಲ್ವಾ? ಎಲ್ಲ ನಿವೃತ್ತಿ ಅಂಚಿನಲ್ಲಿದ್ದಾರೆ. ಓಕೆ, ಕೋಟಾದೇಶನ ಅನುಷ್ಠಾನ ಮಾಡಿ ಅಂತೇಳಿ ಒತ್ತಾಯ ಮಾಡ್ತೀವಿ. ಓಕೆ ಸಚಿವರು. ಅಧ್ಯಕ್ಷ, ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಅಧ್ಯಕ್ಷರೇ, ನಾವು ಒಂದು ಸೈನ್ ಹಾಕಿದ್ದು. ವೆಂಕಟರಾವ್ ನಾಡಗೌಡ್ರು. ಸನ್ಮಾನ್ಯ ಅಧ್ಯಕ್ಷರೇ, ಹೇಳಿ ಹೇಳಿ ವೆಂಕಟರಾವ್ ನಾಡಗೌಡ್ರು. ಸರ್, ಈಗ ಕಳೆದ 2 ವರ್ಷಗಳಿಂದ ಅಲ್ಪಸಂಖ್ಯಾತ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳನ್ನೇ ಕೊಡ್ತಾ ಇಲ್ಲ. ಆ ಸ್ಕಾಲರ್ಶಿಪ್ ಇಲ್ಲದೆ ಇರೋದ್ರಿಂದ ಆ ಮಕ್ಕಳು ಏನಾಗ್ತಾ ಇದೆ ಅಂದರೆ ಈ ಫೀಸ್ ಕಟ್ಟಿದರೆ ಅವರಿಗೆ ಸರ್ಟಿಫಿಕೇಟ್ಗಳು ಕೊಡ್ತಾರೆ. ಮುಂದೆ ಹೈಯರ್ ಎಜುಕೇಷನ್ಗೆ ಹೋಗೋಕ್ಕೂ ತೊಂದರೆ ಆಗ್ತಾ ಇದೆ, ಜಾಬ್ಗೆ ಹೋಗೋದಕ್ಕೂ ತೊಂದರೆ ಆಗ್ತಾ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಈವನ್ SC ST ಅವರಿಗೂ ಕೊಟ್ಟಿಲ್ಲ ಅಂತಕ್ಕದ್ದು ಬಂದಿದೆ 2 ವರ್ಷಗಳಿಂದ. ಸರ್ಟಿಫಿಕೇಟ್ ಕೊಡಲಿಲ್ಲ ಅಂದರೆ ಅವ್ರಿಗೆ ಕೊಡಲಿಲ್ಲ ಅಂದರೆ ನಮ್ಮ ಹತ್ರ ಬಂದು ಕೂತ್ಕೊಂತಾರೆ, ಫೀಸ್ ಕಟ್ಟಬೇಕು ಸರ್, ನೀವಾದರೂ ಏನಾರು ಮಾಡಿ ಅವ್ರು ಡಾಕ್ಯುಮೆಂಟ್ ಕೊಡಿಸಿ ಅಂತಕ್ಕಂಥ ಪರಿಸ್ಥಿತಿ ಇದೆ. ಇವನ್ನ ಕೊಟ್ಟಿಲ್ಲ ಅಂತಂದರೆ ಅವ್ರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ. ದಯವಿಟ್ಟು ಇದಕ್ಕಿಂತ ಉತ್ತರನೂ ಬಂದಿಲ್ಲ ನನಗೆ. ಇದನ್ನು ದಯವಿಟ್ಟು ಸರ್ಕಾರ ಶೀಘ್ರ ಇದಕ್ಕೊಂದು ಏನಾದರೂ ವ್ಯವಸ್ಥೆ ಮಾಡಿ. ಅಪ್ಲೈ ಮಾಡಿದ್ದಾರೆ, ಬಟ್ ಕೊಡ್ತಾ ಇಲ್ಲ 2 ವರ್ಷ. ಕೇಳೋಣ ಸರ್ಕಾರದಿಂದ ಒಂದು ನಿಮಿಷ ಸರ್ಕಾರ ಕೇಳೋಣ. ಸರ್ಕಾರದಲ್ಲಿ ಯಾರು ರಿಪ್ಲೈ ಇಲ್ಲ, ಬಂದಿಲ್ಲ ರಿಪ್ಲೈ. ಅಲ್ಲ, ಅದನ್ನಾರು ಹೇಳ್ಬಿಡಿ, ನಾವು ಉತ್ತರ ತರಿಸ್ಕೊಡ್ತೀವಿ. ಎಲ್ಲ ಸುಮ್ಮನೆ ಅದಕ್ಕೆ ಕೇಳಬೇಕು ಅಂತ. ಸ್ಕಾಲರ್ಶಿಪ್ ಇದಿಲ್ಲ, ಗ್ರಾಂಟ್ ಇದೆ ಅಲ್ಲ, ಅದನ್ನು ನೀವು ಸ್ಟಾಪ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಸ್ಟಾಪ್ ಮಾಡೋದಂತೇಳಿ ನೀವು ಅದನ್ನು ಸ್ಟಾಪ್ ಮಾಡ್ಲಿಕ್ಕೆ ನೀವು ರಾಜ್ಯ ಸರ್ಕಾರದಿಂದ ಕೊಟ್ಟದನ್ನು ಕೊಡಿಸಿ ಮಕ್ಕಳಿಗೆ ಅದನ್ನು ನೀವು ಸ್ಟಾಪ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಸ್ಟಾಪ್ ಮಾಡೋದಂತೇಳಿ ನೀವು ಅದನ್ನು ಸ್ಟಾಪ್ ಮಾಡ್ಲಿಕ್ಕೆ ನೀವು ರಾಜ್ಯ ಸರ್ಕಾರದಿಂದ ಕೊಟ್ಟದನ್ನು ಕೊಡಿಸಿ ಮಕ್ಕಳಿಗೆ ಸಿಗ್ಬೇಕಾ ಬೇಡವಾ? ಇದನ್ನು ಸರ್ಕಾರ ಬಲ ಕಾಳಜಿ ನಾವೆಲ್ಲ ಕೂಡ ಹಿಂದೆ ಕೇಂದ್ರ ಸಹಿತ ಕೊಡ್ತಿತ್ತು. ಸಂಬಂಧಪಟ್ಟ ಅಧಿಕಾರಿಗಳಿಲ್ಲ, ನಾನು ಹೇಳ್ ಕಳಿಸ್ತೆ ಏನಾರು ಇದ್ರೆ ಕೊಡೋಣ ಅಂತ ಹೇಳಿ ಮಾಹಿತಿ ಇಲ್ಲದೆ ಸಭೆಗೆ ಉತ್ತರ ಕೊಡೋದು ತಪ್ಪಾಗುತ್ತೆ. ನಾನು ನಾಳೆ ಅಥವಾ ನಾಡ್ದು ಕೊಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಬೀದರ್ ಜಿಲ್ಲೆಯಲ್ಲಿ ಒಂದೇ ಒಂದು ನೀರಾವರಿ ಯೋಜನೆ ಅದು ಕಾರಂಜ. 1964ರಲ್ಲಿ ಏನದಲ್ಲ, ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಬಂದು ಇದಕ್ಕೆ ಅಡಿಗಲ್ ಹಾಕಿದ್ದು. ಅವತ್ತಿಂದ ಹಿಡಿದು ಇವತ್ತಿನ ತನ ಕೆಲವು ರೈತರದೆಲ್ಲ ಡಿಮ್ಯಾಂಡ್ ಇಟ್ಕೊಂಡು ಅವಾಗೆಲ್ಲ ಅವರು ಪ್ರತಿಭಟನೆ ಮಾಡ್ಕೊತ ಬಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೇಳ್ತೀನಿ ನಾನು, ಏನು ಅವಾಗ 3,000 ರೂಪಾಯಿಗೆ ಏನು ಸಿಕ್ಕಿತ್ತು ಪರ್ ಎಕರೆ, ಅದು ಹೆಚ್ಚಿಗೆ ಮಾಡಬೇಕು. ಕೋರ್ಟಿಗೆ ಹೋದವರಿಗೆ ಒಂದು ಸ್ವಲ್ಪ ಎಕ್ಸ್ಕ್ರೇಷನ್ ಅದು ಎಲ್ಲ ಸಿಕ್ಕಿದೆ. ಅದರಲ್ಲಿ ಸುಮಾರು ಜನ ಕೋರ್ಟಿಗೆ ಹೋಗಿಲ್ಲ, ಹಾಗಾಗಿ ಅವರಿಗೆ ಅದರಿಂದ ವಂಚಿತ ಆಗಿದ್ದಾರೆ. ಆಮೇಲೆ ಮುಳುಗಡೆ ಆಗಿ ಕೆಲವು ರಿಹ್ಯಾಬಿಟೇಷನ್ ಏನು ಮಾಡಿದ್ರು ವಿಲೇಜು, ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ ಇನ್ನೂ ಇವತ್ತಿಗೂ. ನಾವು ಕೇಳಿದ್ರೆ ಮತ್ತೆ 28 ಹಳ್ಳಿ ಮುಳುಗಡೆ ಆಗಿದೆ. ಅದರಲ್ಲಿ ಮೇಜರ್ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರುತ್ತೆ ಬೀದರ್ ಸೌತು. ಆಮೇಲೆ ಅಧ್ಯಕ್ಷರೇ, ಈಗ 3-4 ವರ್ಷ ಹಿಡಿದು ಮಳೆ ತುಂಬಾ ಬರ್ತಾ ಇದೆ. ಕಾರಂಜ ಯಾವಾಗೂ ತುಂಬ್ತಿರ್ಲಿಲ್ಲ, ಈಗ ಮಳೆ ತುಂಬಾ ಬಂದು FRL ಎಷ್ಟು ನೀವು ಅಕ್ವೇಷನ್ ಮಾಡ್ಕೊಂಡ್ರೆ ಅದಕ್ಕಿಂತ ಹೆಚ್ಚಿಗೆ ನೀರು ನಿಂದಿರ್ತಾ ಇದೆ. 2 ಬಾರಿ ಇದೇ ಸದನ್ನಲ್ಲಿ ಸನ್ಮಾನ್ಯ ಕಾರಜೋಳಗೆ ಮಾತಾಡಿದ್ರೆ ನೀರಾವರಿ ಸಚಿವರು, ಅವರು ಇಮ್ಮಿಡಿಯೇಟ್ ನಾನು ಅದ್ರ ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೂ ಕೊಡಿಸಲಿಲ್ಲ, ಇವತ್ತಿಗೂ ಕೊಡಿಸಲಿಲ್ಲ. ಆಮೇಲೆ 180 ದಿವಸ ಹಿಡಿದು ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಇದ್ದಾರೆ ಇಲ್ಲೇ, ಶಂಕರ್ ಮುನೇನ್ಕಪ್ಪ ಅವರು, ಅವ್ರ ಆಫೀಸ್ ಎದುರುಗಡೆ ಧರಣಾ ಮಾಡ್ತಾ ಇದ್ದಾರೆ ರೈತರು. ಅವರು ಹೋಗಿ ಒಂದು ಅರ್ಜಿ ತಗೊಳ್ಳಿಕ್ಕೂ ಆಗಿಲ್ಲ ಅದು, ಯಾಕಂದ್ರೆ ಅವರು ಒಳ್ಳೆಯವರು, ಬಟ್ ಅದು ಯಾಕೆ ಅರ್ಜಿ ತಗೊಂಡಿಲ್ಲ ಗೊತ್ತಿಲ್ಲ. ಆದ್ರೆ ಇವತ್ತ ಅವ್ರು ಎಲ್ಲಾ ಶಾಸಕರ ಮನೆ ಎದುರುಗಡೆ ಧರಣಾ ಮಾಡ್ತಾ ಇದ್ದಾರೆ ಇವತ್ತ. ಹಾಗಾಗಿ ಹಿಂದೆ ನಾವು ಸರ್ಕಾರನಲ್ಲಿದ್ದಾಗ, ನಾನೇ ಇನ್ಚಾರ್ಜ್ ಮಿನಿಸ್ಟರ್ ಇದ್ದೆ, ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಇದ್ರು, ಒಂದು ಹೈ ಲೆವೆಲ್ ಮೀಟಿಂಗ್ ಕರೆದಿದ್ದೆವು, 3ನೇ ಮಾಡಿಯಲ್ಲಿ ಕರೆಸಿ ಬಹಳ ಸುದೀರ್ಘವಾದ ಚರ್ಚೆ ಮಾಡಿ ಮುಂದೆ ಏನಾರು ಒಂದು ಅನುಕೂಲ ಮಾಡ್ತೀವಿ ಎಂಬ ನಿಟ್ಟಿನಲ್ಲಿ ಹೇಳಿದೀವಿ. ಈಗ ನಿಮ್ಮ ಸರ್ಕಾರ ಇದೆ, ರೈತರ ಪರವಾಗಿ ಒಂದು ಸ್ವಲ್ಪ ಕಾಳಜಿ ವಹಿಸಿ ಈ ಕಾರಂಜ ಸಂಸರಿಗೆ ಏನಾರ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ತಮ್ಮ ಮುಖಾಂತರ ಕೇಳಕ್ ಬಯಸ್ತೀವಿ. ಸಚಿವರು, ನೀರಾವರಿ ಸಚಿವರಿಗೆ ಹೇಳಿ ಮತ್ತೆ ಒಂದ್ಸಲ ಸಭೆ ಕರೆಸಿ ಕಾಶಂಪುರು ಮತ್ತೆ ಅವರ ಪ್ರತಿನಿಧಿಗಳನ್ನ ಈ ವಾರದಲ್ಲೇ ಇದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡಿ. ಕುಮಾರ್ ಬಂಗಾರಪ್ಪನವರು. ಮಾನ್ಯ ಅಧ್ಯಕ್ಷರೇ, ನಮ್ಮ ಮಲೆನಾಡು ಭಾಗ ಮತ್ತು ವಿಶೇಷವಾಗಿ ಕರಾವಳಿ ಭಾಗಕ್ಕೂ ಕೂಡ ಸೇರಿಕೊಂಡು ನಮ್ಮ ಈ 40-50 ವರ್ಷಗಳಿಂದ ಸಾಗುವಳಿ ಮಾಡ್ಕೊಂಬಂದಿರತಕ್ಕಂಥ ಜಾಗಗಳಲ್ಲಿ
ಖಾನ್ ಇರ್ಬೋದು, ಬಾನ್ ಇರ್ಬೋದು, ಖರಾಬು, ಸೊಪ್ಪಿನ ಬೆಟ್ಟ ಈ ಕಡೆ ಇರ್ತಕ್ಕಂಥ ಎಲ್ಲ ಜಾಗಗಳಲ್ಲೂ ಕೂಡ ನಮಗೆ ಫಾರ್ಮ್ ನಂಬರ್ 50, 53 ಮತ್ತು 57ರಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀರಿ ಮತ್ತು ಅದಕ್ಕೆ ಹಾಕೋಕ್ಕೆ ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಅವರಿಗೆ ಇವತ್ತಿನವರೆಗೂ ಕೂಡ ಅವ್ರನ್ನ ನಾವು ನೆಲೆಯನ್ನು ಊರ್ಸೋಕ್ಕೆ ಅವ್ರನ್ನ ಪಕ್ಕವಾಗಿರ್ತಕ್ಕಂಥ ದಾಖಲಾತನ್ನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ ಏನು ಅಂದರೆ 94ಕ್ಕಿಂತ ಹಿಂದೆ ಇರತಕ್ಕಂಥ ಸಂದರ್ಭದಲ್ಲಿ, ಆಗಿನ ಸಂದರ್ಭದಲ್ಲಿ ಒಂದು ಸರ್ವೆ ಮಾಡಿದ್ರು, ಎಲ್ಲೆಲ್ಲಿ ದಟ್ಟಣೆ ಇದೆಯೋ, ಎಲ್ಲೆಲ್ಲಿ ಸಾಗುವಳಿ ಮಾಡ್ಕೊಂಡಿರ್ತಾರೋ ಆ ಜಾಗಗಳನ್ನು ಮಾತ್ರ ನೀವು ಅದನ್ನು ಸಾಗುವಳಿಗೆ ಜನಗಳಿಗೆ ಕೊಡಿ, ಉಳಿದಿರೋದೆಲ್ಲದನ್ನು ಕೂಡ ನೀವು ಸರ್ಕಾರಕ್ಕೆ ಮತ್ತು ಖಾನಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಅಂತೇಳಿ ಮಾಡಿಬಿಟ್ರು. ಅದು 94ನಲ್ಲಿ ಇರ್ತಕ್ಕಂಥದ್ದು ಎಲ್ಲದೂ ಕೂಡ ಹಿಂದೆ ಎಲ್ಲ ರೆವಿನ್ಯೂ ಇದ್ದವೆಲ್ಲವೂ ಕೂಡ ಖಾನ್ ಆಗಿಬಿಟ್ಟು. ನಾನು ಸನ್ಮಾನ್ಯ ಕಂದಾಯ ಮಂತ್ರಿಗಳಲ್ಲಿ ಮತ್ತು ಕಾನೂನು ಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಇವಾಗ ಹೇಗಿದ್ರು ಕೂಡ ನೀವು ಕಾಫಿ ಪ್ಲಾಂಟರ್ಸ್ಗೆ ಇವರೆಲ್ಲರಿಗೂ ಕೂಡ ಲೀಸ್ ಅಂತ ಹೇಳಿ ನೀವೀಗ ಮಾಡಿಕೊಟ್ಟಿದ್ದೀರಿ. 25 ಎಕರೆ ಮತ್ತು 30 ವರ್ಷಕ್ಕೆ ಅಂತೇಳಿ ಲೀಸ್ ಮಾಡಿಕೊಟ್ಟಿದ್ದೀರಿ. ಇವಾಗ ಕೋರ್ಟ್ ಇದ್ರ ಪ್ರಕಾರ, ಡೈರೆಕ್ಷನ್ಸ್ ಪ್ರಕಾರ ನೀವು ಅದನ್ನು ಮಾಡ್ತಾ ಇದ್ದೀರಿ. ಇವೆಲ್ಲವೂ ಕೂಡ ಅದಕ್ಕಿಂತಲೂ ಹಿಂದಿರ್ತಕ್ಕಂಥದ್ದು ದಶಕಗಳಿಂದ ಮತ್ತೆಲ್ಲವೂ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು. ನಾವು ಅದೇ ಫಾರ್ಮೆಟ್ನಲ್ಲಿ ಇವಾಗ ಹೆಂಗಿದ್ರು ಕೂಡ ತಾವು ಅದನ್ನು ಬಿಲ್ ತರ್ತಾ ಇದ್ದೀರಿ. ದಯಮಾಡಿ ಇದನ್ನು ಕೂಡ ಅವರಿಗೆ ಕನಿಷ್ಠ ಏನಾದ್ರು ಒಂದು ಚಾರ್ಜಸ್ನ ಮಾಡಿ ಅವ್ರಿಗೆ ಲೀಸ್ ರೂಪದಲ್ಲಾದ್ರೂ ಕೊಟ್ಟುಬಿಟ್ರೆ ಬಹಳಷ್ಟು ಜನ, ಸಾವಿರಾರು ಜನ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇದು ಅನುಕೂಲ ಆಗುತ್ತೆ. ದಯಮಾಡಿ ಸರ್ಕಾರ ಇದಕ್ಕೆ ಗಮನ ಹರಿಸಬೇಕು ಮತ್ತು ಇದನ್ನ ಪರಿಹಾರವನ್ನ ಕಂಡು ಹಿಡಿದುಬಿಟ್ಟು ಪರಿಹಾರ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತಾರೆ. ಸಚಿವರು, ಸರ್ಕಾರದ ಪರವಾಗಿ ಸಚಿವರು. ಸರ್, ಅವರೇ ಹೇಳಿದ್ದಾರೆ, ರೆವಿನ್ಯೂ ಮಿನಿಸ್ಟರ್ ಅವ್ರ ಜೊತೆ ಮಾತಾಡಿ ಈ ಕಾಫಿ ಬೆಳೆಗಾರರ ಬಿಲ್ ಬಂದಾಗ ಇದನ್ನು ಅದರಲ್ಲೇ ಸೇರಿಸ್ಕೊಂಡು ಚರ್ಚೆ ಮಾಡೋಣ, ನೀವು ಮಾತಾಡಿ ಅವಾಗ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಂಗಾರಪ್ಪನವ್ರು ಒಪ್ಪಿದ್ದಾರೆ, ಆ ಸಮಯದಲ್ಲೇ ಉತ್ತರ ಕೊಡ್ತೀವಿ. ಓಕೆ, ಸುರೇಶ್ ಕುಮಾರ್ ಅವರು. ಕರ್ನಾಟಕದಲ್ಲಿ ಒಂದು KPSC ಅಂತ ಒಂದಿದೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅದನ್ನ ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಕರೀತಾರೆ. ಆ ಬಿಲ್ಡಿಂಗ್ ಹೆಸರು ಉದ್ಯೋಗ ಸೌಧ ಅಂತ. ಅಂದ್ರೆ ಸಾಮಾನ್ಯವಾಗಿ ಯುವಕರಿಗೆ, ಉದ್ಯೋಗಾಕಾಂಕ್ಷಿಗಳಿಗೆ ಕೆಲಸ ಕೊಡೋದು ಅದೊಂದು ಅವರ ಕರ್ತವ್ಯ. ಸರ್ವೇ ಸಾಮಾನ್ಯವಾಗಿ ಯುವಕರಿಗೆ ನಿರಾಶೆ ಮಾಡೋ ಕೆಲಸನೇ ಮಾಡಿಕೊಂಡು ಬಂದಿದೆ KPSC. ಒಂದು ವಿಚಾರನ ಇಲ್ಲಿ ಪ್ರಸ್ತಾಪ ಮಾಡಕ್ಕೆ ಇಷ್ಟಪಡ್ತೀನಿ. PWD ನಲ್ಲಿ 330 ಜೂನಿಯರ್ ಇಂಜಿನಿಯರ್ ಪೋಸ್ಟ್ 7/3/2019 ನೋಟಿಫಿಕೇಶನ್ ಆಗಿತ್ತು. ಅದನ್ನ ಮಾಡಿದ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ. ಎಕ್ಸಾಮ್ಸ್ ಆಗೋಯ್ತು 22 ಜೂನ್ 2019. ಆದ್ರೆ ನಂತರ ಕ್ಯಾಬಿನೆಟ್ ಒಂದು ಡಿಸಿಷನ್ ತಗೊಂಡು ರಿಕ್ರೂಟ್ಮೆಂಟ್ ನ ಕ್ಯಾನ್ಸಲ್ ಮಾಡ್ತು, ನೋಟಿಫಿಕೇಶನ್ ಕ್ವಾಶ್ ಮಾಡ್ತು. ಅದಾದ್ಮೇಲೆ KPSC ಒಂದು ನೋಟಿಫಿಕೇಶನ್ ಮಾಡ್ತು, ಫ್ರೆಶ್ ನೋಟಿಫಿಕೇಶನ್ 30/7/2020. ಎಕ್ಸಾಮ್ಸ್ ಮಾಡಿದ್ರು 13 ಡಿಸೆಂಬರ್ 2021. ಒಂದು ವರ್ಷ ಆಯ್ತು. 1:3 ಲಿಸ್ಟ್ ಅನ್ನ ಅನೌನ್ಸ್ ಮಾಡಿದ್ರು 23/9/2022. ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆಗಿದೆ 27 ಅಕ್ಟೋಬರ್ ಇಂದ ನವೆಂಬರ್ 3 ಸಭಾಧ್ಯಕ್ಷರೇ, ಇದುವರೆಗೂ ಪ್ರಾವಿಷನ್ ಲಿಸ್ಟ್ ಅನ್ನ ಅನೌನ್ಸ್ ಮಾಡಿಲ್ಲ. ಪ್ರಾವಿಷನ್ ಲಿಸ್ಟ್ ಅನ್ನ ಸೆಕ್ರೆಟರಿ ಅವರು ಕಮಿಷನ್ಗೆ ಕಳಿಸಿದ್ದಾರೆ. ಅದನ್ನ ನವೆಂಬರ್ 30 ಕಳಿಸಿದ್ದಾರೆ. ಇದೊಂದು ವಿಚಿತ್ರ ಅಂದ್ರೆ, ಅದೊಂದು ಸ್ವಾಯತ್ತ ಸಂಸ್ಥೆ, ನಾವು ಹೆಚ್ಚು ಮಾತಾಡಬಾರ್ದು. ಆ ಮೆಂಬರ್ಸು ಸೈನ್ ಅನ್ನ ಬೈ ರೊಟೇಷನ್ ಮಾಡ್ತಾರಂತೆ. ಆ ಫೈಲು ಅವರವರ ಮನೆಗೋ ಅವರವರ ಆಫೀಸ್ಗೋ ಹೋಗ್ಬೇಕಂತೆ. ದೇ ಟೇಕ್ ದೇರ್ ಓನ್ ಟೈಮ್. 10 ದಿವಸ, 15 ದಿವಸ, 20 ದಿವಸ ತಗೊಳ್ತಾರೆ. ಇದರಿಂದ ಆ ಉದ್ಯೋಗಿಗಳಿಗೆ, ಯಾರು ಯುವಕರಿದ್ದಾರೆ, ಅವ್ರಿಗೆ ನಿಜವಾಗ್ಲೂ ಕೂಡ ಇವತ್ತು ನಿರಾಶರಾಗ್ತಾರೆ. ಮೊನ್ನೆ ಹೇಳ್ದಂಗೆ, ಈವನ್ ಬಿಫೋರ್ ಜಾಯಿನ್ ದ ಸಿಸ್ಟಮ್ ದೇ ಆರ್ ಬಿಕಮಿಂಗ್ ಸಿನಿಕಲ್. ಸೊ ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾನು ಸರ್ಕಾರದ ಗಮನಕ್ಕೆ ತಂದು ಬೇಗ ಏನು ಪ್ರಾವಿಷನ್ ಲಿಸ್ಟ್ ಕಳಿಸಿದ್ದಾರೆ ಅದನ್ನ ಅನೌನ್ಸ್ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟ. ಸಚಿವರು, PWD. ಈಗಾಗಲೇ ಮಾನ್ಯ ಸುರೇಶ್ ಕುಮಾರ್ ಅವರು ಹೇಳಿದಂಥ ವಿಷಯ ಭಾಳ
ಅರ್ಥಪೂರ್ಣ ಇದೆ. ಇದು KPSC ಒಂದು ಸ್ವಾಯತ್ತ ಸಂಸ್ಥೆ ಆಗಿದ್ದರಿಂದ ನಾನು ಅವ್ರ ಕಡೆಯಿಂದ ಮಾಹಿತಿ ತೊಗೊಂಡು ಹೇಳಬೇಕಾಗತ್ತೆ. ನಾನು ಕೂಡ ಇಲಾಖೆ ಸಚಿವನಾಗಿ KPSC ಚೇರ್ಮನ್ರಿಗೆ ಸಾಧ್ಯವಾದಷ್ಟು ಬೇಗನೆ ಮೆರಿಟ್ ಲಿಸ್ಟನ್ನು ಅನೌನ್ಸ್ ಮಾಡೋಕ್ಕಂತ ಹೇಳಿಕ್ಕೆ ಸಾಧ್ಯ ಇದೆಯೋ ಏನೋ ನಾನು ನಿಮಿಷ ಇಲ್ಲ ಸರ್, ಜೂನಿಯರ್ ಇಂಜಿನಿಯರ್ಸ್ಗೆ ಇಂಟರ್ವ್ಯೂ ಇಲ್ಲ. ಸಿ ಗ್ರೂಪ್ ಇದು. ಸಿ ಗ್ರೂಪ್ ಕೇವಲ ಆ ಒಂದು ಪರ್ಫಾರ್ಮೆನ್ಸ್ ಮೇಲೆ ರಿಟರ್ನ್ ಟೆಸ್ಟ್ ಮಾಡಿ ಅದ್ರ ಮೇಲೆ ಸಿ ಗ್ರೂಪ್ ಅದು ಬೇರೆ. ಸಿ ಗ್ರೂಪ್ ಇದು ಸಿ ಗ್ರೂಪ್ ಇಂದ ಹೇಳ್ತಾ ಇರೋದು. ನೀವು ಏನು CC ಪಾಟೀಲ್ ಮಾಹಿತಿ ತರಿಸ್ಕೊಂಡು ಹೇಳ್ತೀರಾ? ನಾನು ಮೊನ್ನೆ ಕಾನೂನು ಸಚಿವರ ಜೊತೆಗೆ ಚರ್ಚೆ ಮಾಡಿ KPSC ಜೊತೆಗೆ ಯಾವ ರೀತಿ ಮಾತನಾಡಬೇಕು, ಏನು ಮಾಡಬೇಕು ಅನ್ನೋದ್ರ ಜೊತೆಗೆ ಈಗಾಗಲೇ ಯಾಕಂದರೆ ಸುಮಾರು ಹಗರಣಗಳಿಗೆ ಆಗಿದ್ದನ್ನು ನಾವು ನೋಡಿದ್ದೇವೆ KPSC ಮುಖಾಂತರ. ಆ ರೀತಿ ಆಗದ ರೀತಿಯಲ್ಲಿ ಕಾನ್ಸಿಯಸ್ ಆಗಿ ಎಕ್ಸಾಮ್ ಮಾಡಲಿಕ್ಕೆ ನಾನು ಲೋಕೋಪಯೋಗಿ ಸಚಿವನಾದ ನಂತರ ಇದನ್ನು KPSC ಕೊಟ್ಟಿದ್ದು ಸನ್ಮಾನ್ಯ ಸಭಾಧ್ಯಕ್ಷರೇ. ಈಗಾಗಲೇ ಕೆಲವು ಇಂಟರ್ವ್ಯೂ ನೀಡಿದ್ದವು, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿದ್ದು. ಆದಷ್ಟು ಬೇಗನೆ ಇವರಿಗೆ ಯಾರು ಮೆರಿಟ್ ಮೇಲೆ ಅದಾರ ಅವ್ರಿಗೆ ಕೆಲಸ ಕೊಡಲಿಕ್ಕೆ ಸರ್ಕಾರದಿಂದ ಏನಾದರೂ ಸೂಚನೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದ್ದರೆ ಖಂಡಿತವಾಗಿ ಕೊಡ್ತೇವೆ. ಒಟ್ಟಾರೆ KPSC ಸರ್ಕಾರದ ಭಾಗ. ಅವರು ಸ್ವಾಯತ್ತ ಆದರೂ ನೇಮಕ ಮಾಡೋರು ಅವರು ಇವರೆಲ್ಲ ನಾವೇ. ಅವರಿಗೆ ತಮ್ಮ ವಿಶ್ವಾಸಾರ್ಹತೆಯನ್ನು ಇನ್ನೂ ಹೆಚ್ಚು ಮಾಡೋದಕ್ಕೆ ಸರ್ಕಾರದಿಂದ ಏನೆಲ್ಲ ಬೆಂಬಲ ಬೇಕೋ ಅದು ಕೊಡಿಸಿ ಅಷ್ಟೇ. ಕೃಷ್ಣ ಬೈರೇಗೌಡರು. ಮಾನ್ಯ ಅಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಕರ್ನಾಟಕದಲ್ಲಿ ಈ ಕಲ್ಲು ಕ್ವಾರಿ ಮಾಡ್ತಕ್ಕಂಥವರು, ಜಲ್ಲಿ ಕಲ್ಲು ಹಾಗೂ ಕಲ್ಲಿನ ಪುಡಿ ಮಾರಾಟ ಮಾಡ್ತಕ್ಕಂಥವರು ಕಳೆದ ವಾರದಿಂದ ಉತ್ಪಾದನೆಯನ್ನೆಲ್ಲ ಬಂದ್ ಮಾಡಿ ಸರಬರಾಜನ್ನು ನಿಲ್ಲಿಸಿದ್ದಾರೆ. ಅವ್ರದ್ದೊಂದು ಧರಣಿ ನಡೀತಾ ಇದೆ ರಾಜ್ಯದಲ್ಲಿ. ಅವರು ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಆದರೆ ಈಗ ಬಂದ್ ಮಾಡಿರೋದ್ರಿಂದ ಕಟ್ಟಡ ಕಟ್ಟೋರಿಗೆ ಸಾಮಗ್ರಿ ಸಿಗದಂಗಾಗಿದೆ. ಕಲ್ಲು ಪುಡಿ ಆಗಲಿ ಅಥವಾ ಜಲ್ಲಿ ಕಲ್ಲು ಎರಡೂ ಸಿಗದಂಗೆ ಆಗಿದೆ. ಯಾವ ಕೆಲಸಕ್ಕೂ ಸಿಗ್ತಾ ಇಲ್ಲ. ಬಟ್ ಗ್ರಾಹಕರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಅವ್ರದ್ದು ಏನೇನೋ ಒಂದು 3-4 ಬೇಡಿಕೆ ಇದೆ. ಬಹುಶಃ ಸರ್ಕಾರದಲ್ಲಿ ಈಗಾಗಲೇ ಅವ್ರ ಬೇಡಿಕೆಗಳ ಬಗ್ಗೆ ಚರ್ಚೆ ಆಗಿದೆ. ಸಂಪುಟದ ಉಪಸಮಿತಿ ರಚನೆ ಆಗಿ ಸಂಪುಟದ ಉಪಸಮಿತಿಯವರು ಕೆಲವು ವರದಿಗಳನ್ನು ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಅಂತಿಮ ತೀರ್ಮಾನ ಆಗಬೇಕಾಗಿದೆ. ಈ ವಿಷಯದ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಯಾಕಿದೆ ಅಂದರೆ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲಿ ಇದನ್ನು ನಾನಾ ಆಯಾಮಗಳಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಅಧ್ಯಕ್ಷರ, ವಿಷಯ ಏನು ಅಂದರೆ, ಈಗ ಈ ಸ್ಯಾಟಲೈಟು ಅಥವಾ ಡ್ರೋನ್ ಬೇಸ್ಡ್ ಆಗಿ ಸರ್ವೆ ಸಿಸ್ಟಮನ್ನು ಆರಂಭ ಮಾಡಿ ಎಷ್ಟು ಕಲ್ಲು ಗಣಿಗಾರಿಕೆ ಮಾಡಿ ತೆಗಿತಾರೆ ಅದಕ್ಕೆ ತಕ್ಕ ಹಾಗೆ ರಾಯಲ್ಟಿಯನ್ನು ವಿಧಿಸುವಂಥ ಹೊಸ ವಿಧಾನವನ್ನು ಪ್ರಸ್ತಾವನೆ ಮಾಡಿದ್ದಾರೆ ಇಲಾಖೆಯವರು. ಅದು ಮಾಡೋದ್ರಿಂದ ಬಹುಶಃ ಈಗೇನೋ ಒಂದು 6,000 ಕೋಟಿ ವರ್ಷಕ್ಕೆ ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ. ಬಹುಶಃ 10,000 ಕೋಟಿಗೆ ಜಂಪ್ ಆಗುವಂಥ ಅವಕಾಶ ಇದೆ. ಸರಳೀಕರಣನೂ ಆಗುತ್ತೆ, ಉದ್ಯಮಿಗಳಿಗೆ ಶೋಷಣೆನೂ ತಪ್ಪುತ್ತೆ. ಬಹುಶಃ ಉತ್ಪಾದನೆ ಸರಳೀಕರಣ ಆದರೆ ಗ್ರಾಹಕರಿಗೆ ಕಡಿಮೆ ದರಕ್ಕೂ ಕೂಡ ಜಲ್ಲಿಕಲ್ಲು ಮತ್ತು ಕಲ್ಲು ಪುಡಿ ಸಿಗುವಂಗೆ ಆಗತ್ತೆ. ಸೊ ಹಾಗಾಗಿ ಸರಳೀಕೃತ ವಿಧಾನವನ್ನು ಅಳವಡಿಸೋದಕ್ಕೆ ಸರ್ಕಾರ ತೀರ್ಮಾನ ತಗೊಳ್ಬೇಕಾಗಿದೆ. ಹಾಗೇನೆ ಕೆಲವರಿಗೆ ಹಿಂದೆ 20 ವರ್ಷಕ್ಕೆ ಲೀಸ್ ಎಕ್ಸ್ಪೈರ್ ಆಗಿದೆ, ಅವರಿಗೊಂದು 10 ವರ್ಷ ಎಕ್ಸ್ಟೆನ್ಷನ್ ಕೊಡುವಂತ ಒಂದು ಪ್ರಸ್ತಾವನೆನೂ ಅದರಲ್ಲಿ ಸೇರಿದೆ. ಬಹುತೇಕ ಎಲ್ಲ ವಿಚಾರಗಳಲ್ಲೂ ಸರ್ಕಾರದಲ್ಲೂ ಸಹಮತ ಇದೆ. ಒಂದು ವಿಚಾರ ನನಗೆ ಸೂಕ್ಷ್ಮ ವಿಚಾರ ನನಗೂ ಅರ್ಥ ಆಗುತ್ತೆ. ಏನಂದ್ರೆ, ಹಿಂದೆ ಒಮ್ಮೆ 2017ರಲ್ಲಿ ಅವರು 10-15 ವರ್ಷದಲ್ಲಿ ಎಷ್ಟು ಉತ್ಪಾದನೆ ಆಗಿತ್ತು ಅದನ್ನೆಲ್ಲಾನು ನೋಡ್ಬಿಟ್ಟು 1:5 ಅಂತ 6,000 ಕೋಟಿ ಪೆನಲ್ಟಿ ಹಾಕಿದ್ದಾರೆ. 6,000 ಕೋಟಿ ಪೆನಾಲ್ಟಿಯಲ್ಲಿ ಒಂದು 500 ಕೋಟಿ ಅಷ್ಟು ವಸೂಲು ಆಗಿರ್ಬೋದು. ಬಹುಶಃ ಇನ್ನು ಉಳಿದಿದ್ರಲ್ಲಿ 1 ಪೈಸೆನೂ ಅದು ವಸೂಲು ಆಗೋದಿಲ್ಲ, ಯಾರು ಕಟ್ಟೋದೂ ಇಲ್ಲ. ಸೊ ಅದನ್ನ ಒನ್ ಟೈಮ್ಗೆ 1:1 ರೇಷಿಯೋದಲ್ಲಿ ಅದನ್ನ ಸೆಟಲ್ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆ ಇದೆ. ನನ್ನ ಸಲಹೆ, ತಾವು ಸರ್ಕಾರಕ್ಕೆ, ಅವ್ರ ಸರ್ಕಾರದವರೇ ನನ್ನ ಸಲಹೆ ಕೇಳಿಲ್ಲ, ಆದರೂ ಸಮಸ್ಯೆ ಪರಿಹಾರ ಆಗಬೇಕು, ಸುಧಾರಣಾ ಕ್ರಮಗಳು ಜಾರಿ ಆಗಬೇಕು ಅನ್ನೋ ಉದ್ದೇಶದಿಂದ ನಂದು ಸಲಹೆ. ಅವ್ರಿಗೂ ಸಾಧ್ಯ ಆದರೆ 1:1ಗೆ ಅದನ್ನ ಸೆಟ್ ಮಾಡಿ ಕೊಟ್ರೆ ಬಹುಶಃ ಸರ್ಕಾರಕ್ಕೂ ಒನ್ ಟೈಮ್ ಆದಾಯನೂ ಬರುತ್ತೆ 1,000 ಕೋಟಿಯಷ್ಟು. ಹಾಗೂ ಮುಂದಿನ ದಿನಗಳಲ್ಲಿ ನಮ್ಗೇನು ವರ್ಷಕ್ಕೆ 6,000 ಕೋಟಿ ಬರ್ತಾ ಇದೆ, 10,000 ಕೋಟಿಗೆ ಏರಿಕೆ ಆಗುವಂತ ಸಾಧ್ಯತೆಗಳು ಇದಾವೆ. ಈ ತೀರ್ಮಾನ ತೆಗೆದುಕೊಳ್ಳುವಾಗ ಹಾಕಿರೋ ಪೆನಾಲ್ಟಿಯನ್ನ ವೇವ್ ಮಾಡೋದು ಹೇಗೆ ಅಂತ ನಿಮ್ಗೆ ಏನಾದ್ರೂ ಇದು ಸೆನ್ಸಿಟಿವ್ ಆದ್ರೆ ಸರ್ಕಾರಕ್ಕೆ, ಅಗೇನ್ ಅನ್ಸಾಲಿಸಿಟೆಡ್ ಅಡ್ವೈಸ್, ಎಲ್ಲ 3 ಪಕ್ಷದವ್ರನ್ನ ಕರೆದು ಕೇಳಿ, 3 ಪಕ್ಷದವರು ಒಪ್ಕೊಂಡು, ಯಾಕೆಂದ್ರೆ ಬೇರೆ ಅದರಲ್ಲಿ ದುಡ್ಡು ವಸೂಲಿ ಆಗೋದಿಲ್ಲ.
ಇದನ್ನ ಒನ್ ಟೈಮ್ ನಾವು 1:1 ಸೆಟ್ ಮಾಡ್ಬೋದು ಅಂತ 3 ಪಾರ್ಟಿಯವ್ರನ್ನ ಕರೆದು ಕೇಳಿ 3 ಪಾರ್ಟಿಯವರು ಒಪ್ಕೊಂಡ್ರೆ ಅದು 1:1 ಅದನ್ನ ಜಾರಿ ಮಾಡಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬಹುದು. ಆ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳೋದು ಬಂದ್ರೆ ಅದು ಒಂದು ವಿಚಾರವನ್ನ ಪೆಂಡಿಂಗ್ ಇಟ್ಟು, ಪೆನಾಲ್ಟಿ ವಿಚಾರವನ್ನ ಪೆಂಡಿಂಗ್ ಇಟ್ಟು ಸುಧಾರಣಾ ಕ್ರಮಗಳೇನಿದಾವೆ ಕನಿಷ್ಠ ಅವುಗಳನ್ನಾದ್ರೂ ಜಾರಿ ಮಾಡಿದ್ರೆ ಸರ್ಕಾರದ ಆದಾಯ ಜಾಸ್ತಿ ಆಗುತ್ತೆ, ಆ ಉದ್ಯಮಿಗಳಿಗೆ ಸರಳೀಕರಣ ಆಗುತ್ತೆ, ಹೆಚ್ಚಿಗೆ ಪ್ರೊಡಕ್ಷನ್ ಆಗುತ್ತೆ. ಪ್ರೊಡಕ್ಷನ್ ಆದ್ರೆ ಗ್ರಾಹಕರಿಗೆ ಕಡಿಮೆ ದರಕ್ಕೆ ಸಾಮಾನು ಕಟ್ಟಡ ಸಾಮಗ್ರಿ ಸಿಗುತ್ತೆ. ಇದನ್ನ ತಾವು ತಕ್ಷಣ ಒಂದು ತೀರ್ಮಾನ ಅವ್ರೇನು ಬಂದು ಮಾಡ್ತಾ ಇದ್ದಾರೆ ಅದನ್ನ ನಿಲ್ಲಿಸಿ ಮತ್ತೆ ಗ್ರಾಹಕರಿಗೆ ಜಲ್ಲಿಕಲ್ಲು ಮತ್ತು ಕಲ್ಲು ಪುಡಿ ಸಿಗೋ ಹಾಗೆ ಸರಬರಾಜು ಮರು ಆಗುವ ಹಾಗೆ ಸರ್ಕಾರ ತಕ್ಷಣ ತೀರ್ಮಾನ ತಗೊಳ್ಬೇಕು. ನೀವು ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ಅವ್ರು ಬಂದು ಮುಂದುವರಿಸಿದ್ರೆ ನಮ್ಮ ಸರ್ಕಾರಿ ಕೆಲಸ ಆಗಲಿ ಅಥವಾ ಗ್ರಾಹಕರಿಗೆ ಆಗಲಿ ಮೆಟೀರಿಯಲ್ ಸಿಗದೆ ಹೋದ್ರೆ ತೊಂದರೆ ಆಗುತ್ತೆ. ಹಾಗಾಗಿ ಈ ಬಂದ್ ನಡೀತಾ ಇರೋದ್ರಿಂದ ಸರ್ಕಾರ ಮಧ್ಯಪ್ರವೇಶ ಮಾಡಿ ಇದ್ರ ಬಗ್ಗೆ ತೀರ್ಮಾನ ತಗೊಳ್ಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ ತಮ್ಮ ಮುಖಾಂತರ ಅಧ್ಯಕ್ಷ. ಸಚಿವರು ಈಗ ಅಧ್ಯಕ್ಷ ಇಲ್ಲ ಕೂತ್ಕೊಳ್ಳಿ, ಸಚಿವರು ಉತ್ತರ ಹೇಳ್ತಾರೆ. ಅಧ್ಯಕ್ಷೆ ಈಗ ಇದಕ್ಕೆ ಚರ್ಚೆಗೆ ಬಿಟ್ರೆ ಉದ್ದನೆ ಸಮಯ ಆಗುತ್ತೆ. ಶೂನ್ಯ ವೇಳೆ ತರ ಸಮಸ್ಯೆ ಅಲ್ಲ, ದಯವಿಟ್ಟು ಬೇರೆ ರೂಪದಲ್ಲಿ ಕೊಡಿ. ವಿಷಯ ಗಂಭೀರವಾಗಿರೋದ್ರಿಂದ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಚರ್ಚೆ ಆಗ್ಬೇಕು. ಈಗ ಕೃಷ್ಣ ಬೈರೇಗೌಡರು ಬಹಳ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ. ಸಚಿವರು ಇಲ್ಲ, ಈಗ ಇಲಾಖೆ ಸಚಿವರು ಕೌನ್ಸಿಲ್ ನಲ್ಲಿ ಇದ್ದಾರೆ. ಹಾಗಾಗಿ ಈಗ ಇದಕ್ಕೆ ಸೀಮಿತವಾಗಿ ಉತ್ತರವನ್ನ ಮಾಧುಸ್ವಾಮಿ ಅವರು ಹೇಳ್ತಾರೆ. ಉಳಿದಂತೆ ವಿವರವಾದ ಚರ್ಚೆ ಇತ್ಯಾದಿ ಬೇಕು ಅಂತಾದ್ರೆ ನೀವು ಬೇರೆ ರೀತಿಯಲ್ಲಿ ಸದಸ್ಯರು ಬೇರೆ ರೀತಿಯಲ್ಲಿ ಚರ್ಚೆಗೆ ಅವಕಾಶ ಕೊಡಿ ಅಧ್ಯಕ್ಷ. ಆಯ್ತಾಯ್ತು ಸರ್, ಈಗ ಹೇಳಿ. ನಮಗೆ ಅಧಿಕೃತ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಅಧ್ಯಕ್ಷರೇ. ಅದೇ ಹೇಳಿದ್ರು ಅದನ್ನೆಲ್ಲವನ್ನು. ಆಯ್ತ್ರಿ ಸರ್, ಮಾಧುಸ್ವಾಮಿ ಅವರು ನೀವು ನನ್ನ ನೋಡಿ ಉತ್ತರ ಹೇಳ್ಬಿಡಿ. ಅಧಿಕೃತ ಉತ್ತರ ಬರ್ಲಿಲ್ಲ ಅಧ್ಯಕ್ಷರೇ. ಆದ್ರೂ ಕೃಷ್ಣ ಬೈರೇಗೌಡರು ಹೇಳಿದಾಗೆ ನಾನು ಉಪಸಮಿತಿ ಅಧ್ಯಕ್ಷನಾಗಿರೋದ್ರಿಂದ 2 ಮಾತಾಡ್ತೀನಿ. ತಾವು ಏನು ಹೇಳಿದ್ರಿ ಅದರ ಬಹುಪಾಲನ್ನ ನಾವು ಈಗಾಗಲೇ ಸರಿಪಡಿಸಿದ್ದೀವಿ. ಕೃಷ್ಣ ಬೈರೇಗೌಡ್ರಿ, ಪ್ರಾಬ್ಲಮ್ ನೀವು ಹೇಳಿದಾಗೆ 1:5%, 1:5 ಟೈಮ್ಸ್ ಪೆನಾಲ್ಟಿದೆ ಇಶ್ಯೂ ಎಲ್ಲರ ಮುಂದೆ ಇರೋದು. 5,000 to 6,000 ಕೋಟಿ ರಾಜ್ಯಕ್ಕೆ ಬರಬೇಕಾಗಿರೋ ಹಣನ ಯಾರಾದರೂ ಏಕದಮ್ ಮನ್ನಾ ಮಾಡ್ಬೋದಾ ಹೇಗೆ ಅನ್ನೋದು ಒಂದು ಇಶ್ಯೂ. ಡ್ರೋನ್ ಸರ್ವೆದು ಕೂಡ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. 30-40 ಇಯರ್ಸಿಂದ ಯಾರು ಕ್ವಾರಿ ಮಾಡ್ತಿದ್ದಾರೆ ಅವ್ರಿಗೆ ಡ್ರೋನ್ ಸರ್ವೆ ಮಾಡೋದು ಅಧಿಕೃತ ಆಗಲಾರ್ದು. ಯಾವುದಾದ್ರು ಸೈಂಟಿಫಿಕ್ ಲ್ಯಾಬ್ಸನ್ನು ಅಥವಾ ಇನ್ಸ್ಟಿಟ್ಯೂಟನ್ನು ಬಳಸ್ಬಿಟ್ಟು ಇವ್ರಿಗೆ ಅಟ್ಲೀಸ್ಟ್ ಪ್ಲೀಸ್ ಯಾವತ್ತು ಕೊಟ್ಟಿದೆಯೋ ಡೇಟಾರು ನೋಡಿ ಅಲ್ಲಿಂದನಾರು ಮುಂದಕ್ಕೆ ಬನ್ನಿ ಅಂತ. ಮೂರನೇದು AAPP ಇಶ್ಯೂ ಒಂದು ಭಾಳ ಇದೆ ನಮಗೆ. ಯಾವಾಗ ನಾವು ಇದು ಆಕ್ಷನ್ ಆಗಬೇಕು ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳಿರು ಅಂತ ಒಪ್ಕೊಂಡ್ಬಿಟ್ಟು ಕೆಲವು ಡಿಸ್ಟ್ರಿಕ್ಟಲ್ಲಿ ಈ ಕ್ವಾರಿಗಳನ್ನ ಹರಾಜು ಮಾಡಿಬಿಟ್ಟಿದ್ದೀವಿ. ಅಲ್ಲೇನು ಹರಾಜು ಕೂಗ್ದ ನೀದರ್ ಯಾಸ್ ಕಮೆನ್ಸ್ಡ್ ವರ್ಕ್ ನಾಟ್ ಯಾಸ್ ಕಮ್ ಟು ದಿ ಗೌರ್ಮೆಂಟ್. ಹರಾಜು ಕೂಗ್ಬಿಟ್ಟು ಹೋಗ್ಬಿಟ್ಟ 130 to 160 ರೂಪಾಯಿ ರಾಯಲ್ಟಿ ಫಿಕ್ಸ್ ಮಾಡಿಬಿಟ್ಟು ಹರಾಜು ಕೂಗಿರೋದ್ರಿಂದ 60 ರೂಪಾಯಿ 70 ರೂಪಾಯಿ ರಾಯಲ್ಟಿಲಿ ಇದ್ದಿದ್ದು ಕೊಡೋದು ಭಾಳ ಕಷ್ಟ ಆಗಿಬಿಟ್ಟು ಇಡೀ ಡಿಸ್ಟ್ರಿಕ್ಟಲ್ಲಿ ಇವ್ರು ಏನು ಮಾಡಿಬಿಟ್ರು, ಆ ಡಿಫ್ರೆನ್ಸ್ ಕಟ್ಕೊಡಿ ನೀವು ಅಂತ ಕೇಳಿದ್ದಾರೆ. ಅದು ಸಾಧು ಅಲ್ಲ ಅಧ್ಯಕ್ಷೆ. ಆದರೆ ಈಗ ನಮ್ಮ ಮುಂದೆ ಇರೋದು ಹೇಗೆ ಇದನ್ನು ತೀರ್ಮಾನ ಮಾಡಬೇಕು ಅಂತೇಳಿ. ಈಗ ನೀವು ಹೇಳಿದ ಸರಿ, ಇದು ಇಷ್ಟೇ ಸೆನ್ಸಿಟಿವ್ ಇಶ್ಯೂ ಸರ್. 5,000 to 6,000 crore ಕ್ಯಾಲ್ಕುಲೇಟ್ ಆಗಿರೋ ದುಡ್ಡನ್ನು ಯಾವುದಾದ್ರು ಸರ್ಕಾರ ಏಕದಮ್ ಮನ್ನಾ ಮಾಡಲಿಕ್ಕೆ ನಮಗೆ ಕಷ್ಟ ಇದೆ. ಅವ್ರು ಹೇಳಿದ ಸಜೆಷನ್ ಸರಿಗಿದೆ. ಸರ್ವಪಕ್ಷಗಳನ್ನ ಕರೀಲಿಕ್ಕೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನು ಬಗೆಹರಿಸೋಣ. ಆ ಮಧ್ಯೆ ಕಮಿಟೆಡ್ ಟು ದ್ಯಾಟ್ ಅವರೆಲ್ಲರೂ ದಯಮಾಡಿ ಏನಾದ್ರು ಮಾಡಿ ಕ್ವಾರಿಯನ್ನು ಮತ್ತೆ ರೀಸ್ಟಾರ್ಟ್ ಮಾಡಬೇಕು, ಸಪ್ಲೈ ರೆಸ್ಯೂಮ್ ಮಾಡಬೇಕು ಅಂತ ಕೇಳ್ತೀವಿ. AAPP ಬಗ್ಗೆ ಏನು ಹರಾಜ್ ರೇಟು ಮತ್ತು ಲೀಸ್ ರೇಟ್ ಇದೆ, ಆ ಮಧ್ಯೆ ಇರೋ ಡಿಫ್ರೆನ್ಸ್ ಕೂತ್ಕೊಂಡು ವಿಶೇಷ ಸಭೆ ಮಾಡಲಿಕ್ಕೂ ಕೂಡ ಇವತ್ತು ನಾವು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದ್ದೀವಿ. CM ಒಪ್ಕೊಂಡಿದ್ದಾರೆ. ಈ ಪೆನಾಲ್ಟಿ ಒಂದನ್ನು ಎಲ್ಲರನ್ನೂ ಕರೆದು ನಾವು ಮಾತಾಡ್ತೀವಿ. ಮಿಕ್ಕಿದ್ದು ರಿನ್ಯೂವಲ್ ಅದೆಲ್ಲ ನಾವು ಮಾಡಿಕೊಟ್ಬಿಟ್ಟಿದ್ದೀವಿ. ಈಗ 10 ವರ್ಷ ಅಲ್ಲ 20 ವರ್ಷಕ್ಕೆ ಮಾಡಿಕೊಟ್ಟಿದ್ದೀವಿ ಕ್ವಾರಿ ರಿನ್ಯೂವಲ್ಲು. ಗೌರ್ಮೆಂಟ್ ಆಫ್ ಇಂಡಿಯಾ ನಿಯಮ ಬಂದ ಮೇಲೆ 20 ವರ್ಷಕ್ಕೆ ರಿನ್ಯೂವಲ್ ಮಾಡಿದ್ದೀವಿ. ಲೈಸೆನ್ಸು ನಾವು ಮಾಡಿಕೊಡ್ತೀವಿ, ಏನೂ ತಪ್ಪಿಲ್ಲ. ಇದು ಒಂದು ವಿಷಯದಲ್ಲಿ ನಿಜ ಸರ್ಕಾರಕ್ಕೆ ಸ್ವಲ್ಪ ಜಿಜ್ಞಾಸೆ ಇದೆ. ಹಾಗಾಗಿ ನಾವು ಸಭೆ ಕರಿತೇವೆ, ನಾವು ಅವ್ರ ಪರವಾಗಿರ್ತೇವೆ. ಸಪ್ಲೈ ಮಾಡಲಿ ಅವರು. ದಯಮಾಡಿ ನಿಮ್ಮ ಮುಖಾಂತರ ಮತ್ತು ಸದನದ ಮುಖಾಂತರ ಅವ್ರು ರಿಕ್ವೆಸ್ಟ್ ಮಾಡ್ತೇವೆ, ತಕ್ಷಣ ಕ್ವಾರಿ ಸ್ಟಾರ್ಟ್ ಮಾಡಿ ಜಲ್ಲಿಯನ್ನು ಮತ್ತು ಎಂಸ್ಯಾಂಡನ್ನು ಅವರು ಸಪ್ಲೈ ಮಾಡೋ ಕೆಲಸಕ್ಕೆ ಹೇಳಬೇಕು. ಸರ್ಕಾರ ನಿಮ್ಮ ಮತ್ತು ಅವ್ರನ್ನ ಕರೆಸ್ಕೊಂಡು ಮಧ್ಯಪ್ರವೇಶ ಮಾಡ್ಲಿಕ್ಕೆ ತಯಾರಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಓಕೆ, ಕೊನೆಯದಾಗಿ UT ಖಾದರ್ ಲಾಸ್ಟ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಸೋತ್ಕಲ್ನಲ್ಲಿ
ಮೊನ್ನೆ ಸಂಜೆ ಬಹುಶಃ ಇವತ್ತು ಅಬ್ದುಲ್ ಜಲೀಲ್ ಎಂಬ 46 ವರ್ಷದ ಯುವಕರನ್ನು ಕೆಲವೊಂದು ಕೋಮುವಾದಿ ದುಷ್ಕರ್ಮಿಗಳು ಇವತ್ತು ಕೊಲೆ ಮಾಡಿದ್ದಾರೆ. ನಾನು ಬಹುಶಃ ಕಳೆದ 1 ವಾರದಿಂದ ಕೂಡ ಹೇಳ್ತಾ ಇದ್ದೇನೆ, ಕಳೆದ 2 ತಿಂಗಳಿಂದ ವಿವಿಧ ಕಡೆ ಇವತ್ತು ಅನೈತಿಕ ಗೂಂಡಾಗಿರಿ, ಪೊಲೀಸ್ಗೆ ಅನೈತಿಕ ಗೂಂಡಾಗಿ ನಡೆದುಕೊಂಡು ಸಮಾಜ ಶಕ್ತಿಗಳು ಕಾನೂನೇ ಕೈಗೊತ್ತಿಕೊಳ್ಳುವಂಥ ಪರಿಸ್ಥಿತಿ. ಕೇಳಿದ ಎಲ್ಲ ಒಂದೇ ಉತ್ತರ, ಆ ಹುಡುಗಿ ಉಪದ್ರ ಮಾಡಿದ್ದು, ಈ ಹುಡುಗಿ ಉಪದ್ರ ಮಾಡಿದಂತೇಳಿ. ಪೊಲೀಸ್ನವರು ಎಲ್ಲ ಅನೈತಿಕ ಗೂಂಡಾಗಿ ನಡೆದ ಸಂದರ್ಭದಲ್ಲಿ ಪೊಲೀಸ್ನವರಿಗೆ ಇದ್ದಂಥ ಜನರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರೆ ಮತ್ತು ಅವ್ರು ಕೂಡ ಆ ಸೆಕ್ಷನ್ ಕರೆಕ್ಟಾಗಿ ಹಾಕಿ ಕ್ರಮ ತಗೊಂಡಿದ್ರೆ ಇವತ್ತು ಈ ಕೊಲೆ ಆಗುವಂಥ ಪರಿಸ್ಥಿತಿ ಆಗ್ತಿರಲಿಲ್ಲ. ಕಳೆದ ದಿನಗಳಲ್ಲಿ ಬಹಳಷ್ಟು ನಿಮಗೆ ಹೇಳಿದಾಗ ಬಹುಶಃ ಇವತ್ತು ವಿವರ 10 ರಿಂದ 12 ಕಡೆ ಇವತ್ತಾಯಿತು. ಅದು ವಿದ್ಯಾರ್ಥಿಗಳ ಮೇಲೆ ಆಯಿತು, ಮುಲ್ಕಿಯಲ್ಲಿ ಆಯಿತು, ಬಟ್ಟೆ ವ್ಯಾಪಾರಿ ಕಣಿಯೂರಿನಲ್ಲಿ ಆಯಿತು, ಬಂಟ್ವಾಳದಲ್ಲಿ ಆಯಿತು. ಕೆಲವೊಂದು ಕಡೆ ಏನು ಕೇಸೇ ಇಲ್ಲ, ಕೆಲವೊಂದು ಕಡೆ ಬಸ್ಸಿಂದ ಇಲ್ಲ. ಬಂಟ್ವಾಳದಲ್ಲಿ ಆ ಬಸ್ಸಲ್ಲಿ ಇಲ್ದವನಿಗೆ ಸರಿಯಾಗಿ ಹೊಡೆದಿದ್ದಾರೆ, ಅವನ ಮನೆ ಸ್ಟೇಷನ್ ಬಂದು ಯಾರು ಕೂಡ ಕೇಸ್ಗಳು ಯಾರು ಕೂಡ ಕೊಡಲಿಲ್ಲ, ಅವ್ನು ತಪ್ಪು ಮಾಡ್ದಾನೆ, ಉಪದ್ರ ಮಾಡ್ದ ಅಂತ ಹೇಳಿಕೊಂಡು. ಆದರೆ ಇದೆಲ್ಲರ ಬಗ್ಗೆ ಒಂದು ತೀವ್ರ ತನಿಖೆ ಮಾಡಿ ಈ ಆ ರೀತಿ ಅನೈತಿಕ ಗೂಂಡಾಗಿರಿದ್ದಾರೆ ಅವರೆಲ್ಲರೂ ಕೈ ಹೊಡೆದು ಸಂಜೆ ಆಗೋ ಮತ್ತೆ ಬೇಲಲ್ಲಿ ಬರ್ತಾರೆ. ಈ ರೀತಿ ಕಾನೂನು ಕೈಗೆತ್ತಿಕೊಂಡು ಅಶಾಂತಿ ಮಾಡುವವರನ್ನು ಇವತ್ತು ನೀವು ಈ ರೀತಿ ಸಣ್ಣ ಸೆಕ್ಷನ್ ಹಾಕಿ ಅವರನ್ನು ಬಿಟ್ಟ ಕಾರಣವೇ ಇವತ್ತು ಈ ಕೊಲೆಗೆ ಬಂದು ಮುಟ್ಟುವಂಥ ಪರಿಸ್ಥಿತಿ ಇವತ್ತು ಆಯಿತು. ಆದ ಕಾರಣ ಇವತ್ತು ಜನಸಾಮಾನ್ಯ ಯಾವ ರೀತಿ ಇಲ್ಲಿ ಮಾತ್ರ ಅಲ್ಲ, ಅಬ್ದುಲ್ ಜಲೀಲ್ ಮಾತ್ರ ಅಲ್ಲ, ಮೊನ್ನೆ ಸುಳ್ಯದಲ್ಲಿ ಸಂಜು ಪೂಜಾರಿ ಅಂತೇಳಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಏನೊಂದು ವಿಚಾರ ಹಾಕಿದ್ರು ಅಂತ ಹೇಳಿಕೊಂಡು ಅವರ ಮನೆ ಹತ್ರ ಹೋಗಿ ಇವತ್ತು ನಾಡ ಇದು ಮಾಡೋದು, ಗಲಾಟೆ ಮಾಡೋದು, ಗ್ಲಾಸ್ ಹೊಡಿ ಮಾಡೋದು, ಪೊಲೀಸ್ ಕಿರುಕುಳ, ಅದು ಯಾರು ಬದುಕಲಿಗಿಲ್ವಾ? ಸಾಮಾಜಿಕ ನಾಗರಿಕತೆಯಲ್ಲಿ ಯಾರು ಬದುಕಲೇಬಾರ್ದು ಸಮಾಜದಿಂದ. ಅವರವರ ಹಕ್ಕನ್ನು ಅವ್ರನ್ನ ಕಾನೂನು ಸಂವಿಧಾನಬದ್ಧವಾಗಿ ಅವ್ರ ಜೀವನ ಕೂಡ ಇವತ್ತು ಮಾಡಬಾರ್ದ? ಯಾವ ರೀತಿಯಲ್ಲಿ ಪರಿಸ್ಥಿತಿ ಇದೆ? ಆದ ಕಾರಣ ಸರ್ಕಾರ ಇದರ ಬಗ್ಗೆ ಭಾಳ ಎಚ್ಚೆತ್ತುಕೊಂಡು, ಯಾಕೆಂದ್ರೆ ಇಲೆಕ್ಷನ್ ಮಾಡ್ರೆ ನಡೀತದೆ, ಬೇರೆ ಇಲ್ಲ ಅಂತ ಹೇಳಿ ಚುನಾವಣೆ ಮಾಡ್ರೆ ಅಂತ ಹೇಳಿ ಮಾಡುವಂಥ ಪ್ರಾರಂಭ ಆಗುವಂಥ ವಿಚಾರಗಳಿರ್ತದೆ. ಇದಕ್ಕೆಲ್ಲ ಕಡಿವಾಣ ನಾವು ಇವತ್ತು ಹಾಕ್ಲೇಬೇಕಾಗ್ತದೆ. ಆದ ಕಾರಣ ನಾವಿವತ್ತು ಈ ದುಷ್ಕರ್ಮಿಗಳ ವಿರುದ್ಧ ಎಲ್ಲವನ್ನು ದೂರ ಇಟ್ಟುಕೊಂಡು ಬಹುಶಃ ಇದು ತಕ್ಷಣವಾದ ಕಟ್ಟುನಿಟ್ಟವಾದ ಕ್ರಮ ತೆಗೆದುಕೊಳ್ಳಿ ಹೋದಲ್ಲಿ ಬಹುಶಃ ಮುಂದಿನಲ್ಲಿ ಮತ್ತೆ ಅವರಿಗೆ ಪ್ರೇರಣೆ ಕೊಟ್ಟಂತ ಆಗ್ತದೆ. ಕೋಮುವಾದಿಗಳ ಮತ್ತು ಗಲಾಟೆ ಮಾಡುವ ಕೈಯಲ್ಲಿ ನಾವು ಸಮಾಜವನ್ನು ಕೊಟ್ಟು ಸರ್ಕಾರ ಮತ್ತು ಜನಸಾಮಾನ್ಯರು ಮೌನವಾಗಿ ಕೂತ್ಕೊಳ್ಳುವುದು ಕೂಡ ಸರಿಯಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದಾಗ ನನ್ನ ಕೋರಿಕೆ ಇವತ್ತೇನದಲ್ಲಿ ಇವತ್ತು ಬಹುಶಃ ಈ ಒಂದು ಅನೈತಿಕ ಗೂಂಡಾಗಿರಿ ಆಗಿದೆ, ಇದರೆಲ್ಲ ಬಗ್ಗೆ ಯಾಕೆ ಆಗಿದೆ, ಏನಾಗಿದೆ, ಯಾಕೆ ಸೆಕ್ಷನ್ ಕಡಿಮೆ ಆಗಿದೆ, ಒಂದು ಉನ್ನತ ಮಟ್ಟದ ತನಿಖೆ ಆಗಲಿ. ಈ ಅಬ್ದುಲ್ ಜಲೀಲ್ ಇವನ್ ಮರ್ಡರ್ ಮೊನ್ನೆ ಯಾವುದಾಯಿತು, ಯಾವುದೇ ದುಷ್ಕರ್ಮಿಗಿರಲಿ ಅವರ ಮೇಲೆ ಮತ್ತು ಸಂಜು ಪೂಜಾರಿ ತೊಂದರೆ ಮಾಡಿದೆ ಅವ್ರು ಯಾರೇ ಇರಲಿ, ಬಹುಶಃ ಅಬ್ದುಲ್ ಜಲೀಲ್ ಮರ್ಡರ್ ಯಾರಿದ್ದಾರೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕಾದ್ರೆ ಮತ್ತು ಈ ರೀತಿಯ ಘಟನೆ ಮುಂದೆ ನಿಲ್ಲಿಸಬೇಕಾದ್ರೆ ನೀವು ಬೇರೆ ಯಾವ ಕಡೆ UAPA ಕೇಸ್ ಹಾಕ್ತೀರಿ, ಅದೇ ರೀತಿ UAPA ಕೇಸ್ ಹಾಕಿ. ಯಾಕೆ ತಾರತಮ್ಯ? ಯಾಕೆ ಎಲ್ಲ ಸಮಯ ಎಲ್ಲಿ ಬರ್ತಂತೆ ಪರಿಹಾರ ಕೂಡ ಕೊಡಬೇಕು. ನೀವು ಒಂದು ಕಡೆ ಹೆಚ್ಚು ಕಮ್ಮಿ ಆದ್ರೆ ಪರಿಹಾರ ಕೊಡ್ತೀರಿ, ಇನ್ನೊಂದು ಕಡೆ ಪರಿಹಾರ ಕೊಡುದಿಲ್ಲ. ಒಂದು ಕಡೆ ಮರ್ಡರ್ ಆದ್ರೆ UAPA ಆಗ್ತೀರಿ ಆರೋಪಿಗಳ ಮೇಲೆ, ಇನ್ನೊಂದು ಕಡೆ UAPA ಇಲ್ಲ. ಇದೆಲ್ಲ ತಾರತಮ್ಯವೇ ಬಹುಶಃ ಇವರಿಗೆ ಪ್ರೇರಣೆ ಆಗ್ತದೆ. ಆದ ಕಾರಣ ಸರ್ಕಾರ ಬಹುಶಃ ಉತ್ತಮವಾದ ಕೆಲಸ ಕಾರ್ಯಗಳಿಗೆ ನೆನಪಿಟ್ಕೊಳ್ಬೇಕು. ಈ ರೀತಿ ಬಹುಶಃ ಆದ್ರೆ ಬಹಳ ಕೆಟ್ಟವಾದ ಹೆಸರು ಇವತ್ತು ಬಂದ ವಿಚಾರ ಇವತ್ತು ಆಗ್ತದೆ. ಜನಸಾಮಾನ್ಯರು ಕರಾವಳಿ ಪ್ರದೇಶ ನೆಮ್ಮದಿ ಜೀವನ ಮಾಡೋ ಅವಕಾಶ ಮಾಡಿ ಕೊಡ್ಬೇಕಾಗ್ತದೆ. ಕ್ರಿಮಿನಲ್ ಕೇಸ್ಗಳಲ್ಲಿ ಸೆಕ್ಷನ್ 5 ಮಾಡೋದು ಸರ್ಕಾರ. ಮಾಧುಸ್ವಾಮಿ, ಈಗ ನಾನು ಮೊನ್ನೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿದ್ದಾಗ, ಮಂಗಳೂರಿಗೆ ಹೋಗಿದ್ದಾಗ ಬಹಳ ಜನ ಮಾಧ್ಯಮದವರು ಬಂದು ನಾನು ಕೇಳಿದ್ರು, ಮಂಗಳೂರಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನೈತಿಕ ಪೊಲೀಸ್ಗಿರಿ ನಡೀತಾ ಇದೆ. ಇದು ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ದೊಡ್ಡದು ಮಾಡ್ಕೊಂಡು ವಿಶೇಷವಾಗಿ ಹೆಚ್ಚಾಗಿ ಬಜರಂಗ ದಳದವರು ಮಾಡ್ತಾ ಇದ್ದಾರೆ. ಅನೇಕ ಕಡೆಗಳು ನಡೆದಿದೆ, ಸುಮಾರು 10-12 ಕಡೆಗಳಲ್ಲಿ ನಡೆದಿದೆ. ಮೊನ್ನೆ ಜಲೀಲ್ ಅನ್ನೋ ಒಂದು ಮರ್ಡರ್ ಕೂಡ ಆಗಿದೆ. ಸುರತ್ಕಲ್ ವ್ಯಾಪ್ತಿನಲ್ಲಿ ಮರ್ಡರ್ ಕೂಡ ಆಗಿದೆ. ಅದಕ್ಕಿಂತ ಹಿಂದೆ ಅದೇ ಜಾಗದಲ್ಲಿ ಒಂದು ಮರ್ಡರ್ ಆಗಿತ್ತು, ಈಗ ಮತ್ತೆ ಆಗಿದೆ. ಅದು ಮುಖ್ಯಮಂತ್ರಿಗಳು ಹೋದಾಗಲೇ ಆಗಿದೆ. ಇದು ಮುಖ್ಯಮಂತ್ರಿಗಳು ಮಂಗಳೂರಿಗೆ ಹೋದಾಗ ಹೋದ ಸಾರಿನೂ ಮರ್ಡರ್ ಆಗಿತ್ತು, ಈ ಸಾರಿನೂ ಮರ್ಡರ್ ಆಗಿದೆ. ಇದು ಕೊನೆ ಯಾವಾಗ? ಈ ಪೊಲೀಸ್ಗಿರಿ, ನೈತಿಕ ಪೊಲೀಸ್ಗಿರಿಯನ್ನು ವಿತ್ ಹೈರನ್ ಲ್ಯಾಂಡ್ ಹತ್ತಿಕ್ಕದೆ ಹೋದರೆ, ಅದು ನಿಲ್ಲಿಸದೆ ಹೋದರೆ ಇದು ಮುಂದುವರಿತಾ ಇರ್ತಾರೆ. ಮತ್ತು ಮುಖ್ಯಮಂತ್ರಿಗಳು ಪ್ರಚೋದನಾತ್ಮಕವಾದಂಥ ಹೇಳಿಕೆ ಕೊಟ್ಟಿರ್ತಾರೆ. ಯಾವಾಗಲೂ ಆಕ್ಷನ್ ಇದ್ದಾಗ ರಿಯಾಕ್ಷನ್ ಆಗ್ತದೆ ಅಂತ ಹೇಳೋದು, ಆಕ್ಷನ್ ಇದ್ದಾಗ
ರಿಯಾಕ್ಷನ್ ಆಗೇ ಆಗ್ತದೆ. ಈ ಥರ ಅದನ್ನು ಬೆಂಬಲಿಸ್ತಕ್ಕಂಥ ರೀತಿಯಲ್ಲಿ ಹೇಳಿಕೆ ಕೊಡೋದ್ರಿಂದ ಇವು ನಿಲ್ಲಕ್ಕೆ ಎಲ್ಲಿ ನಿಲ್ತವೆ? ಇವು ಏನು ಇವರೇನು ಪೊಲೀಸ್ನವ್ರು ಯಾಕೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು ಯಾಕೆ? ಕಾನೂನು ಇರೋದು ಯಾಕೆ? ಕಾನೂನಿನ ಕೈಗೆತ್ಕೊಳ್ತಕ್ಕಂಥ ಅವಕಾಶಗಳನ್ನು ಮಾಡಿಕೊಟ್ರೆ ಇದು ಕೊನೆ ಎಲ್ಲಿದೆ? ಇದಕ್ಕೆ ಉತ್ತೇಜನ ಕೊಡೋದಾದರೆ ಎಲ್ಲಿ ನಿಲ್ತದೆ? ಆಮೇಲೆ ಮುಖ್ಯಮಂತ್ರಿಗಳು ಒಂದು ಕಡೆ ಮರ್ಡರ್ ಆದರೆ ಪರಿಹಾರ ಕೊಡ್ತಾರೆ, ಇನ್ನೊಂದು ಕಡೆ ಮುಸಲ್ಮಾನ್ ಕೊಲೆ ಆದರೆ ಅದಕ್ಕೆ ಪರಿಹಾರ ಕೊಡಲ್ಲ. ಈ ತಾರತಮ್ಯ ಯಾಕೆ? ಸರ್ಕಾರದ ದುಡ್ಡು ಒಂದು ಪರಿಹಾರ ಕೊಡುವಾಗ ಇವ್ರಿಗೂ ಕೊಡಬೇಕು ಪರಿಹಾರನ. ನೀವು ಅವ್ರಿಗೆ ಕೊಡಬೇಡಿ ಅಂತ ನಾನು ಹೇಳಲ್ಲ, ಕೊಡಿ, ಅವ್ರಿಗೆ ಪರಿಹಾರ ಕೊಡಿ. ಆದರೆ ಇವ್ರಿಗೆ ಯಾಕೆ ಕೊಡಲ್ಲ? ಕೆಲವರಿಗೆ UAP, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್, ಅದರಲ್ಲಿ ಕೆಲವರಿಗೆ ಹಾಕೋದು, ಇವ್ರ ಮೇಲೆ ಹಾಕೋದಿಲ್ಲ. ನಾನು ಹೇಳ್ತೀನಿ, ಈ ಕೇಸ್ನಲ್ಲೂ ಕೂಡ ಜಲೀಲ್ ಇದೆಯಲ್ಲ, ಅಪರಾಧಿಗಳು ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. ಅವರು ಆ ಕೇಸ್ನಲ್ಲೂ ಕೂಡ UAPA ಅದನ್ನೆಲ್ಲ ಹಾಕಿ ಕೇಸ್ ಹಾಕಿ ಕಠಿಣವಾದಂಥ ಕ್ರಮಗಳು ತಗೊಳ್ಳಿ. ಮತ್ತು ಶಾಂತಿ ನೆಲೆಸಬೇಕು ಅಂದ್ರೆ ಹೆಂಗೆ ನೆಲೆಸುತ್ತೆ? ನೆಮ್ಮದಿ ನೆಲೆಸಬೇಕು ಅಂದ್ರೆ ಹೆಂಗೆ ನೆಲೆಸುತ್ತೆ? ಕರಾವಳಿ ಪ್ರದೇಶದಲ್ಲಿ ಇವು ಹೆಚ್ಚಾಗ್ತಾ ಇದ್ದಾವೆ. ದಯಮಾಡಿ ನಾನು ಸರ್ಕಾರಕ್ಕೆ ಸೂಚಿಸ್ತೇನೆ, ಇದಕ್ಕೆ ಕಠಿಣವಾದ ಕ್ರಮ ತಗೊಳ್ಳದೆ ಹೋದರೆ ಯಾರ್ಯಾರು ಕಾನೂನನ್ನ ಕೈಗೆ ತಗೋತಾರೆ, ಮಾರಲ್ ಪೊಲೀಸ್ಗಿರಿ ಹೆಸರಿನಲ್ಲಿ ತಗೋತಾರೆ, ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು. ಅವ್ರಿಗೆ ಕೆಲವ್ರನ್ನ ಬೆಳಗ್ಗೆ ಮಾಡ್ತಾರೆ, ಸಾಯಂಕಾಲ ಬಿಟ್ಬಿಡ್ತಾರೆ. ಸೊ ಅದ್ರಿಂದ ಉಪಯೋಗ ಏನಾಗ್ತದೆ? ಅದಕ್ಕೋಸ್ಕರ ಕೂಡಲೇ ಇದನ್ನ ಜಲೀಲ್ ಕೇಸ್ನಲ್ಲಿ ಏನು ಆಗಿದೆ ಅದನ್ನ UAPAಗೆ ಮಾಡಬೇಕು. ಮತ್ತೆ ಅವರಿಗೆ ಪರಿಹಾರನೂ ಕೂಡ ಕೊಡಬೇಕು. ಹೇಗೆ ಬೇರೆ ಕೇಸ್ಗಳಲ್ಲಿ ಪರಿಹಾರ ಕೊಟ್ಟಿದ್ದೀರಿ ಅದೇ ರೀತಿ ಈ ಕೇಸ್ನಲ್ಲೂ ಕೂಡ ಪರಿಹಾರ ಕೊಡ್ತಕ್ಕಂಥದ್ದಾಗಬೇಕು. ಕೂಡಲೇ ಅಪರಾಧಿಗಳನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಆಗಬೇಕು. UAPAನಲ್ಲಿ ಇದನ್ನು ತನಿಖೆ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಸರ್ಕಾರದ ಪರವಾಗಿ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದವರು, ಸರ್ಕಾರ ಯಾರಿಗಾದರೂ ಇಂಥ ಸೆಕ್ಷನ್ ಕೆಳಗನೆ ಕೇಸ್ ಹಾಕಿ FIR ಹಾಕಿ ಅಂತ ಹೇಳೋಕ್ಕೆ ಆಗುತ್ತೆ ಅಂತೇಳಿ ಅವ್ರು ತಿಳ್ಕೊಂಡಿಲ್ಲ. ನಾನು ಹೇಳ್ತಾ ಇದ್ದೀನಿ, ಅದು ನಾವು ಮಾಡೋಕ್ಕೆ ಬರಲ್ಲ. ಯಾವ್ಯಾವ ಪ್ರಕರಣ, ಒಂದು ನಿಮಿಷ ದೇಶಪಾಂಡೆ, ಯಾವ್ಯಾವ ಪ್ರಕರಣಗಳಲ್ಲಿ ಪೊಲೀಸ್ನವರು ಲಾಯಕ್ಕಾದ ಸೆಕ್ಷನ್ಗಳು ಹಾಕಬೇಕೋ ಹಾಕಿರ್ತಾರೆ, ಅದ್ರ ಪ್ರಕಾರ ಅವರು FIR ಅನ್ನು ರಿಜಿಸ್ಟರ್ ಮಾಡಿ ಆ್ಯಕ್ಷನನ್ನು ಇನಿಷಿಯೇಟ್ ಮಾಡಿರ್ತಾರೆ. ಎರಡನೇದು, ಪರಿಹಾರ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಕೂಡ ಎಲ್ಲ ಕ್ರಿಮಿನಲ್ಸ್ಗೂ ಪರಿಹಾರ ಕೊಡ್ಲಿಕ್ಕಾಗಲ್ಲ. ಸಂತ್ರಸ್ತರೇ ಬೇರೆ, ಕ್ರಿಮಿನಲ್ಸೇ ಬೇರೆ. ನಿಮ್ಗೆ ಹೇಳ್ಬಿಡ್ತೀವಿ ಸರ್, ಸಂತ್ರಸ್ತರು ಯಾರು ಇದ್ರೆ ಸರ್ಕಾರ ಅವ್ರಿಗೆ ಪಾಪ ಅನ್ಬೇಕು, ಪರಿಹಾರ ಕೊಡಬೇಕು. ಇಫ್ ಸಂಬಡಿ ಈಸ್ ಆಲ್ರೆಡಿ ಇನ್ವಾಲ್ಡ್ ಇನ್ ಕ್ರಿಮಿನಲ್ ಆಕ್ಟಿವಿಟೀಸ್ ಅಂಡ್ ಪಾಪ ಎಂಡ್ ಆಗಿದ್ರೆ ಅವರಿಗೆಲ್ಲ ನಾವು ಕೊಡೋಕ್ಕಾಗಲ್ಲ. ಈ ಕೇಸಲ್ಲಿ ನಿಜವಾಗಿ ಸಂತ್ರಸ್ತಿದ್ರೆ ಅದನ್ನು ಪರಿಗಣಿಸ್ಬೇಕು ಅಂತ ನಾನು ಸನ್ಮಾನ್ಯ ಗೃಹಮಂತ್ರಿಗಳಿಗೆ ಬೇಡ್ತೇನೆ. ಮತ್ತು ಈಗೇನು ಖಾದರ್ ಅವರು ರೈಸ್ ಮಾಡಿದ್ದಾರೆ, ಈ ಮಾರಲ್ ಪೊಲೀಸೋ ಇಮ್ಮಾರಲ್ ಪೊಲೀಸೋ ನನಗೆ ಗೊತ್ತಿಲ್ಲ. ಅದು ನೀವು ಅದು ಮಾರಲ್ ಪೊಲೀಸ್ ಅನ್ನೋ ಹೆಸರಲ್ಲಿ ಇಮಾರಲ್ ಆಕ್ಟಿವಿಟಿ ಆಗ್ತಾ ಇದ್ರೆ ಅದಕ್ಕೆ ಸರ್ಕಾರ ಖಂಡಿತವಾಗಿ ಕಡಿವಾಣ ಹಾಕ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ನಾವು ಯಾರಿಗೂ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ, ನೀವು ಹೋಗಿ ಏನು ಬೇಕೋ ಮಾಡ್ಕೊಂಬರ್ಬೋದು. ಸರ್ಕಾರ ಇಲ್ಲ ಸರ್, ಆಗಿದ್ರೆ ಕ್ರಮ ಜರುಗಿಸ್ತೇವೆ. ಪೊಲೀಸ್ ಇಸ್ ಪೊಲೀಸ್, ದೇರ್ ಕೆನಾಟ್ ಬಿ ಅನ್ ಅಡಿಷನಲ್ ಕ್ವಾಲಿಫಿಕೇಶನ್ ಫಾರ್ ಪೊಲೀಸ್. ಮಾರಲ್ ಪೊಲೀಸ್ ಅಂತ ಒಂದಿರೋಕ್ಕಾಗಲ್ಲ. ನಮ್ಮ ಪೊಲೀಸ್ ಇಟ್ ಸೆಲ್ಫ್ ಇಸ್ ಮಾರಲ್. ಹಾಗಾಗಿ ಇಂಥ ಏನಾದ್ರು ಘಟನೆ ಬಂದರೆ ರೆಗ್ಯುಲರ್ ಪೊಲೀಸ್ನವರು ಇದನ್ನೆಲ್ಲದನ್ನು ನೋಡಬೇಕಾಗುತ್ತೆ. ಯಾವುದೇ ಮಾರಲ್ ಪೊಲೀಸ್ಗಿರಿಗೆ ನಾವು ಸಹಾಯ ಮಾಡಿಲ್ಲ, ಅದ್ರ ಬೆನ್ನೆಲುಬಾಗಿ ನಿಲ್ಲೋದಿಲ್ಲ ಅಂತ ಹೇಳಿ ಮಾನ್ಯ ಗೃಹ ಮಂತ್ರಿಗಳ ಇದಕ್ಕೆ ಇದನ್ನೆಲ್ಲ ತರ್ತೀನಿ. ಫ್ರೀ ಹ್ಯಾಂಡ್ ಕೊಡ್ಬೇಕಲ್ಲ, ಈಗ ಆಯ್ತು. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಉತ್ತರ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಒಂದು ಸದನದ ಗಮನಕ್ಕೆ ಒಂದು ವಿಷಯ ತರ್ತಾ ಇದ್ದೀನಿ. ಬೂಸ್ಟರ್ ಡೋಸ್ ಅನ್ನ ಕೊಡ್ತೀನಿ. ಬೂಸ್ಟರ್ ಡೋಸ್ ಹಿಂದ್ಗಡೆಗೆ ನನ್ನ ಕೊಠಡಿ ಪಕ್ಕದಲ್ಲಿ ಇರುವಂತಹ ಏನು ಡಿಸ್ಪೆನ್ಸರಿ ಇದೆ ಅದರೊಳಗೆ ಕೊಡ್ತಾ ಇದ್ದಾರೆ. ಯಾರು ಸದಸ್ಯರು ಬೂಸ್ಟರ್ ಡೋಸ್ ತಗೊಳ್ಳಿಲ್ಲ, ದಯವಿಟ್ಟು ಬೂಸ್ಟರ್ ಡೋಸ್ ತಗೊಳ್ಬೇಕು. ಎರಡನೇದು, ಮಾಸ್ಕ್ಗಳ ಬಗ್ಗೆ ನಾನು ಹೇಳಿದ್ದೇನೆ, ದಯವಿಟ್ಟು ಮಾಸ್ಕ್ಗಳನ್ನು ಹಾಕ್ಕೊಳ್ಳೋದು ಒಳ್ಳೆಯದು. ಈಗ ನಿಲುವಳಿ ಸೂಚನೆಯನ್ನು ಸಿದ್ದರಾಮಯ್ಯನವರು ತಾವು ಕೊಟ್ಟಿದ್ದೀರಿ.
ಇದು ಏನಾಗಿದೆ, ನಾನು ಪೂರ್ಣ ಓದಿದೆ. ಇನ್ನು ನೀವು ಸಾಕಷ್ಟು ಇಲಾಖೆಗಳಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂಥ ನಿಮ್ಮ ವಿಷಯವನ್ನು ಇದರೊಳಗೆ ಹೇಳಿದ್ದೀರಿ. ನೀವು ಸ್ಪೆಸಿಫಿಕ್ ಆಗಿ ಯಾವ ವಿಷಯದ ಬಗ್ಗೆ ಇಲ್ಲದೆ ಇರೋದ್ರಿಂದ ನಿಲುವಳಿ ಸೂಚನೆಯಲ್ಲಿ ಇದನ್ನು ತಗೊಳ್ಲಿಕ್ಕೆ ಬರೋದಿಲ್ಲ ಅನ್ನೋದು ನನ್ನ ಸ್ಪಷ್ಟ ಒಂದು ಅಭಿಪ್ರಾಯ. ಹಾಗಾಗಿ ಅಂದ್ರೆ ನೀವು ಎಲ್ಲಾ ಇಲಾಖೆದು ಹಾಕಿದ್ರೆ ನೀವು ಯಾವ ಇಲಾಖೆ ಬಿಡ್ಲಿಲ್ಲ ಇದ್ರೊಳಗೆ. ಅಧ್ಯಕ್ಷರೇ ಹೇಳಿ, ಸ್ವಲ್ಪ ಕೇಳಿ. ಹೇಳಿ. ನಾನು 2 ಸಾರಿ ಭ್ರಷ್ಟಾಚಾರದ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ 40% ಕಮಿಷನ್ ಬಗ್ಗೆ ಮಾಡಲಿಕ್ಕೆ 2 ಸಾರಿ ಇದೇ ಸದನದಲ್ಲಿ ಕೊಟ್ಟಿದ್ದೆ. 2 ಸಾರಿ ಕೂಡ ರೀಚ್ ಆಗಲಿಲ್ಲ. ಸೊ ಈಗ ಕರ್ನಾಟಕ ಸರ್ಕಾರದಲ್ಲಿ, ಇವ್ರ ಸರ್ಕಾರದಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ನಡೀತಿದೆ. ಅನೇಕ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ನಡೀತಿದೆ. ಭ್ರಷ್ಟಾಚಾರ ನಡೀದೇ ಇರ್ತಕ್ಕಂಥ ಇಲಾಖೆಗಳೇ ಇಲ್ಲ. ಆ ಥರ ನಡೀತಿದೆ. ದಿನಪತ್ರಿಕೆಗಳಲ್ಲಿ ಬಂದಿದೆ, ಜನ ಇದಕ್ಕೆ ಅಲ್ಲ ನೀವೇನ್ ಚರ್ಚೆ ಮಾಡ್ತೀರೋ ಮಾಡ್ರಿ, ಇವೆಲ್ಲ ನಡೀತಾ ಇದ್ದಾರೆ. ಅಲ್ಲ ನಂದೇನ್ ವಿಚಾರನ ಇನ್ಯಾವ್ದು ಮೂಲಕ ಪ್ರಸ್ತಾಪ ಮಾಡಬೇಕು? ನಿಲುವಳಿ ಸೂಚನೆಯ ವ್ಯಾಪ್ತಿಯಲ್ಲಿ ನಾವೇ ರಚಿಸಿಕೊಂಡಿರುವಂತ ನಿಯಮಾವಳಿಗಳ ಪುಸ್ತಕದ ವ್ಯಾಪ್ತಿಯಲ್ಲಿ ಇಷ್ಟು ಎಲ್ಲಾ ಇಲಾಖೆ ಬೇರೆ ಬೇರೆ ಇಲಾಖೆಯಲ್ಲೆಲ್ಲ ನಡೀತಾ ಇದೆಯಲ್ಲ. ಈಗ ಬೇರೆ ಯಾವ್ದಾದ್ರು ರೀತಿಯಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೋದು ಅಂತ ನನ್ನ ಪ್ರಶ್ನೆ. ನಾನು ಅವಕಾಶ ಇಲ್ಲ ಅಂತ ಹೇಳ್ತಾ ಇಲ್ಲ. ನಿಲುವಳಿ ಸೂಚನೆ ರೀತಿಯಲ್ಲಿ ನನಗೆ ಅವಕಾಶ ಮಾಡೋದು ಕಷ್ಟ. ನೀವು ಬೇರೆ ಯಾವ್ದಾದ್ರು ರೀತಿಯಲ್ಲಿ ಚರ್ಚೆಗೆ ಕೇಳಿದ್ರೆ ನಾನು ನಿಶ್ಚಿತವಾಗಿ ನಾನು ಚರ್ಚೆ ಕೊಡ್ತೀನಿ. ನಾನು ಚರ್ಚೆ ಕೊಡೋದಿಲ್ಲ ಅಂತಿಲ್ಲ. ಇದು ಅಡ್ಜರ್ನ್ಮೆಂಟ್ ಮೋಷನ್ ಮೂಲಕನೇ ಆಗ್ಬೋದು. ಏನ್ ಮಾಧುಸ್ವಾಮಿ ಅವ್ರು ಕೇಳೋಣ? ಮಾಧುಸ್ವಾಮಿ ಅವರು ಯಾವಾಗ ಒಪ್ಕೋತಾರೆ? ಲಾ ಅಂಡ್ ಪಾರ್ಲಿಮೆಂಟರಿ ಮಾಧುಸ್ವಾಮಿ ಒಪ್ಕೊಳ್ಳೋದೇ ಇಲ್ಲ. ಅವರು ಪಾರ್ಲಿಮೆಂಟ್ ವಿರೋಧ ಮಾಡ್ಲಿಕ್ಕೋಸ್ಕರ ವಿರೋಧ ಆಗಿಲ್ಲ ಆಗಿಲ್ಲ. ಒಳ್ಳೆ ಸ್ನೇಹಿತರು ಅವರು ನಿಮ್ಗೆ. ಅಧ್ಯಕ್ಷರೇ, ನಾನು ಓದಿದ್ದೇನೆ, ಪರಾಮರ್ಶಿದ್ದೇನೆ, ನೀವು ಬರೋದಿಲ್ಲ ಅನ್ನೋದಕ್ಕೆ ನಾನು ಸುಮ್ಮನೆ ಕೂತಿದ್ದೀನಿ. ನೀವೇ ತೀರ್ಮಾನ ತಗೊಂಡ್ಮೇಲೆ ವಿಷಯ ಪ್ರಸ್ತಾಪ ಆಗಬೇಕು. ನಮ್ದೇನು ಅಡ್ಡಿ ಇಲ್ಲೇ ಇಲ್ಲ. ನಿಲುವಳಿ ಸೂಚನೆಯಲ್ಲಿ ಯಾಕಾಗಬೇಕು ಅನ್ನೋ ಅಂಶಗಳನ್ನ ನೀವು ನೋಟಿಸಲ್ಲಿ ಕೊಟ್ಟಿಲ್ಲ. ಅದಕ್ಕಾಗಿ ಇದು ಬೇಡ, ಬೇರೆ ಸೂಚನೆ ಚರ್ಚೆ ಮಾಡಿ ಅಂತ ಹೇಳಿದ್ವಿ. ಮಾಡಲಿ ಸರ್, ನಮಗೂ ಮಾತಾಡೋಕೆ ಅವಕಾಶ ಕೊಡಲಿ. 10 ವರ್ಷದ್ದು, 15 ವರ್ಷದ್ದು, 20 ವರ್ಷದ್ದು ಚರ್ಚೆ ಮಾಡೋಣ. ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇವತ್ತಾಗಿದೆ, ಯಾವ್ದು ನಿನ್ನೆ ಆಗಿತ್ತು, ಮೊನ್ನೆ ಆಗಿತ್ತು, ಎಲ್ಲದೂ ಸಾರ್ವಜನಿಕರಿಗೆ ಗೊತ್ತಾಗಲಿ ಸರ್. ನಮ್ದೇನು ತಕರಾರಿಲ್ಲ ಸರ್. ಅದೇನೋ ಒಂದು ಭಾವನೆ ಬಂದ್ಬಿಟ್ಟಿದೆ ನಾವು ಇದಕ್ಕೆ ತಯಾರಾಗಿಲ್ಲ ಅಂತ. ಸಾರಿ, ವಿ ಆರ್ ವೆರಿ ಮಚ್ ಪ್ರಿಪೇರ್ಡ್. ಈ ಚರ್ಚೆ ಆಗಲೇಬೇಕು. ನಿಲುವಳಿಲಿ ಹಾಕ್ಕೊಡ್ದು, ನಿಲುವಳಿಲಿ ಅವ್ರು ಮಾತ್ರ ಮಾತಾಡಿ ನಾವು ಕೂತ್ಕೊಂಡು ನೋಡೋಕ್ಕಾಗೋದಿಲ್ಲ. ನಿಲುವಳಿ ಸೂಚನೆ ಒಳಗೆ ವ್ಯಾಪ್ತಿಲಿ ಬರೋದು ಇಲ್ಲ. ನಾನು ಸಿದ್ದರಾಮಯ್ಯ ಅವರಿಗೆ ಗೌರವ ಕೊಟ್ಟು ಕೇಳ್ತೀನಿ, ದಯಮಾಡಿ ಚರ್ಚೆ ಮಾಡಿ. ರಾಜ್ಯದಲ್ಲಿ ಒಂದು ದಿವಸ ಈ ಚರ್ಚೆ ಆಗಬೇಕು. ಸುಮ್ಮನೆ ನಾವು ಹೊರಗಡೆ ಮಾತಾಡ್ಕೊಂಡು ಕಾಲ ಕಳೆಯೋಕ್ಕಾಗಲ್ಲ. ಚರ್ಚೆ ಮಾಡಿ, ನಮಗೂ ಅವಕಾಶ ಕೊಡಿ, ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಯಾವ್ಯಾವ ಕಾಲಕ್ಕೆ ಏನೇನಾಗಿತ್ತು ಅಂತ ನಾವು ಹೇಳ್ತೀವಿ. ಯಾವ್ದು 30%, ಯಾವ್ದು 40%, ಯಾವ್ದು 50%, ಎಲ್ಲದೂ ಚರ್ಚೆ ಮಾಡೋಣ ಸರ್. ನಾವು ಯಾಕೆ ಮಾಡೋಕ್ಕಾಗಲ್ಲ ಅಂತ ನೀವು ತಿಳ್ಕೊಂಡಿದ್ದು ನಮ್ಗೆ ಅರ್ಥ ಆಗಿಲ್ಲ. ನಾವು ಅದಕ್ಕೆ ನಾನು ಮಾತಾಡಲಿಲ್ಲ. ಏನೋ ಭಾರಿ ನಮ್ಮ ತಲೆನಲ್ಲಿ ಬಿದ್ದುಬಿಡುತ್ತೆ ಚರ್ಚೆ ಆದ್ರೆ. ಸರ್, ನಾನು ಚರ್ಚೆಗೆ ಸರ್ಕಾರದ ಪರವಾಗಿ ತಯಾರಾಗಿದ್ದೇನೆ. ತಾವು ಬೇರೆ ಯಾವುದೇ ನಿಯಮದ ಕೆಳಗೆ ತಕ್ಷಣ ಸಿದ್ದರಾಮಯ್ಯವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು. ನಮ್ಮ ತಕರಾರಿಲ್ಲ. ಆದರೆ ನಿಲುವಳಿ ಸೂಚನೆ ನಿಯಮಕ್ಕೆ ಕೆಳಗೆ ಬರೋದಿಲ್ಲ. ತಾವು ಅಲೋ ಮಾಡಬಾರ್ದು ಅನ್ನೋದು ನನ್ನ ರಿಕ್ವೆಸ್ಟ್. ಅವರು ರೆಡಿ ಇದ್ದಾರೆ. ಅಲ್ಲಲ್ಲ, ಅವರು ಚರ್ಚೆ ಮಾಡಕ್ ತಯಾರಾಗಿದ್ದಾರೆ. ಹೌದು, ನಾನು ಕೊಡ್ಲಿಕ್ಕೆ ತಯಾರಿಲ್ಲ. ಕೇಳಿ, ಸ್ವಲ್ಪ ಚರ್ಚೆ ಮಾಡಕ್ ತಯಾರಾಗಿದ್ದಾರೆ. ಮತ್ತೆ ಅಬ್ಜೆಕ್ಷನ್ ಯಾಕೆ? ಇಲ್ಲ ಇಲ್ಲ, ಆ ನಿಯಮಾವಳಿಗಳಿಗೆ ಬರಲ್ಲ. ಇದು ಬರೋದಿಲ್ಲ ಅದರ ಅಡಿಯಲ್ಲಿ. ವಾಟ್ ಇಸ್ ದಿ ಅಬ್ಜೆಕ್ಷನ್? ಈಗ what is the objection? Okay, objection is it must be a recent occurrence. It must have a specific charge. It must be given in notice to you with all proof. With all proof. There is a specific charge. ನಾನು ಈಗ ಮಾತಾಡ್ತಾನೆ ಸರ್. recent occurrences ಅಲ್ಲ ಸರ್. ಎಲ್ಲಾ ವಸ್ತು, ಎಲ್ಲಾ ಇಲಾಖೆಗಳು ಭ್ರಷ್ಟಾಚಾರ ಇದೆ. ಒಂದು ವರ್ಷದಿಂದ ಇವರು ಚರ್ಚೆ ಮಾಡಕ್ ತಯಾರಾಗಿಲ್ಲ. ಎಲ್ಲಿದೆ ಚರ್ಚೆ ಮಾಡಿ? 2 ಸಾರಿ ನೀವು ಈಗಲೇ ಮಾಡಿ ಸರ್, ರೂಲ್ ಚೇಂಜ್ ಮಾಡಿ ಈಗಲೇ. ಕಮಿಷನ್ ಇವ್ರು ಏನ್ ಹೇಳ್ತಾರೆ? ಹಿಂದೆ ಮುಂದೆ ಏನ್ ನಡೆದಿದೆ? ನೀವು 3.5 ವರ್ಷದಿಂದ ಅಧಿಕಾರದಲ್ಲಿ ನಾವು ಚರ್ಚೆ 3.5 ವರ್ಷದಿಂದ ಅಧಿಕಾರದಲ್ಲಿ ನಿಮ್ ಕಾಲದಲ್ಲಿ ಏನ್ ನಡೀತು ಅನ್ನೋದು ಚರ್ಚೆ ಆಗ್ಲೇಬೇಕು. ಇಟ್ ಇಸ್ ನಾಟ್ ಕರೆಕ್ಟ್. ವೈ
ಈಗ ಇಲ್ಲಿ ರನ್ ಆನ್ ರೂಲ್ಸ್ ಕಾನೂನು ನಿಯಮ ಎಲ್ಲ ಯಾವ ಈಗ ಸಿದ್ದರಾಮಯ್ಯನವರು ಈಗ ಒಂದ್ ನಿಮಿಷ ಪ್ರಿಯಾಂಕ್ ಯುಟಿ ಖಾದರ್ ಮಾಧುಸ್ವಾಮಿ ಅವರು ಸಿದ್ದರಾಮಯ್ಯನವರು ಒಂದೇ ನಿಮಿಷ ನಾನೇನು ಜಾಸ್ತಿ ಸಮಯ ಈಗ ನಿಲುವಳಿ ಸೂಚನೆಯ ನಿಯಮ 60 ನಾನು ಅದರ 61 ನಾವು 62ರಲ್ಲೆಲ್ಲ ನೋಡಿದರೆ ಅದ್ರೊಳಗೆಲ್ಲ ನಮಗೂ ಗೊತ್ತು ನಿಮಗೂ ಗೊತ್ತು ಇದು ನಿಲುವಳಿ ಸೂಚನೆ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಆದ್ರೆ ನಾನು ಚರ್ಚೆ ಕೊಡ್ಲಿಕ್ಕೆ ತಯಾರಿದ್ದೇನೆ, ಅವ್ರು ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದಾರೆ. ನೀವು ಒಂದೇ ಒಂದು ಈಗ ನನ್ನ ಮುಂದೆ ಬರೋದೇನೋ ನಿಯಮ 60ರಲ್ಲಿ ಬರೋದಾದ್ರೆ 69 ಕೊಡಿ ಅಂತ ಸಹಜವಾಗಿ ನೀವು ಕೇಳ್ತೀರಿ, ಅಥವಾ ನಾನು ಹಾಗೆ ಪರಿವರ್ತಿಸ್ಕೊಡ್ಬೇಕು. ಇಲ್ಲ ನಾನು ಇನ್ನೂ ಹೆಚ್ಚು ಒಂದು ಹೆಜ್ಜೆ ಮುಂದೆ ಹೋದ್ರೆ ನನ್ನ ರಿಕ್ವೆಸ್ಟ್ ಏನಿರುತ್ತೆ, ನೀವು 69ಗೆ ಒಂದು ನೋಟಿಸ್ ಕೊಡಿ, ನಾನು ಅದನ್ನು ಮಾಡ್ತೀನಿ ಅಂತ. ಈಗ ನೀವು ಹೇಳಿ, ನೀವು 69 ಸಪರೇಟ್ ಕೊಡ್ತಿರೋ ಅಥವಾ ಇದನ್ನೇ ನಾನು ಕನ್ವರ್ಟ್ ಮಾಡಬೇಕು? ಈಗ ಚರ್ಚೆ ಮಾಡಕ್ಕೆ ಅವ್ರು ತಯಾರಾಗಿದ್ರೆ 69 ಕನ್ವರ್ಟ್ ಮಾಡಿ. ಓಕೆ, ನಾನು ಅದನ್ನ ಮಾಡಿಕೊಡ್ತೀನಿ. ನಾನು 69 ಕನ್ವರ್ಟ್ ಮಾಡಿಕೊಡ್ತೀನಿ. 69 ಕನ್ವರ್ಟ್ ಮಾಡಕ್ಕೆ ನೀವು ಅವಕಾಶ ಕೊಡ್ತೀರಿ, ಅವ್ರು ಚರ್ಚೆ ಮಾಡೋಕ್ಕೂ ತಯಾರಿದ್ದಾರೆ, ಒಳ್ಳೇದು. ಆದರೆ ಈ ವಿತ್ತೀಯ ಕಲಾಪಗಳು ಏನಿದಾವಲ್ರಿ, ಆ ವಿತ್ತೀಯ ಕಲಾಪಗಳು ಯಾಕಂದ್ರೆ ಮತ್ತೊಂದು ನಾವು ಸಾವಿರಾರು ಕೋಟಿ ರೂಪಾಯಿ ಮಂಜೂರು ಮಾಡ್ತೀವಿ, ಅದನ್ನು ಮಂಜೂರಿ ಮಾಡುವ ಪೂರ್ವದಲ್ಲಿ ಈ ಚರ್ಚೆ ಆಗಿ ಅದು ಸಮಾಪ್ತಿ ಆಗಬೇಕು. ಅಂದರೆ ಅವಾಗ ಈ ನಾವು ಬಜೆಟನ್ನು ನಾವು ಸ್ಯಾಂಕ್ಷನ್ ಮಾಡಿಕೊಡೋದ್ರಲ್ಲಿ ಅರ್ಥ ಇರ್ತದೆ. ಇಲ್ಲ ಅಂದ್ರೆ ಇದನ್ನ ಮಾಡಿಕೊಡೋದು ಆಮೇಲೆ ನಾವು ಇದನ್ನ ಚರ್ಚೆ ಮಾಡೋದು ಸರಿ ಆಗೋದಿಲ್ಲ. ಅದರಿಂದ ವಿತ್ತೀಯ ಕಲಾಪಗಳ ಚರ್ಚೆ ನೀವು ತೆಗೆದುಕೊಳ್ಳುವ ಪೂರ್ವದಲ್ಲಿ ಈ ಒಂದು ವಿಷಯದ ಚರ್ಚೆ ಆಗಬೇಕು. ತಮ್ಮಿಂದ ಏನು ಸರ್ಕಾರದಲ್ಲಿ ಆಗ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಆದರೆ ನಾನು ಉಳಿದ ಸದಸ್ಯರಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ, ಎಚ್ ಕೆ ಪಾಟೀಲ್ರು ಹೇಗೆ ಒಂದು ಪಾಯಿಂಟ್ ಅನ್ನು ರೇಸ್ ಮಾಡಿದ್ರಲ್ಲ, ಈ ನಮ್ಮ ಸಂಸದೀಯ ವ್ಯವಸ್ಥೆಯಲ್ಲಿ ಈ ರೀತಿ ವಿಷಯಗಳನ್ನ ನಾವು ಯೋಚಿಸಿ ಪ್ರಸ್ತಾಪಿಸುವಂತ ಒಂದು ಕಲೆಯನ್ನ ಕೌಶಲ್ಯವನ್ನು ಬೆಳೆಸ್ಕೊಳ್ಬೇಕು. ಎಚ್ ಕೆ ಪಾಟೀಲ್ರು ಅದನ್ನ ಸರಿಯಾದ ಸಂದರ್ಭಕ್ಕೆ ತಾವು ಸೂಕ್ತವಾಗಿ ಅದನ್ನ ಪ್ರಸ್ತಾಪಿಸಿದ್ದೀರಿ ನೀವು, ನಾನು ಗಮನಿಸ್ತಾ ಇದ್ದೀನಿ. ಈಗ ನಿಯಮ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಈಗ ನನಗೆ ಮುಖ್ಯಮಂತ್ರಿಗಳು ಸಹ ಮಾತನಾಡಿ ಹೇಳಿದ್ದಾರೆ, ಇಡೀ ಸದನದಲ್ಲಿ ನೀವೆಲ್ಲ ಸದಸ್ಯರುಗಳು ನನ್ನ ಹತ್ರ ಹೇಳಿದ್ದೀರಿ, ನಾನು ಎಲ್ಲ ಸದಸ್ಯರು ಹೇಳಿದ್ದಾರೆ, ನಾನು ಉತ್ತರ ಕರ್ನಾಟಕದ ವಿಷಯದನ್ನ ಚರ್ಚೆಗೆ ಹಾಕೊಡ್ತೀನಿ, ಪ್ರತ್ಯೇಕವಾಗಿ ಹಾಕೊಡ್ತೀನಿ ನಾನು. ಈಗ ಸಭಾಧ್ಯಕ್ಷೆ ನಾನೊಂದು ಚರ್ಚೆ ಕೇಳಿದ್ದೆ, ಸೋಮವಾರ ಕೊಡ್ತೀನಿ ಅಂತ ನೀವು ಹೇಳಿದ್ರಿ, ಅದು ಚರ್ಚೆ ಮಾಡೋಣ. ಅದು ಆಯ್ತು, ನಾನು ನಾಳೆ ಹಾಕೊಡ್ತೀನಿ. ಅವರು ಭಯೋತ್ಪಾದಕತೆ ವಿಷಯದ ಬಗ್ಗೆ ಚರ್ಚೆ ಕೇಳಿದ್ರು, ನಮ್ಗೆಲ್ಲ ಗೊತ್ತಿದೆ, ನಾಳೆ ಹಾಕೊಡ್ತೀನಿ. ನಾನು ನಾಳೆ ಹಾಕೊಡ್ತೀನಿ. ಭಯೋತ್ಪಾದಕತೆ ಭ್ರಷ್ಟಾಚಾರ ಒಂದಾಣ್ಯದ ಎರಡು ಮುಖಗಳು, ಹಾಗಾಗಿ ನೀವು ಅದಕ್ಕೆ ನೀವು ಮಾತಾಡುವಾಗ ಅದು ಹೆಂಗೆ ಎಷ್ಟು ಮುಖ ಇದೆ ಅಂತ ನೀವೆಲ್ಲ ತಿಳಿಸಿ ಹೇಳ್ರಿ, ನಾನು ಅದಕ್ಕೆ ಅವಕಾಶ ಮಾಡ್ಕೊಡ್ತೀನಿ. ಅಧ್ಯಕ್ಷರೇ, ಮೊನ್ನೆ ಈ ಪ್ರಸ್ತಾಪ ಬಂದಾಗ ನಾನು ಹೋಮ್ ಮಿನಿಸ್ಟರ್ ಅವರಿಗೆ ಕೇಳಿದೆ, ಈ ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಏನಿದೆ, ಇನ್ವೆಸ್ಟಿಗೇಷನ್ ಚಾರ್ಜ್ ಶೀಟ್ ಆಗಿದೆ ಅಂತ ಹೋಮ್ ಮಿನಿಸ್ಟರ್ ಅವರು ಚಾರ್ಜ್ ಶೀಟ್ ಆಗಿದೆ ಅಂತ ಸದನದಲ್ಲಿ ಅವರು ಹೇಳಿದ್ದಾರೆ. ನನ್ನ ಮಾಹಿತಿ ಪ್ರಕಾರ ಚಾರ್ಜ್ ಶೀಟ್ ಆಗಿಲ್ಲ. ತಿಳ್ಕೊಂಡೆ ಅಲೌ ಮಾಡ್ಬಿಟ್ಟು ಮತ್ತೆ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅಲ್ಲಿ ಚರ್ಚೆ ಕೊಡೋದು ಎಷ್ಟು ಸೂಕ್ತ ನಾನು ತಂದು ನಾಳೆ ಅದನ್ನ ನಾನು ಅಗತ್ಯ ಪರಿಶೀಲನೆ ಮಾಡಿ ಮಾತಾಡೋರಿಗೆ, ಉತ್ತರ ಕೊಡೋರಿಗೆ, ಹೇಳೋರಿಗೆ ಅದು ಯಾವ ವ್ಯಾಪ್ತಿಯಲ್ಲಿ ಇರಬೇಕು ಅಂತೆಲ್ಲ ಹೇಳಿ ಅದನ್ನ ತಗೊಳ್ಳೋಣ ನಾಳೆ. ಈಗ ನಿಯಮ 69 ಮೇರೆಗೆ ಸಿದ್ದರಾಮಯ್ಯನವರು ಮತ್ತು ಉಳಿದಂತ ಎಲ್ಲ ಸದಸ್ಯರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸುವುದಕ್ಕೆ ಸಂಬಂಧಿಸಿದಂತೆ ಈ ನಿಯಮ 69 ಅಡಿಯಲ್ಲಿ ಇರುವಂತಹ ವಿಷಯದ ಮೇಲೆ ಮಾತನ್ನ ಶುರು ಮಾಡಬಹುದು. ಮನೆ ಅಧ್ಯಕ್ಷೆ ಲಿಂಗೇಶ್ ಬಿಡಿ ಸರ್, ಎರಡು ಒಟ್ಟಿಗೆ ಆಗೋಗ್ಬಿಡುತ್ತೆ. ಇಲ್ಲೇ ತಗೊಂಡ್ಬಿಡಿ, ಎರಡು ಒಟ್ಟಿಗೆ ಆಗೋಗ್ಬಿಡುತ್ತೆ. ಒಂದ್ ನಿಮಿಷ ವಿಷಯ ಬಿಲ್ ಇದೆ. ಆ ಬಿಲ್ ಮೇಲೆ ನೀವು ಬಿಲ್ ಮೇಲೆ ಏನ್ ಮಾಡ್ತೀರಾ ಮಾಡಿ, ಬಿಲ್ ನೀವೇ ರೀಪ್ಲೇಸ್ ಮಾಡೋದು, ಅದು ಆ ಬಿಲ್ಲು ಇದಕ್ಕೂ ಸಂಬಂಧ ಇಲ್ಲ ಸರ್. ಈಗ ಆರ್ಡಿನೆನ್ಸ್ ರೀಪ್ಲೇಸ್ ಮಾಡೋ ಬಿಲ್ಲು ಅದೇ ವಿಷಯಕ್ಕೆ ಇಟ್ಟಿದ್ದೇವೆ. ಈಗ ನಾಯಕರು ಎರಡೆರಡು ಸರಿ ಮಾತಾಡೋದು ಬೇಡ, ಒಂದೇ ಸಲ ಬಿಲ್ನು ಸೇರಿಸ್ಕೊಂಡೇ ಮಾತಾಡ್ಬಿಟ್ರೆ ನಮ್ಗೆ ಸಹಾಯ ಆಗುತ್ತೆ ಅನ್ನೋದು ಅಷ್ಟೇ.
ಒಂದೇ ಸಲ ಮಾತಾಡ್ಬೋದು. ಏನ್ ವಿಶೇಷ ನಾನು ಇದೆ ಕೇಳಿದ್ರು. ಬಿಲ್ ಬಿಟ್ಟು ಒಂದೇ ಮಾತಾಡ್ತೀರಿ? ವಿಷಯ ಹೆಚ್ಚಿಗೆ ಏನ್ ಮಾತಾಡ್ತೀರಿ? ಒಂದೇ ವಿಷಯ ಅದೇ ಬಿಲ್ ಅದೇ ವಿಷಯ ವಿಷಯ ಇದ್ರೆ ಯಾಕೆ ಇದು ಅದೇ ಮಾತಾಡ್ತೀರಿ? ವಿಷಯ ಇದೆ. JDS ದವರು ಇದನ್ನ ಕೊಟ್ಟಿದ್ದಾರೆ. ಅದೇ ಎಲ್ಲ ವಿಷಯ ಕೂಡಿ ಒಂದ್ಸಲ ಮಾತಾಡಕ್ ಕೊಟ್ಟಿದ್ದಾರೆ. ಮುಗಿಸ್ಬಿಡ್ಬೋದು ಏನ್ ತಪ್ಪು? ಚರ್ಚೆ. ಅಲ್ಲ ಈಗ ಅವತ್ತು ಇಟ್ ವಾಸ್ ದಿಸ್ ಕ್ವಶನ್ ವಾಸ್ ರೈಸ್ಡ್ ದಿ ಅದರ್ ಡೇ ಆಲ್ಸೋ. ಅಲ್ಲ ಅದು ಅವತ್ತು ಬಂದಾಗ ನಾನು ಹೇಳಿ ಸ್ವಲ್ಪ. ಅವತ್ತು ಕೂಡ ಇದನ್ನು ರೈಸ್ ಮಾಡಿದ್ರು ಮಾಧುಸ್ವಾಮಿ, ಬಿಲ್ ಮೇಲೆ ಚರ್ಚೆ ಮಾಡಿ ಅಂತ. ನಾನು ನಿಮಗೆ ರಿಕ್ವೆಸ್ಟ್ ಮಾಡಿದ್ದೆ, ಇಲ್ಲ ಬಿಲ್ ಮೇಲೆ ಚರ್ಚೆ ಮಾಡಕ್ ಬರಲ್ಲ, ಇದನ್ನ ಸೆಪರೇಟ್ ಆಗಿ ಚರ್ಚೆ ಮಾಡಬೇಕಾಗುತ್ತೆ, ವಿವರವಾಗಿ ಚರ್ಚೆ ಮಾಡಬೇಕಾಗ್ತದೆ ಅಂತ ಹೇಳಿದ್ದೆ. ಅದಕ್ಕೋಸ್ಕರವಾಗಿ ನೀವು ಅಡ್ಜರ್ನ್ಮೆಂಟ್ ಮೋಷನ್ನ ಕನ್ವರ್ಟ್ ಮಾಡಿ 69 ಕೊಟ್ಟಿದ್ದೀರಿ. ಡಿಸ್ಕಷನ್ ಈಗ ಆಗಬೇಕು. ಅದ್ರ ಬದಲು ಈಗ ಅವರು ಈಗ ಇಲ್ಲ ಬಿಲ್ ಇದೆ, ಬಿಲ್ ಮೇಲೆ ಮಾತಾಡಿ ಅಂತಂದ್ರೆ ಒಂದೇ ಒಂದು ಇದ್ರೊಳಗೆ ನಾನು ಹಿಂದೆ ಶುಕ್ರವಾರ, ಗುರುವಾರ, ಬುಧವಾರ ಎಲ್ಲ ಪ್ರತ್ಯೇಕ ಚರ್ಚೆಗೆ ಹಾಕಿದ್ದೆ. ಅದು ಅವತ್ತು ರೀಚ್ ಆಗಲಿಲ್ಲ. ಈಗ ಬಿಲ್ಲನ್ನು ಇವತ್ತು ಹಾಕಿದ್ದೇನೆ. ಆ ಬಿಲ್ ಅವತ್ತೆಲ್ಲ ಹಾಕಿರ್ಲಿಲ್ಲ. ಶುಕ್ರವಾರ, ಗುರುವಾರ, ಬುಧವಾರ ಎಲ್ಲ ಹಾಕಿರ್ಲಿಲ್ಲ. ಬಿಲ್ಲನ್ನು ನಾನು ಇವತ್ತು ಹಾಕಿರೋದ್ರಿಂದ ಅದಕ್ಕೂ ಅವರದೊಂದು ಕೂಡಿಸಿ ಮಾಡಿದ್ರೆ ಒಳ್ಳೇದು ಅನ್ನೋದು ಅವ್ರ ಸಲಹೆ. ಇಲ್ಲ ಇದು ಸಪರೇಟ್ ಅಲ್ಲ ನೀವು ನಿಮ್ಮ ದೇಶಪಾಂಡೆ ಅವ್ರು ಏನ್ ಮಾಡೋಣ ಅಂದ್ರೆ ಎರಡೂ ಒಂದೇ ವಿಷಯ. ನಾವು ಹೇಳ್ತಕ್ಕಂಥ ವಿಚಾರಗಳಿಗೆಲ್ಲ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಅಲ್ಲ ಸರಿ ಸರ್ಕಾರದ ಅಲ್ಲ ಎರಡೂ ಒಟ್ಟಿಗಿದೆಯಲ್ಲ ಅಂತ ಪ್ರಶ್ನಾರ್ಥಕವಾಗಿ ಅದಕ್ಕೋಸ್ಕರವಾಗಿ ತಗೊಳ್ಬೇಕಂತ ನಿರ್ಣಯ ಮಾಡಿದಾಗ ಬಿಲ್ ಮತ್ತು ಇದು ಯಾವಾಗಲೂ ಹಾಗಾಗಿಲ್ಲ. ಈಗ ಅವ್ರು ಸಂಸ್ಥೆಗೆ ಹೇಳ್ತಾರೆ ಅಂತ ನೀವು ಕರೆದಿದ್ದೀರಿ ಚರ್ಚೆ ಮಾಡಕ್ಕೆ. ಅಸೆಂಬ್ಲಿ ಇತಿಹಾಸದಲ್ಲಿ ಯಾವಾಗ ಬಿಲ್ ಏನಾದ್ರು ಉತ್ತರ ಕೊಡ್ಲಿ ಸರ್ಕಾರ. ಅವಕಾಶ ಕೊಡಬಾರ್ದು. ನಿಮ್ ಪರವಾಗಿ ಹೇಳಿದ್ರೆ ನನ್ನ ಪರವಾಗಿ ನಿಮ್ಮವ್ರು ಒಬ್ರು ನೋಡ್ರಿ ಹೇಳುವುದೇ ಇಲ್ಲ. ಈಗ ಮಾಧುಸ್ವಾಮಿ ಅವರು ಈಗ ಏನ್ ಮಾಡೋಣ, ಈಗ ಅವರು ಕೇಳಿದ್ರೆ ಒಟ್ಟಿ ಮಾಡೋಣ ಅಂತಾರೆ, ನೀವು ಕೇಳಿದ್ರೆ ಪ್ರತ್ಯೇಕ ಮಾಡ್ಬೇಕು ಅಂತ ವಿಧಾನಸಭೆಯಲ್ಲಿ ನೀವೇ ಹೇಳಿದ್ರಿ. ನನಗೊಂದು ಸ್ವಲ್ಪ ಅವಕಾಶ ಆಲ್ರೆಡಿ ಬೀನ್ ಕನ್ವರ್ಟೆಡ್ ಇಂಟು 69. Agreed. ಯು ಹಾವ್ ಕಾಲ್ಡ್ ಮೀ. Yes. ಅಲ್ವಾ? ಇನಿಷಿಯೇಟ್ ದಿ ಡಿಸ್ಕಷನ್. ನಾವು ಮಾಡ್ತೀವಿ. ಅವ್ರಿಗೆ ಅವ್ರ ಅಬ್ಜೆಕ್ಷನ್ ಪ್ರಶ್ನೆ ಮಾಡಿದ ತಕ್ಷಣ ನೀವು ಅದಕ್ಕೆ ಇದು ಮಾಡಿದ್ರೆ ನಾನು ಮಾತಾಡ್ತೀನಿ, ಆಮೇಲೆ ಉತ್ತರ ಕೊಡ್ಲಿ ಮನೆ ಅಧ್ಯಕ್ಷ. ಒಂದು ನಿಮಿಷ ಮಾಧುಸ್ವಾಮಿ ಅವ್ರದ್ದು ಕೇಳಿ. ಸನ್ಮಾನ್ ಕೂತ್ಕೊಳ್ಳಿ ಸರ್. ಅದಾರಿ ವಿಧಾನಸಭೆಯಲ್ಲಿ ಆಲ್ಮೋಸ್ಟ್ ಇದು ರಿಪೀಟ್ ಆಗುತ್ತೆ ಅನ್ನೋದು ನಮ್ಮ ಭಾವನೆ. ಆಗೋದಿಲ್ಲ ಅಂತೇಳಿ ಅವ್ರಿಗೆ ಭಾವನೆಯಲ್ಲಿ ಇದ್ರೆ ನಮ್ದೇನು ತಕರಾರಿಲ್ಲ. ಈ ಬಿಲ್ ಕಂಟೆಂಟ್ ಏನಿದೆ 90 ಭಾಗ ಇದೆ, ಅದು ನೋಟಿಸಲ್ಲಿ ಇರೋದ್ರಿಂದ ಒಂದೇ ಸಲ ಚರ್ಚೆ ಆಗೋದು ಸರಿ. ಮತ್ತು ಶಾಸನಸಭೆಗಳಲ್ಲಿ ನಾನು ಸುಮಾರು ದಿವಸ ತಿಂದಿದ್ದೀನಿ, ಮಾತಾಡಿದ್ದೇ ಆಡೋದು, ಮಾತಾಡಿದ್ರ ಮೇಲೆ ಮತ್ತೆ ಚರ್ಚೆಗಳಾಗೋದು ನೋಡೋರಿಗೆ ಮತ್ತು ಅದನ್ನು ಕೇಳೋರಿಗೆ ಓದೋರಿಗೆ ಅಷ್ಟೊಂದು ಚೆನ್ನಾಗಿ ಕಾಣಲ್ವೇನೋ ಅಂತ ನನ್ನ ಅಭಿಪ್ರಾಯ. ಒಂದು ಸಲಕ್ಕೆ ಇತ್ಯರ್ಥ ಆಗ್ಬಿಟ್ರೆ ರೂಲ್ಸ್ 69 ಅಂತಲಾರು ಮಾತಾಡ್ರಿ, ಬಿಲ್ಲು ಸೇರಿಸ್ಕೊಂಡಾರು ಮಾತಾಡಿ. SC ST ರಿಸರ್ವೇಷನ್ ಕೊಡೋ ವಿಷಯ ಇವತ್ತು ನೀವು ನೋಟಿಸಲ್ಲಿ ಕೊಟ್ಟಿರೋದ್ರಿಂದ ಅದನ್ನ ಹೈಕ್ ಮಾಡೋದ್ರಿಂದ ಇಲ್ಲ ಹೋಗ್ಲಿ ಮೊದಲೇ ಬಿಲ್ ಮುಗಿಸ್ಬಿಟ್ಟು ಆಮೇಲೆ 69ಗಾರು ಬರ್ರಿ. ಬಿಲ್ಲನ್ನು ಪೆಂಡಿಂಗ್ ಇಟ್ಕೊಂಡು ಅದೇ ವಿಷಯನ ಬೇರೆ ರೂಪದಲ್ಲಿ ಮಾತಾಡೋದು ಏನು ಅಷ್ಟೊಂದು ಸರಿ ಅಂತ ಅನ್ಸಲ್ಲ ದೇಶಪಾಂಡೆ ಅವರೇ. ಹಠ ಯಾಕೆ ಮಾಡ್ತೀರ ಅಂತ ನಮ್ಗೆ ಅರ್ಥ ಆಗಲ್ಲ. ಯಾವಾಗ ಈ ಸಂಸ್ಥೆ ಇತಿಹಾಸದಲ್ಲಿ ಬಿಲ್ಲು ಮತ್ತು ರೂಲ್ 69 ಯಾವಾಗ ಚರ್ಚೆ ಆಗಿದೆ ಕೂಡಿ ಇಲ್ಲ ಸರ್. ಈ ತರ ಹೇಳಿ ನೀವು ಕೊಡಬಾರ್ದಾಗಿತ್ತು ನೋಟಿಸು. ವಿಚಾರ ಪ್ರಸ್ತಾಪ ಮಾಡ್ಬೇಕಾಗಿದ್ದು ನಾನು ಅವತ್ತು ತಕರಾರು ಮಾಡಿದೆ. ಯು ಆಲ್ರೆಡಿ ಸರ್ಕ್ಯುಲೇಟೆಡ್ ದಿ ಬಿಲ್, ಈಗ ತಗೋಬೇಡಿ ನೋಟಿಸ್ ಅಂದೆ. ಅಧ್ಯಕ್ಷರು ನಿಮ್ ಜೊತೆ ಮ್ಯಾಗ್ನಾನಿಮಸ್ ಆಗಿದಾರಲ್ಲ, ನಾನೇನ್ ಮಾಡೋಣ? ನಿಮ್ಗೇನು ಇಲ್ಲ ಅಂದಿಲ್ಲಪ್ಪ, ಎಲ್ಲವನ್ನೂ ರೂಲ್ 69 ಹಾಕೊಡ್ತಾವ್ರ ಅಧ್ಯಕ್ಷರು. ನಾವೇಂಗೆ ತಕರಾರು ಮಾಡೋದು ಅಧ್ಯಕ್ಷ ತೀರ್ಪನ್ನ? ಹಾಗಾಗಿ ರೂಲಲ್ಲಿ ಸರ್ ಪ್ರಯಾರಿಟಿ ಹ್ಯಾಸ್ ಟು ಬಿ ಗಿವನ್ ಟು ಬಿಲ್ಸ್. ಬಿಲ್ಸ್ಗೆ ನೀವು ಆದ್ಯತೆ ಕೊಡೋದಿಲ್ಲ ಅಂದ್ರೆ ಶಾಸನಸಭೆ ಗೌರವ ಏನು ಉಡುತ್ತೆ ಅನ್ನೋದು ಅಷ್ಟೇ ನಮ್ಮ ಪ್ರಶ್ನೆ. ಮಾಡಿಸಿ, ಬಿಲ್ಲಲ್ಲಿ ಮಾತಾಡ್ಲಿ, ಉಳಿದದ್ನೆಲ್ಲ 69 ಆಮೇಲೆ ಮಾತಾಡಿ. ಆಡ್ಲೇಬೇಕು ಅಂದ್ರೆ ಕನ್ಫೈನ್ ಟು ಬಿಲ್ ಸರ್. ಏನ್ ಮಾಡೋಣ ಸಿದ್ದರಾಮಯ್ಯ? ನಮ್ದೊಂದು ಮಾತು ಕೇಳ್ರಿ. ಆಯ್ತಾ? ಈಗ ಅಲ್ಲಿ ಏನು ಮಾತಾಡಾಗಿದ್ರೆ ಮಾತಾಡಿ. ಇಲ್ಲ ನೀವು ಮಾತಾಡಿ, ಏನಾರು ಇದ್ರೆ ಆಮೇಲೆ ಮಾತಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಇದೇ ಪ್ರಶ್ನೆನ ಅವತ್ತು ಕೂಡ ಮಾಧುಸ್ವಾಮಿ ಅವರು ರೈಸ್ ಮಾಡಿದರು. ಅವತ್ತು ಇಂಟ್ರಡ್ಯೂಸ್ ಮಾಡ್ತಕ್ಕಂಥದ್ದಕ್ಕೆ ಇತ್ತು ಬಿಲ್ಲು. ನನಗೆ ಗೊತ್ತಿಲ್ಲ, ಇದು ನಾನು ಕೊಟ್ಟಿದ್ದೀನಿ. ಇದನ್ನು ನೀವೇನು ಮಾಡಿದ್ರಿ? ಅವತ್ತು ಅವರ ಅಬ್ಜೆಕ್ಷನ್ ಅನ್ನು ತಳ್ಳಾಕಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. 69 ಕನ್ವರ್ಟ್ ಮಾಡಿದ್ದೀರಿ. ಈಗ 69ನಲ್ಲಿ ಚರ್ಚೆ ಮಾಡಲಿಕ್ಕೆ ಕರೆದಿದ್ದೀರಿ. ಇಲ್ಲ ಬಿಲ್ ಮೇಲೆ ಮಾತಾಡಲಿ ಅಥವಾ ಬಿಲ್ ಆದ್ಮೇಲೆ ಮಾತಾಡಲಿ ಅಂತ ಅನ್ನೋದು ಉದ್ಭವ ಆಗೋದಿಲ್ಲ. ಇದು 69ಗೆ ಇವತ್ತು ಬಂದಿದೆ. ನೀವು ಕೂಡ ಅಜೆಂಡಾದಲ್ಲಿ ಇಟ್ಟಿದ್ದೀರಿ. 69 ಮೇಲೆ ಚರ್ಚೆ ಆಗಲೇಬೇಕಾಗ್ತದೆ. ಈ ಚರ್ಚೆ ಆದಮೇಲೆ ಬಿಲ್ ಬಗ್ಗೆ ಚರ್ಚೆ ಮಾಡೋಣ, ಬಿಲ್ಲು ಚರ್ಚೆ ಮಾಡೋಣ.
ನಾವು ಬಿಲ್ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಬಿಕಾಸ್ ಆ ಬಿಲ್ ತಂದಿರತಕ್ಕಂಥದ್ದು ಆರ್ಡಿನೆನ್ಸ್ ರೀಪ್ಲೇಸ್ ಮಾಡಲಿಕ್ಕೆ ತಂದಿರತಕ್ಕಂಥ ಬಿಲ್ಲು, ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಬಟ್ ಇದು ವಿವರವಾಗಿ ಚರ್ಚೆ ಆಗಬೇಕಾಗ್ತದೆ. SC/ST ರಿಸರ್ವೇಷನ್ ಬಗ್ಗೆ ವಿವರವಾಗಿ ಚರ್ಚೆ ಆಗಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಪ್ರತ್ಯೇಕವಾಗಿ ಚರ್ಚೆ ಮಾಡಿ ಅಂತಕ್ಕಂಥ ಮನವಿಯನ್ನು ಮಾಡಿದ್ದೆ. ನೀವು ಒಪ್ಕೊಂಡಿದ್ದೀರಿ, 69 ಕನ್ವರ್ಟ್ ಮಾಡಿದ್ದೀರಿ, ಈಗ ಕರೆದಿದ್ದೀರಿ, ಮತ್ತೆ ಹಿಂದಕ್ಕೆ ಹೋಗೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅದರಿಂದ ನೋಡಿ ಪುನಃ ಅದೇ ಹೇಳಿದ್ರೆ ಏನು ಪ್ರಯೋಜನ ಆಗ್ತದೆ? ಅದರಿಂದ ನಾನು ಪ್ರಾರಂಭ ಮಾಡ್ತೀನಿ. ಉತ್ತರ ಕೊಡಲಿ ಮಾನ್ಯ ಅಧ್ಯಕ್ಷ. ಈ ಶಾಸನಸಭೆ ನಿಯಮಗಳನ್ನ ಕಾಪಾಡಬೇಕಾದ್ದು ತಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಾನು ಅದಕ್ಕೆ ನಿಮಗೆ ಪೂರಕವಾಗಿರೋ ಮನುಷ್ಯ, ಪಾರ್ಲಿಮೆಂಟರಿ ಅಫೇರ್ ಮಿನಿಸ್ಟ್ರು. ಬಿಲ್ಗಿರೋ ಆದ್ಯತೆಗಳನ್ನ ಶಾಸನಸಭೆಗಳು ಐ ಡೋಂಟ್ ಡಿನೇ. ಕೂತ್ಕೊಳ್ಳಿ ಸರ್ ಪ್ಲೀಸ್. ಬಿಲ್ಗಿರೋ ಆದ್ಯತೆನ ಅಧ್ಯಕ್ಷರೇ ಹೇಳಿ, ಬಿಲ್ಗಿರೋ ಆದ್ಯತೆಗಳನ್ನ ತಾವು ದಯಮಾಡಿ ಮೊಟಕು ಮಾಡಿದ್ರೆ ಈ ಸಭೆ ಗಂಟೆಗೆ ಎಲ್ಲೋ ಒಂದ್ ಕಡೆ ಕುಂದು ಬರ್ಬೋದು ಅನ್ನೋದಷ್ಟೇ ನನ್ನ ಭಾವನೆ. ಬಿಟ್ರೆ ಚರ್ಚೆಗೆ ನಾವು ತಯಾರಾಗಿದ್ದೀವಿ. ಏನಿಲ್ಲ, ಹೇಳ್ಬಾರದಿಲ್ಲ, ಕೇಳಬಾರದಿಲ್ಲ. ಆರ್ಡಿನೆನ್ಸ್ ಮಾಡಿದೀವಿ, ಈಗಾಗಲೇ ಇಂಪ್ಲಿಮೆಂಟ್ ಮಾಡಿದೀವಿ. ಈ ಕದ್ದೋಗುವಂತ ಪ್ರಶ್ನೆ ಇಲ್ಲ. ಏನ್ ಚರ್ಚೆ ಮಾಡ್ತೀರಿ ಬಿಲ್ ಮೇಲೆ ಮಾಡಿ. ಅಕಸ್ಮಾತ್ ಬಿಲ್ ವ್ಯಾಪ್ತಿಲಿ ಏನಾರು ಇದ್ರೆ ಆಮೇಲೆ ಮಾತಾಡಿ. ಏನ್ ವಾಟ್ ಈಸ್ ರಾಂಗ್? ಸಿ ದಿ ಪ್ರಯಾರಿಟಿ ಹ್ಯಾಸ್ ಟು ಗೋ ಟು ಮೇಕಿಂಗ್ ಆಫ್ ಲಾ. ದಿಸ್ ಈಸ್ ಅ ಶಾಸನಸಭೆ. ಇದು ಈಗ ನನಗೆ ಬಿಲ್ ಬರ್ತಾ ಇದ್ರೆ ನಾವು ಚರ್ಚೆ ಮಾಡಿ. ಬಿಲ್ ಮಾಡಿದ್ರ ಬಿಲ್ ಮೇಲೆ ಸೀಮಿತವಾಗಿ ಚರ್ಚೆ ಆಗುತ್ತೆ. ಅಲ್ಲಿ ಚರ್ಚೆ ಆಗದೆ ಸೀಮಿತವಾಗಿ ಆಮೇಲೆ ಮಾಡಿ ಚರ್ಚೆ ಆಗದೆ ಬೇರೆ. 69 ಮೇಲೆ ಚರ್ಚೆ ಆಗದೆ ಬೇರೆ. 69 ಮೇಲೆ ಚರ್ಚೆ ಮಾಡುವಾಗ ಏನ್ ಆಗುತ್ತೆ ಆಮೇಲೆ ಮಾಡಿ ಬೇರೆ ಬೇರೆ ವಿಚಾರಗಳನ್ನೆಲ್ಲ ಹೇಳ್ಬೇಕಾಗ್ತದೆ. ಸರ್ಕಾರದ ಉದ್ದೇಶ ಮ್ಯಾಲಫೈಡೆ ಇಂಟೆನ್ಷನ್ ಇದೆಯಾ, ಬೋನಫೈಡೆ ಇಂಟೆನ್ಷನ್ ಇದೆಯಾ, ಇವೆಲ್ಲನೂ ಕೂಡ ಅನೇಕ ವಿಚಾರಗಳನ್ನೆಲ್ಲ ಇದಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿದೆ. 69 ಚರ್ಚೆ ಮಾಡೋದೇ ವಿಚಾರ ಬೇರೆ. ಈಗ ಇದರಲ್ಲಿ ಬಿಲ್ ಮೇಲೆ ಚರ್ಚೆ ಮಾಡೋದೇ ವಿಚಾರಗಳು ಬೇರೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, 69ನಲ್ಲಿ ಕನ್ವರ್ಟ್ ಮಾಡಾಗಿದೆ. ಆಲ್ರೆಡಿ ಕನ್ವರ್ಟೆಡ್. ನೀವು ತಗೊಂಡ್ರೆ ಫಾರ್ ದಿ ಡಿಸ್ಕಷನ್ ಇಟ್ ಇಸ್. ತಮ್ಮ ವಿವೇಚನೆನ, ತಮ್ಮ ಡಿಸ್ಕಷನ್ ಅನ್ನ ನಾನು ಪ್ರಶ್ನೆ ಮಾಡಲ್ಲ. ಆಫ್ಟರ್ ದಿ ಸರ್ಕ್ಯುಲೇಷನ್ ಆಫ್ ಬಿಲ್, ದಿ ಸೇಮ್ ಥಿಂಗ್ ಕೆನಾಟ್ ಬಿ ಅಲೌಡ್ ಟು ಡಿಸ್ಕಸ್ ಇನ್ ಎನಿ ಅದರ್ ಫೋರಮ್, ಇನ್ ಎನಿ ಅದರ್ ರೋಲ್. ಆದ್ರೂ ತಾವು ಕೊಟ್ಟಿದ್ದೀರಾ, ನಾನ್ ಕೇಳಲ್ಲ. ತಾವು ಕೊಟ್ಟಿದ್ದೀರಾ. ಸಿದ್ದರಾಮಯ್ಯವ್ರ ಬಗ್ಗೆ ನಿಮ್ಗೆ ವಿಶೇಷವಾದ ಪ್ರೀತಿ ವಿಶ್ವಾಸ ಇದೆ, ಕೊಡಿ. ನಿಮ್ಮೆಲ್ಲೂ ಅಷ್ಟೇ ಇದೆ. ಇಲ್ಲ, ಹೆಂಗಾಗತ್ತೆ ಸರ್? ನೀವು ಬಿಲ್ ಬಿಟ್ಬಿಟ್ಟು ಹಾಫ್ ಅನ್ ಅವರ್ ಡಿಸ್ಕಷನ್ ಕರಿತೀನಿ. ನನ್ನ ಗೌರ್ಮೆಂಟ್ ಮೇಲೆ ಪ್ರೀತಿ ಇದೆ ನಿಮ್ಗೆ. ಗೌರ್ಮೆಂಟ್ ಬಿಸ್ನೆಸ್ಗೆ ಫಸ್ಟ್ ಪ್ರಯಾರಿಟಿ ಕೊಡಿ. ಬಿಲ್ಗೆ ಬಿಲ್ ಚರ್ಚೆ ಮಾಡಿಸಿ ಆ ನಂತರ ಅವ್ರು ಏನ್ ಬೇಕಾದ್ರೂ ಚರ್ಚೆ ಮಾಡಿ. ನೋಡಿ ಸಿದ್ದರಾಮಯ್ಯನವರೇ, ಒಂದ್ ನಿಮಿಷ ಸಿದ್ದರಾಮಯ್ಯನವರೇ, ಅವ್ರು ಹೇಳಿದ ಮೇಲೆ ಒಪಿನಿಯನ್ ಫಾರಂ ಮಾಡ್ಕೊಳಕ್ ಸ್ವಲ್ಪ. ಅವ್ರು ಹೇಳುವಾಗ ಎಷ್ಟೊತ್ತಾರು ಕೇಳ್ತೀರಿ, ನಾನು ಹೇಳುವಾಗ ಯಾಕೆ ಹಾಕ್ತೀರಿ? ನೀವು ನನ್ನನ್ನ ಇಬ್ರು ಸೇರಿ ಹೇಗ್ ಕಟ್ ಹಾಕ್ತೀರಿ ಅಂತ ನೋಡಿ. ಅವರು ನಿಮ್ ಪರವಾಗಿ ಅಂತೀರಿ, ನೀವು ಅವ್ರ ಪರವಾಗಿ ಅಂತೀರಿ. ಈಗ ನಾನು ಇಲ್ಲಿ ಕುತ್ಕೊಂಡು ಯಾರ ಪರವಾಗಿ ಏನ್ ನಿರ್ಣಯ ಮಾಡ್ಲಿ ಅಂತ ಈಗ ನಂದು ಇಬ್ರು ಸೇರಿ ಈಗ ನೀವು ಇಲ್ಲಿ ಸಭೆಯಲ್ಲಿ HK ಪಾಟೀಲ್ ಅವ್ರಿಗೆ ಗೌರವ ಕೊಟ್ಟು ಮಾತಾಡಿ. ಅವ್ರು ಹೇಳ್ಬಿಡ್ಲಿ, ಪಾಟೀಲ್ ಅವರೇ, ಬಿಲ್ ಸರ್ಕ್ಯುಲೇಟ್ ಮಾಡಿದ ಮೇಲೆ ಅದೇ ವಿಷಯನ ಇನ್ನೊಂದು ಚರ್ಚೆಗೆ ಬೇರೆ ರೂಪದಲ್ಲಿ ತಂದಿರೋದು ಸರಿನಾ ಅಲ್ವಾ? ಅಷ್ಟೇ ಬೇಕು. ತಂದ್ಬಿಟ್ರಿ, ಕ್ವಶನ್ ಮಾಡಿಲ್ಲ ನಾವು. ಬಿಲ್ ಚರ್ಚೆ ಮಾಡಿ ಆಮೇಲೆ ಮಾಡಿ ಬಿಲ್ ಔಚತ್ತಿನಾರ ಉಳಿಸಿ ಅಂತ ಇಷ್ಟೇ ಕೇಳ್ತಿದ್ವಿ. ನಾನು ಅವರನ್ನೇ ಕೇಳಿದೆ, ನಾನು ಬೇರೆ ಏನು ಕೇಳಿಲ್ಲ. ಬಿಲ್ ವಾಸ್ ಆಲ್ರೆಡಿ ಗಿವನ್ ಟು ದಿ ಡ್ರಾಫ್ಟ್ ಬಿಲ್ ಕಾಪಿ ವಾಸ್ ಆಲ್ರೆಡಿ ಸರ್ಕ್ಯುಲೇಟೆಡ್ ವೆನ್ ಯು ರೈಸ್ ದಿ ಇಶ್ಯೂ. ಅವತ್ತು ನಾವು ಅದೇ ಹೇಳೋದು, ಇಟ್ ಈಸ್ ನಾಟ್ ಫೈರ್, ಇಟ್ ಈಸ್ ನಾಟ್ ಫೈರ್, ಇಟ್ ಈಸ್ ನಾಟ್ ಅಂಡರ್ ರೂಲ್. ಮಾಧುಸ್ವಾಮಿ ಅವ್ರು ಹೇಳ್ಬಿಡ್ಲ, ಕರೆಕ್ಟ್ ಆಗಿ ಹೇಳಿ. ಕಾಂಗ್ರೆಸ್ನವರಾಗ ಹೇಳ್ಬೇಡ್ರಿ, ಹಳೆ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಆಗಿ ನೋಡಿ. ಇಷ್ಟು ವಿಶ್ವಾಸದ ಕೇಳ್ತಾ ಇದ್ದೀರಿ. ನಿಮ್ಮ ವಿಶ್ವಾಸಕ್ಕೆ ಧಕ್ಕೆ ಆಗದಾಗೆ, ಸತ್ಯಕ್ಕೆ ಅಪಚಾರ ಆಗಲ್ದಂಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸತ್ಯ ಹೇಳ್ರಿ, ಹತ್ರಕ್ಕೆ ಬರಕ್ ಬರಲ್ಲ. ಸತ್ಯನೇ ಹೇಳ್ರಿ. ನೋಡಿ, ಸತ್ಯದ ಹತ್ರಕ್ಕೆ ಹೇಳ್ತೀವಿ ಅಂತ ಅಲ್ಲೂ ಮರ ಮಾಡ್ತಾವ. ಅವ್ರಿಗೆ ಗೊತ್ತು, ಆತ್ಮಸಾಕ್ಷಿ ಹೇಳ್ತಾ ಇದೆ, ಸತ್ಯ ಹೇಳ್ತಾ ಇಲ್ಲ. ಸಭಾಪತಿಗಳನ್ನ ನೀವು ಮುಜುಗರಕ್ಕೆ ಸಿಗಿಸ್ತಾ ಇದ್ದೀರಿ. ಪ್ರೀತಿ ಇತ್ತೀಚೆಗೆ ನಮ್ಮ ಮೇಲೆ ನಿಮ್ಮ ಮೇಲೆ ಅಷ್ಟೇ ಐತೆ ಅವ್ರದ್ದು. ಆದ್ರೆ ನಿಮಗೆ ಸ್ವಲ್ಪ ಹೆದರ್ತಾ ಇದ್ದಾರೆ. ಯಾಕೆ ಹೆದರ್ತಾರೆ ಗೊತ್ತಿಲ್ಲ. ಆ ಕುರ್ಚಿ ಮೇಲೆ ಕುಂತ ನಾನು ಹೆದರೋದಾ? ನೀವು ಬೇರೆ ಇದನ್ನ ಸೇರಿಸ್ತೀರಾ? ನಾನು ಯಾರಿಗೂ ಹೆದರೋದಿಲ್ಲ ಇಲ್ಲಿ ಕುತ್ಕೊಂಡ್ಮೇಲೆ. ಹಾಗೆ ಅಂಜೋದಿಲ್ಲ ಅನ್ನೋದನ್ನ ಒಮ್ಮೊಮ್ಮೆ
ಸಾಬೀತು ಮಾಡ್ಬೇಕಾಗ್ತದ್ರಿ. ಅಂತ ಅವಕಾಶಗಳು ನಿಮ್ಗೆ ಸಾಕಷ್ಟು ಬರ್ತಾವ. ಅದು ಅಂಜಿಕೆ ಇರೋದು ಎಡಭಾಗಕ್ಕೆ ಬಲಭಾಗ ಕಂಜೇ ಇಲ್ಲ. ನಾನು ಯಾವ ಭಾಗಕ್ಕೂ ಎದುರಾಗಿಲ್ಲ. ಕಂಜೇ ಇಲ್ಲ ಅವರು. ನೋಡ್ರಿ ನಮ್ಗೆ ಹೆಡ್ ಮಾಸ್ಟರ್ ಆಗ್ಬಿಟ್ಟವ್ರ ಅವರು. ನೀವು ಮಾತ್ರ ಅಂಜುತ್ತಾವ್ರೆ. ಹಾಗಾಗಿ ನಾನು ನಿರ್ಭೀತಿಯಿಂದ ನನ್ನ ಕೆಲಸವನ್ನ ನಾನು ನಿರ್ವಹಿಸ್ತಾ ಇದ್ದೇನೆ. ಹಾಗಾಗಿ ನನಗೆ ಯಾವ ನಿರ್ಭೀತಿ ಇನ್ನೇನೇನೋ ಮುಂದವು ನೋಡಿ, ಪೂಜೆ ನಾನು ನಿರ್ವಹಿಸ್ತೇನೆ ಅಂದ್ರೆ ಸತ್ಯ ನಿಮ್ ಕಡೆ ಇಲ್ಲ ಅಂತ ಅರ್ಥ. ಓಕೆ ಅಲ್ಲ, ಅಗ್ರೀಡ್. ಅವ್ರು ಏನೋ ಹೇಳ್ತಿದ್ದಾರೆ ತಡ್ರಿ, ಅವ್ರು ಏನ್ ಹೇಳ್ತಾರೆ ಕೇಳ್ಬಿಟ್ಟು. ಅವ್ರು ಸತ್ಯ ಹೇಳಲ್ಲ ಅಂತ ಹೇಳುವಂತ ನೀನು ಹೇಳ್ಬಿಟ್ಟು ಅವ್ರು ಹೇಳಕ್ಕೆ ಅವ್ರು ಹೇಳ್ಬೇಕಾದ್ರೆ ನಾನು ಸತ್ಯಕ್ಕೆ ಹತ್ರ ಹೇಳ್ತೀನಿ ಅಂದ್ರು. ಸತ್ಯ ಹೇಳ್ತೀನಿ ಅಂತ ಅಂದಿಲ್ಲ ಅವರು. ಸತ್ಯ ಹೇಳ್ತೀನಿ ಇರ್ಲಿಲ್ಲ, ಸತ್ಯಕ್ಕೆ ಹತ್ರ ಹೇಳ್ತೀನಿ ಅಂತ ಹೇಳಿ ಎಚ್ ಕೆ ಪಾಟೀಲ್ ಏನ್ ಹೇಳ್ತಾರೆ ಕೇಳೋಣ. ನಾ ಸ್ವಲ್ಪ ಸತ್ಯಕ್ಕೆ ಹತ್ರ ಹೇಳ್ತೀನಿ ಅಂದ್ಮೇಲೆ ಅವ್ರ ಮಾತು ಕೇಳಕ್ ನಾವು ರೆಡಿ. ಕೇಳೋಣ. ನೀನೇ ಸಜೆಸ್ಟ್ ಮಾಡಿ. ಅವರು ಸತ್ಯ ನಾನು ಬಯಸಿದ್ದೇನೆ. ನಾನು ಸತ್ಯಕ್ಕೆ ಅಪಚಾರ ಮಾಡಿದಾಗ ಹೇಳ್ತೀನಿ ಅಂತ ಹೇಳಿದೆ. Agreed. ಆದ್ರೂ ಮಾಧವಸ್ವಾಮಿ ನಾವು ಅವ್ರು ಹೇಳಿ ಕೇಳೋದಿಲ್ಲ. ಈಗ ಎರಡು ಪಾರ್ಟಿ ಒಳಗೆ ಒಂದು ಪಾರ್ಟಿ ವಿಡ್ರಾ ಮಾಡಿದರೆ ಹಾಗೆ ನಾವು ನ್ಯಾಯ ಕೊಡಕ್ಕಾಗುತ್ತೆ ಅಧ್ಯಕ್ಷರೇ. ಆದ್ರಿಂದ ನಾನು ಮುಂದಿದ್ದು ಹೇಳಕ್ಕಾಗೋದಿಲ್ಲ. ಓ ಇದು ನೋಡ್ರಿ, ಇದು ನೀವು ಈ ಪಲಾಯನವಾದ ಅನುಸರಿಸಬಾರ್ದು ನೀವು. ಈಗ ನಾನು ಅಲ್ಲ, ಗಂಭೀರವಾಗಿ ನಿಮ್ಮಿಬ್ಬರು ಮಾತುಗಳನ್ನು ಕೇಳಿದ್ದೀನಿ ನಾನು. ಸಿದ್ದರಾಮಯ್ಯ ಒಂದು ನಿಮಿಷ, ನಾನು ಇಬ್ಬರು ಹೇಳ್ತೀನಿ ಕೇಳಿ ಸ್ವಲ್ಪ. ನೀನ್ ಕೇಳ, ಒಂದ್ ನಿಮಿಷ ಹೇಳಿ, ನಾನು ಹೇಳ್ಬಿಡ್ತೇನೆ. ಆಮೇಲೆ ನಿಮ್ಗೆ ಏನಾದ್ರು ಹೇಳೋದಿಲ್ಲ. ಈಗ ಇದು ಇವತ್ತು ಮಾಧುಸ್ವಾಮಿ ಏನ್ ರೈಸ್ ಮಾಡಿದ್ದಾರೆ, ಇದನ್ನ ನಾನು ಅಡ್ಜರ್ಮೆಂಟ್ ಮೋಷನ್ ಮೂವ್ ಮಾಡಿದಾಗ ಕೂಡ ಇದೇ ಅಬ್ಜೆಕ್ಷನ್ ರೈಸ್ ಮಾಡಿದ್ರು. ನೀವೇನ್ ಮಾಡಿದ್ರಿ, ಅದನ್ನ ತಳ್ಳಾಕಿದ್ರಿ. ತಳ್ಳಾಕಿ ನಾನು ರಿಕ್ವೆಸ್ಟ್ ಮಾಡಿದ್ಮೇಲೆ ಇದು ಬೇರೆ ವಿಚಾರ, ಇದರಲ್ಲಿ ಚರ್ಚೆ ಮಾಡೋದೇ ಬೇರೆ ವಿಚಾರ, ಅಲ್ಲಿ ಚರ್ಚೆ ಮಾಡೋದೇ ಬೇರೆ ವಿಚಾರ. ಅದರಿಂದ ಇದಕ್ಕೂ ಒಂದಕ್ಕೊಂದಕ್ಕೆ ನೀವು ಸಂಬಂಧ ಕಲ್ಪಿಸಕ್ಕೆ ಹೋಗ್ಬೇಡಿ. ಇದು ಬೇರೆ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ, ವಿಶದವಾಗಿ ಚರ್ಚೆ ಮಾಡಲಿಕ್ಕೆ, ವಿವರವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ರೆ, ಓನ್ಲಿ ಆನ್ ದಟ್ ಗ್ರೌಂಡ್ ಓನ್ಲಿ ಯು ಕನ್ವರ್ಟೆಡ್ ಅಡ್ಜರ್ಮೆಂಟ್ ಮೋಷನ್ ಇಂಟು 69. ಈಗ ಕರೆದಿದ್ದೀರಿ ನನಗೆ. ಈಗ ಮತ್ತೆ ಇಲ್ಲ ಬಿಲ್ ಮೇಲೆ ಮಾತಾಡಿ ಅಂತಂದ್ರೆ, ಅವತ್ತು ಬಿಲ್ ಇಂಟ್ರೊಡ್ಯೂಸ್ ಮಾಡಕ್ಕೆ ಬಿಲ್ ಮೂವ್ ಆಗಿತ್ತು, ಇವತ್ತು ಕನ್ಸಿಡರೇಷನ್ ಬಂದಿರಬಹುದು. ದಟ್ ಇಸ್ ಅ ಡಿಫರೆಂಟ್ ಥಿಂಗ್. ಬಟ್ ನನಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ. ಇದು 3 ದಿನದಿಂದ ಬರ್ತಾ ಇದೆ, ಸಮಯ ಸಿಕ್ಲಿಲ್ಲ, ನೀವು ಪಾಪ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಸಮಯ ಇದೆ, ನಾನು ಪ್ರಾರಂಭ ಮಾಡ್ತೀನಿ, ನೀವು ಉತ್ತರ ಕೊಡಿ ಸರ್ಕಾರ, ಆಮೇಲೆ ಬಿಲ್ ಚರ್ಚೆ. ಈಗ ಇಬ್ಬರ ಎಲ್ಲರ ಸದನದ ಅಭಿಪ್ರಾಯ ಭಾವನೆಗಳನ್ನ ನಾನು ಕೇಳಿದ್ದೇನೆ. ಈ ನನ್ನ ನಾನು ಇದುವರೆಗೂ ಕಳೆದ 3 ವರ್ಷದಿಂದ ನಿಮ್ಮ ಜೊತೆಯಲ್ಲೇ ಸದನಗಳನ್ನೆಲ್ಲ ನಡೆಸ್ಕೊಂಡು ಬಂದಿರೋದನ್ನ ನೀವೆಲ್ಲ ವೀಕ್ಷಿಸಿದ್ದೀರಿ. ನನಗೆ ಮಾಧುಸ್ವಾಮಿ ಹೇಳೋದು 100ಕ್ಕೆ 100 ಸತ್ಯ. ಅಂದರೆ ನಾನು ಅದನ್ನು ಅವತ್ತು ಕೇಳಿದ್ದೆ, ಆದರೆ ಅವತ್ತು ಕನ್ವರ್ಟ್ ಮಾಡಿಕೊಡ್ತೀನಿ ಅಂತ ಕೊಟ್ಟಿರೋದು ಸತ್ಯ. ನನಗೆ ಒಟ್ಟಾರೆ ನನ್ನ ಭಾವನೆ ಏನು ಅಂದರೆ, ಅದು ನಾನು ಈ ಶೂನ್ಯ ವೇಳೆಗೆ ತಗೊಳ್ತೀನಿ. ಒಂದು ಶೂನ್ಯ ವೇಳೆಗೆ ಬರುವುದಿಲ್ಲ ನಮ್ಮ ನಿಯಮಾವಳಿಗಳ ಪ್ರಕಾರ. ಒಂದು ನಿಮಿಷ ನಾನು ತಗೊಳ್ಳುವ ವಿಷಯ ಶೂನ್ಯ ವೇಳೆ, ಒಂದು ಶೂನ್ಯ ವೇಳೆ ವ್ಯಾಪ್ತಿಗೆ ಬರದೇ ಇರೋದೇ ನಾವು ತಗೊಳ್ಳೋದು. ಯಾವ್ಯಾವುದು ಗಮನ ಸೆಳೆಯೋದು ಅಂತ ಹೇಳ್ತಾರೆ, ಅದು ನಮ್ಮನೆ ಪ್ರಶ್ನೋತ್ತರ ನಡೆದಂಗೆ ನಡೆಯುತ್ತೆ. ನನಗೆ ನಿಯಮಾವಳಿಗಳು ಗೊತ್ತು, ಬಟ್ ಸದನದ ಸದಸ್ಯರುಗಳ ಭಾವನೆಗಳನ್ನು ಒಂದು ಗೌರವಯುತವಾಗಿ ಇಲ್ಲಿ ಹೇಳಿ, ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯಲ್ಲಿ, ಈ ದೇಗುಲದಲ್ಲಿ ಜನರ ಭಾವನೆ ಹೇಳ್ತಾರೆ, ಅವರೇನು ಅವರದ್ದು ಹೇಳೋದಿಲ್ಲ. ಒಂದ್ಸಲ ಹೇಳಿ ಅನ್ನೋ ಉದಾರತೆಯಿಂದ ನಾನು ಅನೇಕ ಸಂದರ್ಭದಲ್ಲಿ ಮಾಧುಸ್ವಾಮಿ ಅವರು ಎಷ್ಟೇ ಸಲ ಅಬ್ಜೆಕ್ಷನ್ ಮಾಡಿದರು, ನಾನು ಅದನ್ನು ಅಬ್ಜೆಕ್ಷನ್ನನ್ನು ಗೌರವಿಸ್ತಾ ನಾನು ಬಟ್ ಉದಾರವಾಗಿ ನಿಮ್ಮೆಲ್ಲರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ಹಾಗಾಗಿ ಬಹಳ ತಾಂತ್ರಿಕವಾಗಿ ನಿಯಮಾವಳಿಗಳ ಪುಸ್ತಕಗಳನ್ನೇ ಹಿಡ್ಕೊಂಡು ಇದು ಹೀಗೆ ಆಗಲಿ ಅಂತ ನಾನು ಇದುವರೆಗೂ ಹಾಗೆ ನಡ್ಕೊಳ್ಳಿಲ್ಲ ಅನ್ನೋದನ್ನು ಇಡೀ ಸದನ ನೀವೆಲ್ಲರೂ ನೋಡಿದ್ದೀರಿ. ಹಾಗಾಗಿ ಈಗ ಸಿದ್ದರಾಮಯ್ಯನವರು ಬಹಳ ಪ್ರಮುಖವಾದಂಥ ವಿಷಯದ ಮೇಲೆ ನಿಲುವಳಿ ಸೂಚನೆ ಕೊಟ್ಟು 69ಕ್ಕೆ ನಾನು ಪರಿವರ್ತಿಸಿ ಕೊಟ್ಟು ಅಜೆಂಡಾದಲ್ಲಿ ಎರಡೂ ಒಟ್ಟಿಗೆ ಬಂದಿರೋದ್ರಿಂದ ಅದು ಬರೋದಿಲ್ಲ ಅಂತ ಹೇಳಿರೋದು ಮಾಧುಸ್ವಾಮಿ ಅವ್ರ ಪಾಯಿಂಟು ವ್ಯಾಲಿಡ್ ಪಾಯಿಂಟು. ಆದರೂ ವಿಷಯದ ಗಾಂಭೀರ್ಯತೆ, ಪ್ರಾಮುಖ್ಯತೆ ಮತ್ತು ನಾನು ಹಿಂದೆ ತೆಗೆದುಕೊಂಡಂಥ ನಿರ್ಣಯ ಇತ್ಯಾದಿಗಳ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ನಿಯಮ 69 ಮೇಲೆ ಈ ಚರ್ಚೆಯನ್ನು ಪ್ರಾರಂಭಿಸ್ತಾರೆ. ಮಾನ್ಯ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ಈಗ ಊಟ ಮಾಡಿ ಶುರು ಮಾಡೋಣ, ಈಗಲೇ ಶುರು ಮಾಡ್ತೀರ ನೀವು? ಊಟ ಮಾಡ್ಕೊ ಬಂದು ಮಾಡೋಣ. ಎಲ್ಲ ನನಗೇನಿಲ್ಲ, ಶುರು ಮಾಡ್ತೀನಿ. ಓಕೆ, ನೀವು ಶುರು ಮಾಡಿ. ಇಲ್ಲ ನಾನು
ಈಗ ಮನೆ ಅಧ್ಯಕ್ಷರೇ ಹೇಳಿ ಒಂದು 5 ನಿಮಿಷ ಹೇಳಿ ಆಮೇಲೆ ಮನೆ ಅಧ್ಯಕ್ಷರೇ ಬಹಳ ಪ್ರಾಮುಖ್ಯವಾದಂತ ಮತ್ತು ಗಂಭೀರವಾದಂತ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೇನೆ. ಪರಿಶಿಷ್ಟ ಜಾತಿಯವರಿಗೆ ಮತ್ತು ಪರಿಶಿಷ್ಟ ವರ್ಗದವರಿಗೆ ಇತ್ತೀಚೆಗೆ ಸರ್ಕಾರ ಅವರಿಗೆ ರಿಸರ್ವೇಶನ್ ಇದ್ದದ್ದು SC ಪರಿಶಿಷ್ಟ ಜಾತಿಯವರಿಗೆ 15% ಇತ್ತು. ST ಜನಾಂಗದವರಿಗೆ 3% ಇತ್ತು. ಎರಡ್ 2011 ಜನಸಂಖ್ಯೆ ಜನಗಣತಿ ಪ್ರಕಾರ ಪರಿಶಿಷ್ಟ ಜಾತಿಯವ್ರದ್ದು ಜನಸಂಖ್ಯೆ ಈಗಿಂದಲ್ಲ 2011 ಜನಗಣತಿ ಪ್ರಕಾರ ಇನ್ನು ಬರಬೇಕಾಗಿದೆ ಜನಗಣತಿ. ಈ ಸಾರಿ 21ರಂದು ಜನಗಣತಿ ಬರಬೇಕಾಗಿದೆ. ಅದರ ಪ್ರಕಾರ ಪರಿಶಿಷ್ಟ ಜಾತಿಯ ಜನಸಂಖ್ಯೆ 17.15. ಪರಿಶಿಷ್ಟ ವರ್ಗದವರು ಜನಸಂಖ್ಯೆ 6.95. ಬೋತ್ ಪುಟ್ ಟುಗೆದರ್ 24.1% ಜನಸಂಖ್ಯೆ ಇದೆ 2011 ಜನಗಣತಿ ಪ್ರಕಾರ. ಈ ಪರಿಶಿಷ್ಟ ಜಾತಿಯವರಿಗೆ ಮತ್ತು ಪರಿಶಿಷ್ಟ ವರ್ಗದವರಿಗೆ 1950ನೇ ಇಸ್ವಿಯಿಂದಲೂ ಕೂಡ ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬಂತವಿಂದ ಅವರಿಗೆ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಸಂವಿಧಾನ ರೀತಿಯಾಗಿ ಕೊಡಬೇಕಾಗಿರ್ತಕ್ಕಂಥದ್ದು, ಅದು ಸಂವಿಧಾನಬದ್ಧವಾಗಿರ್ತಕ್ಕಂಥದ್ದು. ಮತ್ತು ಯಾವುದೇ ಸರ್ಕಾರ ಇರಲಿ ಅವ್ರಿಗೆ ಮೀಸಲಾತಿಯನ್ನು ಕೊಡಬೇಕು. ರಾಜಕೀಯವಾಗಿ ಮೀಸಲಾತಿ ಕೊಡಬೇಕು, ಶೈಕ್ಷಣಿಕವಾಗಿ ಮೀಸಲಾತಿ ಕೊಡಬೇಕು, ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು. ಇದು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲ ಒಪ್ಕೊಂಡಿದ್ದೀವಿ, ಅದೇ ರೀತಿ ಕೊಡ್ತಾ ಬಂದಿದ್ದೀವಿ. ನಾನು ಅದಕ್ಕೆ SCP ಮತ್ತು TSP ಹಣ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು ಅಂತೇಳಿ ಒಂದು ಬಿಲ್ ಅನ್ನು ತಗೊಬಂದು ಇಲ್ಲಿ ಕಾನೂನು ಮಾಡೋದು ಒಂದನ್ನ. ಇದೇ ಬೆಳಗಾವಿ ಅಧಿವೇಶನದಲ್ಲಿ 2013ರಲ್ಲಿ ಬಿಲ್ ಅನ್ನು ತಗೊಬಂದು ಪಾಸ್ ಮಾಡೋದು. ಪಾಸ್ ಮಾಡಿ ಅದಕ್ಕೆ ಮೊದಲು ಬಿಲ್ ಕಾನೂನು ಇರಲಿಲ್ಲ. ಆ ಕಾನೂನನ್ನು ಮಾಡಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ SCP ಮತ್ತು TSP ಸ್ಪೆಷಲ್ ಕಾಂಪೋನೆಂಟ್ ಪ್ಲಾನ್ ಮತ್ತು ಟ್ರೈಬಲ್ ಸಬ್ ಪ್ಲಾನ್ ಇದು ಖರ್ಚಾಗಬೇಕು ಅಂತೇಳಿ ಒಟ್ಟು ನಮ್ಮ ಅಭಿವೃದ್ಧಿನಲ್ಲಿ ಹಣ ಏನು ಖರ್ಚು ಮಾಡ್ತೀವಿ ಅದರಲ್ಲಿ ಅವರಿಗೆ 24.1% ಮೀಸಲಿಡಬೇಕು ಅಂತ ಕಾನೂನು ಮಾಡಿದ್ದೀವಿ. ಆ ಕಾನೂನು ಮಾಡಿದ್ಮೇಲೆ 5,000-6,000 ರೂಪಾಯಿ 5,000 ಕೋಟಿ 6,000 ಕೋಟಿ ರೂಪಾಯಿ SCP TSP ನಲ್ಲಿ ಬರ್ತಿತ್ತು. ನಾನು ಕೊನೆ ಬಜೆಟ್ ಮಂಡಿಸಿದಾಗ 17-18ರಲ್ಲಿ ಕೊನೆ ಮಾಡಿದಾಗ 13ರಿಂದ 2017-18ಕ್ಕೆ 30,000 ಕೋಟಿ ರೂಪಾಯಿ ಆಯ್ತು. SCP TSP ನಲ್ಲಿ 30,000 ಕೋಟಿ ರೂಪಾಯಿ ಆಯ್ತು. ಈಗ ಅದು ಅವತ್ತು ಬಜೆಟ್ ಗಾತ್ರ ಎಷ್ಟಿತ್ತು ಅಂತಂದ್ರೆ 2002ನೇ ಇಸ್ವಿನಲ್ಲಿ ಬಜೆಟ್ 2,02,000 ರೂಪಾಯಿ ಬಜೆಟ್ ಇತ್ತು ಗಾತ್ರ. ದಿ ಸೈಜ್ ಆಫ್ ದಿ ಬಜೆಟ್ ವಾಸ್ 2,02,000 ಕೋಟಿ. ಈಗ ಎಷ್ಟಿದೆ SCP TSP ಎಷ್ಟಿದೆ ಅಂತಂದ್ರೆ 28,324 ಕೋಟಿ. ನಾವು ದಿ ಬಜೆಟ್ ಸೈಜ್ ಈಗ ಬಜೆಟ್ ಸೈಜ್ ಇರ್ತಕ್ಕಂಥದ್ದು 2,65,720 ಕೋಟಿ. So, as budget size increases, the allocation to in SCP and TSP, it has to be increased. But ಅದಾಗಿಲ್ಲ.
ಅದು ಒಂದು ಭಾಗ. ಅದಕ್ಕೆ ಅದೇ ರೀತಿ ಉದ್ಯೋಗದಲ್ಲಿ ಎಸ್ ಹೇಳಪ್ಪ. ಬಜೆಟ್ ಸೈಜ್ ಇನ್ಕ್ರೀಸ್ ಆಗುವಾಗ ಬಾರೋಯಿಂಗ್ಸು ರೀಪೇಮೆಂಟ್ಸು ಸೇರಿ ಅದೇನೇ 30-40 ಸಾವಿರ ಕೋಟಿ ಜಾಸ್ತಿ ಆದ್ರೆ ಏನು ಮಾಡ್ಬೋದು ಅನ್ನೋದು ಒಂದು ಹೇಳ್ಬಿಡಿ. ಬಾರೋಯಿಂಗ್ಸು ಮತ್ತು ರೀಪೇಮೆಂಟ್ಸ್ ಏನು ಜಾಸ್ತಿ ಆಗ್ತಾ ಹೋಯ್ತು ಬಜೆಟಲ್ಲಿ, ಸೈಜ್ ಜಾಸ್ತಿ ಆದಂಗೆ 20,000, 30,000, 40,000 ಕೋಟಿ, ಅದನ್ನು ಎಲ್ಲಾದ್ರೂ ಪ್ರಪೋರ್ಷನೇಟ್ ಆಗಿ ತಗೋಬೇಕಾ ಬೇಡ ಅನ್ನೋದನ್ನು ತಾವು ಎಕ್ಸ್ಪ್ಲೇನ್ ಮಾಡ್ಬೇಕು. ನಂಗೆ ಗೊತ್ತಿಲ್ಲ, ನೀವು ಫೈನಾನ್ಸ್ ಮಿನಿಸ್ಟರ್ ತಗೊಳಕ್ ಬರಲ್ಲ, ಹಂಗ್ ತಗೊಳಕ್ ಬರಲ್ಲ. ಬಾರೋಯಿಂಗ್ಸು, ಲಯಬಿಲಿಟಿ ಅದರಲ್ಲೂ ಅವರು ಹಂಗೆ, ಅದರಲ್ಲೂ ಕೂಡ 24.1% ಲೆಕ್ಕ ಹಾಕಕ್ ಬರಲ್ಲ. ಅಲ್ಲ ಇದಪ್ಪ ಸೈಜ್ ಆಫ್ ದಿ ಬಜೆಟ್ ಅಂತಂದ್ರೆ 2,02,000 ಕೋಟಿ ಇತ್ತು. ಆಗ SCP TSP ಗೆ ಎಷ್ಟಿತ್ತು? 30,000 ಚಿಲ್ಲರೆ ಕೋಟಿ ಇತ್ತು. 2,65,720 ಕೋಟಿ ಆಯ್ತು. ರಿಮೆಂಟ್ ನೀವು ಹೆಚ್ಚು ಮಾಡ್ಕೊಂಡ್ರೆ ಅಭಿವೃದ್ಧಿ ಕೆಲಸಕ್ಕೆ ಖರ್ಚು ಮಾಡ್ತಕ್ಕಂಥ ದುಡ್ಡೇನು? ನೀವು ಅಭಿವೃದ್ಧಿಗೆ ಖರ್ಚು ಮಾಡ್ತಕ್ಕಂಥ ದುಡ್ಡಿನಲ್ಲಿ 24.1% ಆಗ್ಬೇಕು. ಎಷ್ಟು ಅಭಿವೃದ್ಧಿಗೆ ನೀವು ಖರ್ಚು ಮಾಡ್ತೀರಿ? ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಬಿಟ್ಬಿಡಿ, ನಾನ್ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಬಿಟ್ಬಿಡಿ. ಇನ್ನು ಉಳಿದದ್ರಲ್ಲಿ ಕೊಡ್ಬೇಕಲ್ಲ, 24.1% ಕೊಡ್ಬೇಕಲ್ಲ. ಅದು ಕೊಟ್ಟಿಲ್ಲ, ಅದು ಆಗಿಲ್ಲ ಅಂತಕ್ಕಂಥದ್ದು. ನಿಮಗೆ ಮಾಧುಸ್ವಾಮಿ ಒಂದು ನಿಮಗೆ ಅಂಕಿಅಂಶಗಳು ಕೊಡಬೇಕಾದ್ರೆ 2008ರಿಂದ 2013ವರೆಗೆ SCP TSP ಖರ್ಚಾಗಿದ್ದಂಥ ಹಣ 22,000 ಕೋಟಿ. ಈ ಕಾನೂನು ಮಾಡಿದ ಮೇಲೆ ಜನಸಂಖ್ಯೆಗೆ ಅನುಗುಣವಾಗಿ SCP TSP ಖರ್ಚು ಮಾಡಬೇಕು ಅಂತ ಮಾಡಿದ ಮೇಲೆ 88,000 ಕೋಟಿ ಆಯಿತು. ಆಗಲೂ ನಾನ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಇತ್ತು, ಆಗಲೂ ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಇತ್ತು, ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಇತ್ತು. ಬಟ್ 2008ರಿಂದ 2013ವರೆಗೆ 22,000 ಕೋಟಿ ಮಾತ್ರ ಕಾನೂನು ಬರೋಕ್ಕೂ ಮುಂಚಿತವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ಇಲ್ಲದೇ ಇದ್ದದರಿಂದ, ಕಾನೂನು ಇಲ್ಲದೇ ಇದ್ದದರಿಂದ ಬರೀ 22,000 ಕೋಟಿ ಖರ್ಚಾಗಿತ್ತು. ಆಮೇಲೆ ಕಾನೂನು ಬಂದ ಮೇಲೆ 88,000 ಕೋಟಿ ರೂಪಾಯಿ ಖರ್ಚಾಯಿತು SCP TSP ನಲ್ಲಿ. ಈಗ ಅದು ಯಾವುದೇ ಕಾರಣಕ್ಕೆ ಜನಸಂಖ್ಯೆಗೆ ಎಷ್ಟು ಜನಸಂಖ್ಯೆ ಇದೆ, SC ಜನಸಂಖ್ಯೆ ಎಷ್ಟಿದೆ, ST ಜನಸಂಖ್ಯೆ ಎಷ್ಟಿದೆ, ಆ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲ ಬಜೆಟ್ಗಳಲ್ಲೂ ಕೂಡ ತೆಗೆದಿಡಬೇಕಾಗ್ತದೆ, ಅಲೋಕೇಶನ್ ಮಾಡಬೇಕಾಗ್ತದೆ. ನಾನು ಅದನ್ನು ಹೇಳಿದ್ದು. ಇವತ್ತು 28,324 ಕೋಟಿ ಮಾತ್ರ ಇದೆ ಈ ವರ್ಷ, 22-23ನೇ ವರ್ಷದಲ್ಲಿ. ನೀವು ಸಾಲ 80,000 ಕೋಟಿ ಮಾಡ್ಕೊಂಡ್ರೆ ಯಾಕೆ ಮಾಡಿದ್ರಿ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಆಮೇಲೆ ಬಜೆಟ್ ಬರ್ತದೆ, ಬಜೆಟ್ನಲ್ಲಿ ಚರ್ಚೆ ಮಾಡೋಣ. ಯಾಕೆ ಮಾಡಿದ್ರಿ ಸಾಲನ 80,000 ಕೋಟಿ? 71,000 ಕೋಟಿ ಸಾಲ ಮಾಡ್ತೀವಿ ಅಂತ ಇತ್ತು. 63,000 ಕೋಟಿ ಮಾತ್ರ ಸಾಲ ತಗೊಳ್ಳೋದು ಅಂತ ಹೇಳಿದ್ರು. ಮಾಡೋದು ಮುಂದಿನ ಸರ್ಕಾರ ತೀರ್ಸುತ್ತೆ. ಈಗ ತೀರ್ಸಿರೋ ನೀವು ಮಾಡಿದ ಸಾಲನ ನಾವು ಏನು 2 ಲಕ್ಷ ಚಿಲ್ಲರೆ ಓಲ್ಡೂಸ್ ಇತ್ತು, ಲಯಬಿಲಿಟಿ ಇತ್ತು, ಅದನ್ನ ಈ ಗೌರ್ಮೆಂಟ್ ಕ್ಯಾರಿ ಮಾಡ್ಕೊಂಡು ಹೋಗ್ಲೇಬೇಕಲ್ಲ ಸರ್. ನಾವು ಸಾಲ ಮಾಡಿಲ್ಲ ಅಂತಲ್ಲ, ಸಿದ್ದರಾಮಯ್ಯನವರು ಸಾಲ ಮಾಡವ್ರೆ, ಕುಮಾರಸ್ವಾಮಿ ಅವರು ಸಾಲ ಮಾಡವ್ರೆ. ಯಾವಾಗ ಸರ್ ಲಯಬಿಲಿಟಿ ಡಿಸ್ಚಾರ್ಜ್ ಸ್ಟಾರ್ಟ್ ಆಗೋದು, ಕಂತುಗಳು ಸ್ಟಾರ್ಟ್ ಆಗೋದು? ಅವ್ರು ಹೇಳಿದ್ ಸರಿ, ಡೆವಲಪ್ಮೆಂಟ್ಗೆ ನಿಗದಿಯಾದಂಥ ಹಣದಲ್ಲಿ ಇಷ್ಟು % ಕೊಡಬೇಕು ಅನ್ನೋದಿತ್ತು, ತೆಗೆದು ನೋಡ್ಲಿ ನಾವು ಕೊಟ್ಟಿದ್ದೇವೆ. ವಾಲ್ಯೂಮ್ ಸೈಜ್ ಆಫ್ ದಿ ಬಜೆಟ್ ಹೇಳಿದಾಗ ಸೈಜ್ ಆಫ್ ದಿ ಬಜೆಟ್ ಜಾಸ್ತಿ ಆಗ್ಲಿಕ್ಕೆ ಬಾರೋಯಿಂಗ್ಸು ರೀಪೇಮೆಂಟ್ಸು ಆ್ಯಡ್ ಆಗುತ್ತೆ ಸರ್, ಅಷ್ಟೇ ನಾನು ಹೇಳ್ತಿರೋದು ನಿಮಗೆ. ಈ ಬಾರೋಯಿಂಗ್ಸ್ ಅನ್ನ ನಾವು ಮಾಡಲೇಬೇಕಲ್ಲ, ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಬಾರೋಡ್. ನೀವೇನು ಸುಮ್ಮನೆ ಬಿಟ್ಟು ಹೋಗಿಲ್ಲ ಸರ್ಕಾರನ. 7 ಲಕ್ಷ ಚಿಲ್ಲರೆ ಲಯಬಿಲಿಟಿ ಬಿಟ್ಟೇ ಹೋದ್ರಿ. ಅವತ್ತು ಏನ್ ಬಜೆಟ್ ಇತ್ತು ಅಷ್ಟೇ ಲಯಬಿಲಿಟಿನೂ ಬಿಟ್ಟು ಹೋಗಿದ್ರಿ ತಾವು. ಅದನ್ನೆಲ್ಲಾರು ಇನ್ನೊಂದು ಬರೋ ಸರ್ಕಾರಗಳು ತೀರಿಸ್ಬೇಕು. ತೀರ್ಸಕ್ ಸಾಲನೂ ಮಾಡ್ತೀವಿ, ಕಡೆ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಕಟ್ಟು ಮಾಡ್ಬೇಕಾಗುತ್ತೆ. ಇಲ್ಲ ಬಜೆಟ್ ಕ್ಯಾನ್ ನಾಟ್ ಬಿ ಕಂಪೇರ್ಡ್ ವೈಲ್ ಅಲೋಕೇಶನ್ ಆಫ್ ಗ್ರಾಂಟ್ಸ್. ಅಷ್ಟೇ ನಿಮ್ಗೆ ಹೇಳಕ್ ಹೇಳಿದ್ದು. ದೇರ್ ಆರ್ ಸಮ್ ಅದರ್ ಎಲಿಮೆಂಟ್ಸ್, ದೇರ್ ಆರ್ ಸಮ್ ಅದರ್ ಇಂಗ್ರೀಡಿಯೆಂಟ್ಸ್ ಫಾರ್ ದಿ ಬಜೆಟ್ ಅಲೋಕೇಶನ್ ಸರ್. ಈ ದುಡ್ಡು ಇಷ್ಟಕ್ಕೆ ಇಷ್ಟು ಡಿವೈಡ್ ಮಾಡಿ ಅನ್ನಕ್ಕಾಗಲ್ಲ. ಅಭಿವೃದ್ಧಿಗೆ ಎಷ್ಟು ಸಿಗ್ತಾ ಇದೆ ಈಗ ಅಂತ. ಅದಕ್ಕೆ 100 ಸಲ ಹೇಳ್ತಾ ಇದೀವಿ ನಾವು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆಗಬೇಕು, ಸ್ಯಾಲರೀಸ್ ಅಂಡ್ ಓವರ್ ಹೆಡ್ಸ್ ಅಲ್ಲಿ ಕಡಿಮೆ ಆಗಬೇಕು, ಇಲ್ಲೇ ಡೆವಲಪ್ಮೆಂಟ್ ದುಡ್ಡೇ ಬರಲ್ಲ ಅಂತ ವಾದ ಮಾಡ್ತಿರೋದು. ದುಡ್ಡು ಉಳಿಯೋದೇ ಇಲ್ವಲ್ಲ ಇನ್ನು ಮುಂದೆ. ಎಲ್ಲ ಇನ್ನೊಂದು 7th ಫೈನಾನ್ಸ್ ಕಮಿಷನ್ ಇವೆಲ್ಲ ಒಪ್ತಾ ಹೋದ್ರೆ ಉಳಿಯೋ ದುಡ್ಡೆಷ್ಟು ಖರ್ಚು ಮಾಡೋದು ಅನ್ನೋದ್ರಲ್ಲಿ ಎಷ್ಟು ಮಾಡಿದೀವಿ ಅಂತ ಸ್ವಲ್ಪ ಬಿಡಿಸಲಿ ಸರ್. ಅಲ್ಲ ಹೇಳ್ತೀನಿ,
ಮಾನ್ಯ ಅಧ್ಯಕ್ಷರೇ, ನಾನು 2018-19 ಕೊನೆಯ ಬಜೆಟ್ ಮಂಡಿಸಿದಾಗ ದಿ ಟೋಟಲ್ ಲಯಬಿಲಿಟಿ ಫ್ರಮ್ ಇಂಡಿಪೆಂಡೆನ್ಸ್, ಸಾಲ ಮಾಡಬೇಡಿ ಅಂತ ನಾನು ಹೇಳಲ್ಲ, ಸಾಲ ಮಾಡಬೇಕಾಗ್ತದೆ. ಆದರೆ ಎಷ್ಟು ನಮಗೆ ಸಾಲ ಮಾಡಿ ತೀರಿಸ್ಲಿಕ್ಕೆ ಶಕ್ತಿ ಇದೆ ಅಷ್ಟು ಸಾಲ ಮಾಡಬೇಕು. ಯದ್ವಾ ತದ್ವಾ ಸಾಲ ಮಾಡೋಕ್ಕಾಗಲ್ಲ. ಸ್ವಾತಂತ್ರ್ಯ ಬಂತವಿಂದ ನಾನು ಕೊನೆ ಬಜೆಟ್ ಮಂಡಿಸೋವರಿಗೆ ಎಷ್ಟು ಸಾಲ ಇತ್ತು ಅಂತಂದರೆ, ಟೋಟಲ್ ಲಯಬಿಲಿಟಿ ಎಷ್ಟಿತ್ತು ಅಂತಂದರೆ 2,42,000 ಕೋಟಿ. 2,42,000 ನನ್ನ ಕಾಲದಲ್ಲೇ ಮಾಡೋದ್ದಲ್ಲ, ಅದು 13ರಿಂದ 18ವರೆಗೂ ಮಾಡೋದ್ದಲ್ಲ. ಫ್ರಮ್ ದಿ ಡೇ ಆಫ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಬಂತವಿಂದ ಸರ್ಕಾರ ಬಂದ ಮೇಲೆ, ಜನ ಸರ್ಕಾರ ಬಂದ ಮೇಲೆ, ಜನಪ್ರತಿನಿಧಿಗಳ ಸರ್ಕಾರ ಬಂದ ಮೇಲೆ, ಅಲ್ಲ ಕೇಳಿ ಸ್ವಲ್ಪ ತಾಳ್ಮೆಯಿಂದ ಕೇಳಿ ಮಾಧುಸ್ವಾಮಿ, ಈಗ ಎಷ್ಟಿದೆ ಗೊತ್ತಾ ಸಾಲ ಲಯಬಿಲಿಟಿ, ಟೋಟಲ್ ಲಯಬಿಲಿಟಿ ಎಷ್ಟಿರ್ಬೋದು ನಿಮಗೆ ಗೊತ್ತಾ? 5,28,000 ಕೋಟಿ. ವಾಟ್ ಇಸ್ ದಿ ಡಿಫರೆನ್ಸ್ 5 ವರ್ಷದಲ್ಲಿ? 2,42,000ದಿಂದ 5,18,000 ಕೋಟಿ ಅಂತಂದ್ರೆ ಸುಮಾರು 3 ಕೋಟಿ ಹತ್ತತ್ರ ಸಾಲ ಮಾಡಿದ್ದೀರಿ ನೀವು 4 ವರ್ಷದಲ್ಲಿ. ಅರೆ ಸಾಲಕ್ಕೆ ಬಡ್ಡಿ ಒಂದೊಂದು ವರ್ಷಕ್ಕೆ 2 ಲಕ್ಷ ರೂಪಾಯಿಗೆ ಬಡ್ಡಿ ಎಷ್ಟು ಬೀಳುತ್ತೆ ಹೇಳಿ ಸರ್ ಅವರು. ಇಲ್ಲಿ ಮಧ್ಯಮ ಬ್ಯಾಂಕಿಂಗ್ ಸಿಸ್ಟಮ್ ಇದು. ಒಂದು ಗೌರ್ಮೆಂಟ್ ನ ಈ ತರ ನೀವು ಸ್ಕ್ರೂಟನೈಸ್ ಮಾಡಕ್ ಆಗಲ್ಲ. ಫಾರ್ 2 lakh ಸರ್ ಬ್ಯಾಂಕ್ 1,16,000 ನಾವು ಇದ್ದಾಗ ಬಡ್ಡಿ ಕೊಡ್ತಿದ್ದೋ, ಬಡ್ಡಿ ಕೊಟ್ರಿ ನೀವು ಸಾಲ ಮಾಡ್ದಂಗ್ ನಾವು ಜಾಸ್ತಿ ಬಡ್ಡಿ ಕಟ್ಬೇಕಲ್ಲ ಸರ್. GST ರೀಫಂಡ್ಸ್ ಹೇಳಿ ಸರ್. ಅದು ಆ ಬಡ್ಡಿ ಎಲ್ಲ ಲೆಕ್ಕ ಮಾಡಿದ್ರೆ ಅಲ್ಲ, ಈಗ 2 ವರ್ಷದಲ್ಲಿ 2 ಲಕ್ಷ ಕೋಟಿ ಮಾಡಿದ್ರೆ GST ರೀಫಂಡ್ಸ್ ಹೇಳಿ ಸರ್. ಬಡ್ಡಿ ಯಾರು ಕಟ್ತಾರೆ ಅದೇ ಹೇಳ್ಬೇಕಲ್ಲ. ಎಷ್ಟೆಷ್ಟು ಸಾಲ ಆಗಿದೆ ಅಂತ ಹೇಳಿ ಸರ್. 1 ಲಕ್ಷ ಕೋಟಿ ಉತ್ತರ ಕೊಡ್ಬೇಕಲ್ಲ, ಯಾಕೆ ಮಾಡಿದ್ರೆ? ಈಗ ಮಾನ್ಯ ಅಧ್ಯಕ್ಷರೇ ಅವ್ರು ಉತ್ತರ ಕೊಡುವಾಗ ಕೊಡ್ಲಿ. ಮಧ್ಯೆ ಎದ್ದು ಹೇಳೋದು ದಯಮಾಡಿ. ನಾನು ಹೇಳಿರೋ ಫಿಗರ್ಸ್ಗಳು ತಪ್ಪಿದ್ರೆ ಲೆಟ್ ಹಿಮ್ ಡಿಸ್ಪ್ಯೂಟ್. ಉತ್ತರ ಕೊಡುವಾಗ ಹೇಳಿ. ಊಟ ಮಾಡಿ ಬಂದ್ ಹಾಕ್ಬೇಕಲ್ವಾ ಸರ್? ಅದಕ್ಕೆ GST ರೀಫಂಡ್ಸ್ ಎಷ್ಟು ತಗೊಂಡಿದ್ದಾರೆ ಕೇಳಿ ಸರ್. ಅದಕ್ಕೆ GST ರೀಫಂಡ್ಸ್ ಬರ್ಲಾರ್ದೆ, ವಿಚ್ ಇಸ್ ಕಾನ್ಸ್ಟಿಟ್ಯೂಷನಲ್ ರೈಟ್, ಅದಕ್ಕೆ 1 ಲಕ್ಷ ಕೋಟಿ ಆಗಿದೆ ಹೆಚ್ಚು. ಅದ್ರ ಬಗ್ಗೆ ಮಾತಾಡಕ್ ತಯಾರಿಲ್ಲ ಇವರು. ಓಕೆ, ಈಗ ಮಾನ್ಯ ಅಧ್ಯಕ್ಷರೇ, ನಾನು ಐ ಆಮ್ ನಾಟ್ ಅಲಿಜಿಂಗ್ ಅಗೇನ್ಸ್ಟ್ ದಿಸ್ ಗೌರ್ಮೆಂಟ್. ಐ ಆಮ್ ನ್ಯಾರೇಟಿಂಗ್ ಓನ್ಲಿ ಫ್ಯಾಕ್ಟ್ಸ್. ಓಕೆ, ಇವ್ರು ಏನ್ ಹೇಳ್ತಾ ಇದ್ದಾರೆ? 2 ಕೋಟಿ ಏನು? ಏನಿಲ್ಲ ಊಟ ಇನ್ ಎ ವೆರಿ ಹ್ಯೂಮನಸ್ ವೇ ಇಟ್ಸ್ ಅ ನ್ಯಾರೇಟಿವ್ ಅಲಿಗೇಷನ್ ಅಂತ ಇಟ್ಸ್ ಎ ಸ್ಕಿಲ್ಫುಲ್ ಟ್ಯಾಲೆಂಟ್ ಆಫ್ ಎ ಸೀಸನ್ ಪಾರ್ಲಿಮೆಂಟರಿ. ಈಗ ಮಾನ್ಯ ಮಾಧುಸ್ವಾಮಿ ಸಾಲ ಎಲ್ಲ ಕಾಲದಲ್ಲೂ ಮಾಡಿದ್ದಾರೆ. ಲಯಬಿಲಿಟಿ ಇವತ್ತಿಂದಲ್ಲ, 2000 ಚೆಂಗಲ್ ರಾಯರು ರೆಡ್ಡಿಯವರು ಇದ್ರಲ್ಲ ಮುಖ್ಯಮಂತ್ರಿ, ಆದ್ರಲ್ಲ ಮೊದಲನೇ ಮುಖ್ಯಮಂತ್ರಿ, ಅವತ್ತಿನಿಂದ ಇವತ್ತಿನವರೆಗೆ ನಡ್ಕ ಬಂದಿದೆ. ನಾನು ಮುಖ್ಯಮಂತ್ರಿ ಆಗೋವರಿಗೆ 1,18,000 ಕೋಟಿ ಸಾಲ ಇತ್ತು. 1,18,000 ಕೋಟಿ ಸಾಲ ಇತ್ತು. ನಾನು ಮುಖ್ಯಮಂತ್ರಿ ಆದಮೇಲೆ ನಾನು ಕೊನೆ ಬಜೆಟ್ ಮಂಡಿಸುವಾಗ ಮಾರ್ಚ್ನಲ್ಲಿ 2018 ಮಾರ್ಚಿಗೆ 2,42,000 ಕೋಟಿ ಸಾಲ ಆಯಿತು. ಅದು ಎಷ್ಟು ವರ್ಷದಲ್ಲಿ? 70 ವರ್ಷಗಳಲ್ಲಿ. ಈಗ ನೀವು ಬಂದು 4 ವರ್ಷ ಆಯ್ತಲ್ವಾ? 3.5 ವರ್ಷ ಆಯ್ತಲ್ಲ ನೀವು? 1 ವರ್ಷ 2 ತಿಂಗಳು ಸಮ್ಮಿಶ್ರ ಸರ್ಕಾರ ಇತ್ತು. ಆಯ್ತು. ಈಗ ಆಮೇಲೆ ಹೇಳಿ, ನೀವು ತಪ್ಪಿದ್ರೆ ಹೇಳಿ ಆಮೇಲೆ. ಅದನ್ನು ಸುಮ್ಮನೆ
ಇದು ಇಂಟ್ರಡಕ್ಷನ್ ಅಷ್ಟೇನೆ. ಈಗ ಈಗ ಕರೆಕ್ಟ್ ಟೈಮ್ ಇದೆ, ಈ ಊಟ ಮಾಡಿ ಬಂದ್ಬಿಡೋಣ. ಊಟ ಮಾಡಿ 3 ಗಂಟೆಗೆ ಸೇರುವಂತೆ ಸದನವನ್ನ ಮುಂದೂಡಲಾಗಿದೆ. ಎಲ್ಲ ಡಿಸ್ಟರ್ಬ್ ಮಾಡಕ್ ನೋಡ್ತೀವಿ. ಐ ವಿಲ್ ನಾಟ್ ಬಿ ಡಿಸ್ಟರ್ಬ್. ಅದು ಹೆಣ್ಮಕ್ಳು ಎಂಟು ಸಾವಿರ ಅರ್ಚನೆ ಮಾಡ್ಕೊತಾರೆ. ಟಿಕೆಟ್ ಹಚ್ಚಲ್ಲ. ಅದು ದುರಂಕರವಾಗಿ ಮದುವೆಗೆ ಅಂತ ಟಿಕೆಟ್ ಇವತ್ತಿನ ಸಮಸ್ಯೆ ಅಲ್ಲ. ವಯಸ್ಸಾಗಿರೋದು ನೋಡಲ್ಲ, ಹೆಣ್ಮಕ್ಳು ನೋಡಲ್ಲ, ಏನು ನೋಡಲ್ಲ, ದುರಂಕರವಾಗಲ್ಲ. ಯಾರತ್ಕೊಂಡ್ಬಿಟ್ಟು ದೊಡ್ಡ ಬಿಟ್ಬಿಡ್ತೀನಿ. ಎಲ್ಲ ಕೊಡಿಸ್ತೀನಿ ಅಷ್ಟೇ. ನೀನು ಕೊಡ್ಗೆ ತುಮಕೂರು ಬಿಟ್ಟು ಕೊಡ್ಗಿರ್ತಾನೆ, ಕೊಡ್ಗಿರ್ ಮದುವೆ ತಾನೆ. ಮತ್ತೆ ಯಾಕೆ ನಿಸ್ಕೊಂಡ್ರೆ ಮತ್ತೆ